ಮಳೆಗಾಲ, ಮಳೆ ಬರ್ತಾ ಇದೆ, ಮಳೆಯಿಂದಾಗಿ ಒಂದಷ್ಟು ತೊಂದರೆಗಳಾಗ್ತಾ ಇದ್ದಾವೆ. ಇದರ ನಡುವೆ ಮನೆಗಳು ಖುಷಿಯಾಗಿರಬೇಕು, ನಲಿತಾ ಇರಬೇಕು. ಒಂದಷ್ಟು ಕಲಾವಿದರನ್ನ ಪರಿಚಯ ಮಾಡುವಂತ ಕೆಲಸ ಸುದ್ದಿ ನ್ಯೂಸ್ ಪುತ್ತೂರಿನಲ್ಲಿ ಆಗ್ತಾ ಇದೆ. ಅದರ ಜೊತೆಗೆ ನಾವು ಕೂಡ ಬೆಳತಂಗಡಿಯಲ್ಲಿ ಯಕ್ಷರಂಗದ ಆಲ್ರೌಂಡರ್ ಪ್ರಜ್ವಲ್ ಕುಮಾರ್ ಗುರುವಾಯನಕೆರೆ ಜೊತೆಗೆ ಮಾತನಾಡುವ ಅನ್ನುವಂಥ ಕಾರಣಕ್ಕಾಗಿ ಇವತ್ತು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಬಂದಿವೆ. ನೀವು ಕೂಡ ಮಾತನಾಡಬಹುದು. ಒಬ್ಬ ಬಾಲ ಕಲಾವಿದನಾಗಿ ಬಹಳ ಬಣ್ಣದ ವೇಷದ ತನಕ ಸಂಪೂರ್ಣ ವೇಷಗಳನ್ನ ಮಾಡಿರುವಂತ ಕಲಾವಿದ. ಇವರಿಗೆ ಆಲ್ರೌಂಡರ್ ಅನ್ನುವಂತಹ ಪದ ಬಹಳ ಅಚ್ಚುಕಟ್ಟಾಗಿ ಮ್ಯಾಚ್ ಆಗುತ್ತೆ. ಮತ್ತು ಹಾಸ್ಯಕ್ಕೆ ನಿಂತರೆ ಪ್ರೇಕ್ಷಕರನ್ನ ನಗೆ ಗಡದಲ್ಲಿ ತಿಳಿಸ್ತಾರೆ. ಬಣ್ಣದ ವೇಷದ ಮಾತುಗಾರಿಕೆಯಲ್ಲಿ ಎಲ್ಲರನ್ನೂ ಕೂಡ ಅಚ್ಚರಿಗೊಳಪಡಿಸ್ತಾರೆ. ಆದರೆ ಇವರು ಓದಿರೋದು 5ನೇ ಕ್ಲಾಸ್. ಕೇವಲ 5ನೇ ಕ್ಲಾಸ್ ಓದಿರೋದು ಅಂತ ಇವರನ್ನ ಏನಾದರೂ ಕರೆದ್ರೆ ನಮ್ದು ಕೂಡ ತಪ್ಪಾಗತ್ತೆ. ಯಾಕಂದ್ರೆ 5ನೇ ಇಷ್ಟೆಲ್ಲ ಪಾಂಡಿತ್ಯವನ್ನ ಮಾತಾಡ್ತಾರೆ, ಹೇಗೆ 5ನೇ ಅನ್ನುವಂಥದ್ದನ್ನ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾರೆ. ಆದ್ರೆ ಇವರು ಓದಿರೋದು 5ನೇ. ಜೊತೆಗೆ ಬಹಳ ಅದ್ಭುತವಾದಂತಹ ಕಲಾವಿದ. ತನ್ನ ಕಲಾ ಜೀವನಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಆ ಒಂದು ವಿಭಾಗದಲ್ಲಿ ಬಹಳ ಅದ್ಭುತವಾದಂತಹ ಸಾಧನೆಯನ್ನ ಮಾಡಿರುವಂಥವ್ರು. ಮೇರು ನಟ ಅಂತ ಇವರನ್ನ ಕರಿತೇವೆ. ನಾವು ಕೂಡ ಇವರ ಅಭಿಮಾನಿ. ನಮ್ಮ ಜೊತೆಗೆ ಇವತ್ತಿದ್ದಾರೆ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಜ್ವಲ್ ಗುರುವಾಯನಕೆರೆ. ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ನಮಸ್ಕಾರ ಪ್ರಜ್ವಲ್ರೆ, ಇವತ್ತಿನ ನೇರ ಪ್ರಸಾರ ಮುಖ್ಯವಾಗಿ ನಿಮ್ಮ ಹತ್ರ ನಾನು ಕೇಳುವಂಥದ್ದು, ನೀವು ಈಗ ಯಕ್ಷಗಾನದ ಈಗ ಪತ್ತನಾಜ್ ಆದ ನಂತರ ಯಕ್ಷಗಾನ ಇಲ್ಲ ಅನ್ನುವಂಥದ್ದು ಇದೆ. ಈಗ ಎಲ್ಲ ನೀವು ಸಿಕ್ಕಾಪಟ್ಟೆ ಬಿಸಿ ಇದ್ರಿ. ಇವತ್ತು ಕೂಡ 8 ಗಂಟೆಗೆ ಆಟ ಇದೆ ಅಂತ ಹೇಳ್ತಿದ್ದೀರಿ. ಹೇಗೆ ಈಗಿನ ಜಮಾನ ಹೇಗಿದೆ? ಕಲಾವಿದರಿಗೆ ಮೊದಲಾದ್ರೆ ಅದಕ್ಕೊಂದು ಪರಿದಿತ್ತು. ಅಂದ್ರೆ ಪತ್ತನಾಜೆ ನಂತರ ಪ್ರೋಗ್ರಾಮ್ ಇಲ್ಲ. ಪತ್ತನಾಜೆ ಗೆಜ್ಜೆ ಬಿಚ್ಚಿದ್ರೆ ಮತ್ತೆ ದೀಪಾವಳಿಗೆ ಸ್ಟಾರ್ಟ್ ಅಂತ. ಈಗ ಯಕ್ಷಗಾನ ಎಲ್ಲ ತುಂಬಾ ಬದಲಾವಣೆ ಆಗಿದೆ. ತುಂಬಾ ವರ್ಷದಿಂದ ಬದಲಾವಣೆ ಆಗಿದೆ. ಅಂದ್ರೆ ಒಂದು ನಮ್ಮ ಈ ಆಷಾಢ ಒಂದು ತಿಂಗಳು ಮಾತ್ರ ಒಂದು ಸ್ವಲ್ಪ ಆಟಿ ತಿಂಗಳು ಅಂತ ನಾವು ತುಳುವಲ್ಲಿ ಏನು ಹೇಳ್ತೇವೆ, ಅದೊಂದು ತಿಂಗಳು ಒಂದು ಸ್ವಲ್ಪ ಎಲ್ಲ ಕಲಾವಿದರಿಗೂ ಒಂದು ಸ್ವಲ್ಪ ಕಾರ್ಯಕ್ರಮದಲ್ಲಿ ಇರ್ತದೆ. ಬಟ್ ಆಮೇಲೆ ಸಾಧಾರಣವಾಗಿ ಒಂದು ಅಂದ್ರೆ ಪ್ರಚಾರದಲ್ಲಿರುವಂತಹ ಸಾಧಾರಣ ಎಲ್ಲ ಕಲಾವಿದರಿಗೂ ಇರ್ತದೆ ಪ್ರೋಗ್ರಾಮ್. ಮತ್ತೆ ನಾವು ಹಾಗೆ ಜನಗಳು ನಮ್ಮನ್ನು ಮೆಚ್ಚಿಕೊಂಡ ಕಾರಣ ಉಂಟು ಕಾರ್ಯಕ್ರಮ. ಇವತ್ತು ರಾತ್ರಿ ಟೌನ್ ಹಾಲ್ ಅಲ್ಲಿ ಪ್ರೋಗ್ರಾಮ್ ಉಂಟು. ನಿನ್ನೆ ಮೊನ್ನೆ 2 ದಿವಸ ಒಂದು ಸ್ವಲ್ಪ ರೆಕಾರ್ಡಿಂಗ್ ಎಲ್ಲ ಶೂಟಿಂಗ್ ಎಲ್ಲ ಮಾಡಿದ್ದು. ನಮ್ಮ ಯಕ್ಷತೆಲಿಕೆ ಪ್ರೋಗ್ರಾಮ್ ಇತ್ತು ಎಲ್ಲ ಆಗ್ತಾ ಉಂಟು. ಹೋಗ್ತಾ ಉಂಟು. ಮಳೆಗಾಲದ ಜೊತೆಯಲ್ಲಿ ನಮ್ಮದು ಬಿಸಿ ಕಲಾವಿದ. ಹೌದು, ಈಗ ಬ್ಯುಸಿ ಕಲಾವಿದನಾಗಿದ್ದೀರಿ. ಬಹಳಷ್ಟು ನೋವುಗಳಿದ್ದಾವೆ ಬದುಕಿನಲ್ಲಿ. ಆರಂಭದ ಬಾಲ್ಯದಲ್ಲಿ ಮಹಾ ಪೋಖ್ರಿ, ಮಹಾ ತುಂಟ ಅಂತೆಲ್ಲ ಕರೀತಾರೆ. ನೀವು ಕೂಡ ಅದನ್ನು ಒಪ್ಕೊಳ್ತೀರಿ. ಹೇಗಿತ್ತು ಬಾಲ್ಯ? ಬಾಲ್ಯ ಅಂತ ಹೇಳಿದ್ರೆ ಬಹಳ ಹಾಗಂತ ಬಡವರ ಅಂತ ಕೇಳಿದ್ರೆ ನಾವು ಬಡವರಲ್ಲ, ಶ್ರೀಮಂತರ ಅಂತ ಕೇಳಿದ್ರೆ ಶ್ರೀಮಂತರಲ್ಲ, ಮಧ್ಯಮ ವರ್ಗ. ತಂದೆ ಸರಕಾರಿ ಬಸ್ಸಿನ ಚಾಲಕರು, ಮತ್ತೆ ಒಳ್ಳೆ ಸರ್ವಿಸಿನ ಡ್ರೈವರ್. ಅಮ್ಮ ಮನೆಯಲ್ಲಿರೋದು. ಮತ್ತೆ ನಮ್ಮ ಅಂದ್ರೆ ತಾಯಿಯ ಮನೆಯವರು ಕೂಡ ಒಳ್ಳೆ ಅನುಕೂಲಸ್ಥರು. ಈ ಎಲ್ಲ ಇದ್ದು ಬಡವರಾಗುವುದು ಅಂತ ಒಂದು ಮಾತುಂಟು. ಹಾಗೆ ಬಡವರಾದವರು ನಾವು. ಹೇಗೆ ಅದು? ಅಂದ್ರೆ ತಂದೆಯ ಸಂಪಾದನೆ 2 ದಿವಸದಲ್ಲಿ ಖಾಲಿ ಆಗ್ತಿತ್ತು. ಅವರು ದುಡಿಯುವುದಕ್ಕಿಂತ ಹೆಚ್ಚಾಗಿ ಅವರ ಖರ್ಚು ವೆಚ್ಚಗಳು ಬಹಳ. ಒಂದಷ್ಟು ದುರಭ್ಯಾಸಕ್ಕೆ, ಮತ್ತೊಂದಷ್ಟು ದೋಸ್ತಿಗಳಿಗೆ ಅಂದ್ರೆ ಅವರ ಸ್ನೇಹಿತರ ಬಳಗಕ್ಕೆ ತಿನ್ನಿಸ್ತಾ ಇದ್ರು. ಬಿಟ್ರೆ ತನಗೊಂದು ಮನೆ ಉಂಟು, ಹೆಂಡತಿ ಮಕ್ಕಳು ಉಂಟು ಎನ್ನುವಂಥ ಪರಿಜ್ಞಾನ ಅವರಿಗಿರಲಿಲ್ಲ. ಇನ್ನೊಂದು ನನ್ನ ತಾಯಿಯ ಮನೆಯವರ ಜೊತೆಯಲ್ಲಿ ನಾವು ಬದುಕಿದ್ದು. ಅಂದ್ರೆ ಗುರುವಾಯನಕೆರೆ ನಾವು ಈಗಿರುವಂತಹ ಪ್ರದೇಶ ನಮ್ಮ ತಾಯಿಯ ಮನೆ. ಅದು ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ಅಂತ ಒಂದು ಮಾತುಂಟಲ್ಲ, ಹಾಗೆ ನನ್ನ ತಾಯಿಯವರನ್ನು ಮದುವೆ ಮಾಡಿ ಕೊಟ್ಟಂತಹ ಹೆಣ್ಣು ಮತ್ತೆ ತನ್ನ ತಂದೆಯ ಮನೆ ಹತ್ರ ಬಂದ್ರೆ ಅವರು ಒಂದು ಕನಿಷ್ಠ ಪಕ್ಷ ಕೆಲಸದವರಿಗೆ ಕೊಡುವಷ್ಟು ರೆಸ್ಪೆಕ್ಟ್ ಅನ್ನು ನಮ್ಮ ತಾಯಿಗೆ ಕೊಡ್ಲಿಲ್ಲ ನನ್ನ ಲೆಕ್ಕದಲ್ಲಿ. ನನಗೀಗ ಅವರನ್ನೆಲ್ಲ ಸಂಬಂಧಿಕರು ಅಂತ ಹೇಳುವಾಗ ಏನು ಅಷ್ಟು ದೊಡ್ಡ ವಿಶೇಷವಾದ ಅಭಿಮಾನ ಹುಟ್ಟುವುದಿಲ್ಲ. ಕಾರಣ ಅಷ್ಟೇ, ಯಾಕಂದ್ರೆ ಅದು ಸ್ವಾಭಾವಿಕ ಪ್ರಪಂಚದ ರೂಢಿ. ಇದರ ಮಧ್ಯದಲ್ಲಿ ನಮ್ಮ ಒಂದಷ್ಟು ಹುಡುಗಾಟಿಕೆ, ತುಂಟಾಟ, ಅಂದ್ರೆ ಪ್ರಪಂಚ ಏನು ಅಂತ ಅರ್ಥ ಮಾಡಿಕೊಳ್ಳುವಂತಹ ವಯಸ್ಸು ನಮ್ಮದಾಗಿರ್ಲಿಲ್ಲ. ಹಾಗಾಗಿ ಆದಷ್ಟು ನಮ್ಮ ಮುಸ್ಲಿಂ ಬಾಂಧವರು ನಮ್ಮ ಮನೆಯ ಸುತ್ತಮುತ್ತ ಇದ್ದದ್ದು, ಅವರ ಜೊತೆಯಲ್ಲಿ ನಮ್ಮದು ಒಂದಷ್ಟು ಒಡನಾಟ, ಹೋರಾಟ, ಬದುಕು
ಹೀಗೆಲ್ಲ ಇತ್ತು. ಯಾಕೆ 5ನೇ ಕ್ಲಾಸಲ್ಲೇ ಬಿಟ್ಟದು? 5ನೇ ಕ್ಲಾಸಲ್ಲಿ ಬಿಟ್ಟದ್ದು ಅಂತ ಹೇಳಿದ್ರೆ ಕಲಿಬೇಕು ಎನ್ನುವಂತಹ ಆಸೆ ಇತ್ತು. ಹಾಗಂತ ಓದುವ ಹವ್ಯಾಸ ಎಲ್ಲ ನನಗೆ ತುಂಬ ಇತ್ತು ಆಗಲೇ. 5ನೇ ಕ್ಲಾಸಲ್ಲೂ ಓದುವ ಹವ್ಯಾಸ ಇತ್ತು. ಮತ್ತು ಕನ್ನಡ ಬಹಳ ಸ್ಪಷ್ಟವಾಗಿ ಓದ್ತಾ ಇದ್ದೆ. ನನಗೆ ಓದಿದ್ದು ಮತ್ತೊಬ್ಬರಿಗೆ ಕೇಳುವ ಹಾಗೆ ಓದುವ ಅಭ್ಯಾಸ ಈಗಲೂ. ಅದು ಸ್ಪಷ್ಟವಾಗಿ ನಮ್ಮ ಉಚ್ಚಾರ ಎಲ್ಲ ಸ್ಪಷ್ಟ ಆಗಬೇಕು ಅಂತಾದರೆ ಹಾಗೆ ಓದಬೇಕು ಅಂತ ಮತ್ತೆ ನನಗೆ ಗೊತ್ತಾದದ್ದು. ಅಂದರೆ ನಾನು ಯಕ್ಷಗಾನ ಎಲ್ಲ ಕಲೀಲಿಕ್ಕೆ ಹೋಗುವಾಗ ಹಾಗೆ ಓದುವ ಅಭ್ಯಾಸ. ಹಾಗಾಗಿ ಮತ್ತೆ ಒಂದು ತಿಂಡಿಯ ಪ್ಯಾಕೆಟಲ್ಲಿ ಏನಾದರೂ ಬರೆದಿದ್ರು ಅದನ್ನು ಓದುವ ಹವ್ಯಾಸ ಉಂಟು ನನಗೆ. ಅದೇ ಇಲ್ಲಿಯವರೆಗೆ ನನ್ನ ಆ ಒಂದು ಕನ್ನಡವೋ ಅಥವಾ ಉಚ್ಚಾರವೋ ಸ್ಪಷ್ಟ ಉಂಟು ಅಂತ ನಾನು ಭಾವಿಸ್ತೇನೆ. ಹಾಗಂತ ವಿದ್ಯಾಭ್ಯಾಸವನ್ನು ನಿಲ್ಲಿಸುವುದಕ್ಕೆ ಕಾರಣ ಏನು ಅಂತ ಕೇಳಿದರೆ, ತಾಯಿ ಬಹಳಷ್ಟು ಕಷ್ಟಪಟ್ಟು ಕಲಿಸ್ತಿದ್ರು ಏನೋ. ಆದರೆ ನನಗೆ ಇನ್ನೊಬ್ಳು ಸಹೋದರಿ ಇದ್ದಾಳೆ, ಅಕ್ಕ ಇದ್ದಾಳೆ. ಅವಳು ನನಗಿಂತ ಹೆಚ್ಚು ವಿದ್ಯಾಭ್ಯಾಸದಲ್ಲಿ ಹುಷಾರಿದ್ಲು. ಹಾಗಾಗಿ ಅವಳನ್ನು ಯಾರಾದರೂ ಒಬ್ಬರು ಓದಬೇಕು ಅಂತಾದರೆ, ಮತ್ತೆ ತಾಯಿ ಬೀಡಿ ಕಟ್ಟಿ ನಮ್ಮನ್ನು ಸಾಕಿದ ಕಾರಣ ತಾಯಿಯವರಿಗೆ ಇಬ್ಬರ ವಿದ್ಯಾಭ್ಯಾಸವನ್ನು ನೋಡಿಕೊಳ್ಳುವಷ್ಟು ಆ ಸಾಮರ್ಥ್ಯ ಇಲ್ಲದ ಕಾರಣ ಮತ್ತೆ ನನಗೆ ಅದರ ಬಗ್ಗೆ ಯಾಕೋ ಜಿಗುಪ್ಸೆ ಹುಟ್ಟಿತು. ಅದು ಯಾಕೆ ಅಂತ ಇವತ್ತಿಗೂ ಗೊತ್ತಿಲ್ಲ. ಓದುವ ಹವ್ಯಾಸ ಇತ್ತು, ಆದ್ರೆ ಶಾಲೆ ಬೇಡ ಅಂತಲೇ ಇತ್ತು. ಅಂದ್ರೆ ಒಂದು ಆ ಕಟ್ಟುಪಾಡುಗಳು ಶಾಲೆಗೆ ಹೋಗುವ ಮಕ್ಕಳಿಗೆಲ್ಲ ಕೆಲವು ರಜೆ ಇಲ್ಲ. ನಾವು ಹಾಗೆ ಇಲ್ಲ. ನಮ್ಮದು ಸಣ್ಣದಿನಿಂದಲೂ ಒಂದು ಸ್ವೇಚ್ಛೆ ಅಂತ, ನಾವು ನಮ್ಮಷ್ಟಕ್ಕೆ ಇರಬೇಕು ಎನ್ನುವುದು ಬಿಟ್ರೆ ಅವರಿಗೆ ಬೇಕಾದ ಹಾಗೆ ನಾವು ಇರುವ ಕ್ರಮ ಇಲ್ಲ. ರೂಲ್ಸ್ ಬ್ರೇಕ್ ಮಾಡೋದು ಮಾತ್ರ. ಹೌದು, ರೂಲ್ಸ್ ಫಾಲೋ ಮಾಡೋದಿಲ್ಲ, ಬ್ರೇಕ್ ಮಾಡೋದಷ್ಟೇ ಗೊತ್ತು. ಹೌದು. ಈಗ ಅದೇ ನೀವು 5ನೇ ಕ್ಲಾಸ್ ಬಿಟ್ರಿ, ಆ ನಂತರ ಅದು ಹೇಗಾಯ್ತು? ಈಗ 5ನೇ ಕ್ಲಾಸ್ ಬಿಟ್ಟಾಗ ನಿಮಗೆ ಕನ್ನಡ ಅಥವಾ ಈ ಯಕ್ಷಗಾನದ ಟಚ್ ಅಂತಿಲ್ಲ, ಇಲ್ಲ, ಮನೆಯಲ್ಲಿ ಅಂತಹ ಪರಿಸ್ಥಿತಿ ಇಲ್ಲ. ಹೀಗಿರುವಾಗ ಯಕ್ಷಗಾನಕ್ಕೆ ಬರ್ಲಿಕ್ಕೆ ಕಾರಣ ಏನು? ಕಾರಣ ಅಂತ ಹೇಳಿದ್ರೆ, ನಮ್ಮ ಸಂಬಂಧಿಕರು ಯಕ್ಷಗಾನದ ರಕ್ತಗತವಾಗಿ ಸಂಬಂಧ ಅಂತ ಕೇಳಿದ್ರೆ ಉಂಟು. ಗೇರ್ಕಟ್ಟೆ ಗಂಗಾಯ ಶೆಟ್ಟರು ಅವರ ತಂಗಿಯನ್ನು ನನ್ನ ತಾಯಿಯ ಅಣ್ಣನಿಗೆ, ಕಾಶ ಮಾವನಿಗೆ ಕೊಟ್ಟದ್ದು. ಹಾಗಾಗಿ ಬಹಳ ಹತ್ತಿರದ ಸಂಬಂಧ. ಹಾಗಂತ ನಮಗೆ ಅವರ ಪರಿಚಯ ಇರಲಿಲ್ಲ ಆವಾಗ. ಗಂಗಾಯ ಶೆಟ್ಟರ ಜೊತೆ ಅಲ್ಲಿ ಒಡನಾಟ ಆಗಲಿ ಮತ್ತೆ ಅವರ ವೇಷಗಳನ್ನು ನೋಡಿ ನಾ ಯಕ್ಷಗಾನಕ್ಕೆ ಬಂದದ್ದಲ್ಲ. ನಾನು ಯಕ್ಷಗಾನಕ್ಕೆ ಬರುವುದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ನಾನು 5ನೇ ಕ್ಲಾಸ್ ಶಾಲೆ ಬಿಟ್ಟ ಮೇಲೆ ಕೆಲವಾರು ಬೇರೆ ಬೇರೆ ಕೆಲಸ ಮಾಡಿದೆ. ಹೋಟ್ಲಲ್ಲಿ 1 ತಿಂಗಳು ಕೆಲಸ ಮಾಡಿದ್ದೇನೆ. ಹೋಟ್ಲಲ್ಲಿ? ಹೌದು. ಏನಾಗಿ? ಗ್ಲಾಸ್ ತೊಳೆಯುವುದಕ್ಕೆ. ಗ್ಲಾಸ್ ತೊಳೆಯುವುದು? ಹೌದು. ಕ್ಲೀನಿಂಗಿಗೆ ಮತ್ತೆ ತೊಳಿಲಿಕ್ಕೆಲ್ಲ ಮೋರಿಯಲ್ಲಿ. ಆಮೇಲೆ ಸ್ಟುಡಿಯೋದಲ್ಲಿ ಫೋಟೋಗ್ರಾಫಿಗೆ, ಫೋಟೋ ಕ್ಲೀನ್ ಮಾಡುವವರ ಜೊತೆಯಲ್ಲಿ ಸಹಾಯಕನಾಗಿ ಹೋಗಿದ್ದೇನೆ. ಎಲ್ಲಿ? ಪಾಲಾಕ್ಷ ಸುವರ್ಣ ಅಂತ ಅವರ ಜೊತೆಯಲ್ಲಿ, ಅವರ ಸ್ಟುಡಿಯೋದಲ್ಲಿದ್ದೆ. ಆಮೇಲೆ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡಿದ್ದೇನೆ. ಯಾವುದು ಅಂತ ಕೇಳಬೇಡಿ, ಸಾಧಾರಣ ಒಂದು ಎಲ್ಲ ಕೆಲಸವನ್ನು ಸಾಧಾರಣ ಒಂದು 15 ದಿವಸ ಮಾಡಿದ್ದೇನೆ. ಜಾಸ್ತಿ ಇಲ್ಲ. ಯಾಕಂದ್ರೆ ಅದ್ಯಾಕೆ 15 ದಿವಸ ಆಗುವಾಗ ಒಬ್ಬ ಹೊಸ ಹುಡುಗ ಒಂದು ಕೆಲಸದಲ್ಲಿ ತಯಾರಾಗಬೇಕು ಅಂದ್ರೆ, ಅವನಿಗೆ ಅದರ ರೂಟ್ ಗೊತ್ತಾಗಬೇಕು ಅಂತಾದ್ರೆ ಒಂದು 15 ದಿವಸ ಬೇಕು. 15 ದಿವಸದಲ್ಲಿ ನಮ್ಮ ಕೆಲಸ ನೋಡಿದಾಗ ಅವರಿಗೆ ನಾವು ಸರಿ ಆಗುದಿಲ್ಲ, ಇಲ್ಲದಿದ್ರೆ ನಮಗೆ ಅವರು ಸರಿ ಆಗುದಿಲ್ಲ. ಎರಡರಲ್ಲಿ ಒಂದು ಸರಿ ಆಗುದಿಲ್ಲ. ಹೌದೌದು. ಹಾಗಾಗಿ ಅದನ್ನು ಬಿಟ್ಟು ಬರ್ತಾ ಇದ್ದೆ. ಹೀಗೆ ಮತ್ತೆ ಯಾವುದು ಕೆಲಸ ಬೇಡ ಅಂತ ಅಮ್ಮ, ಈಗ ಎಷ್ಟು ಮಕ್ಕಳು ತೊಂದರೆ ಮಾಡಿದ್ರು ತಾಯಿಗೆ ಮಕ್ಕಳೇನು ಹೆಚ್ಚಾಗುದಿಲ್ಲ, ಹಾಗೆ ಮನೆಯಲ್ಲಿ ಸಾಕ್ತಾ ಇದ್ರು. ಹಾಗಿರುವಾಗ ಅಲ್ಲಿ ಒಂದು ರೈಸ್ ಮಿಲ್ ಇತ್ತು, ನವಶಕ್ತಿ ರೈಸ್ ಮಿಲ್ ಅಂತ, ಗೊತ್ತಿರಬಹುದು. ಮೊದಲಿನ ಯಕ್ಷಗಾನದ ಅಭಿಮಾನಿಗಳಿಗೆ ಅಲ್ಲಿ ಅವರು ತುಂಬಾ ಯಕ್ಷಗಾನ ಎಲ್ಲ ಮಾಡಿಸ್ತಾ ಇದ್ರು. ಒಬ್ರು ಗೌಡ ಸಾರಸ್ವತ ಸಮಾಜದ ಹಿರಿಯರು ಅವರು. ಹೀಗೆ ನಾವು ಅಲ್ಲಿ ಎಲ್ಲ ಆಟ ಆಡ್ತಾ ಇರುವಾಗ ಈ ಮುಸ್ಲಿಂ ಬಾಂಧವರ ಜೊತೆಯಲ್ಲಿ ಎಲ್ಲ ಸ್ವಲ್ಪ ಒಂದಷ್ಟು ಪೋಖ್ರಿ ಹುಡುಗರಲ್ವಾ, ಹಾಗೆ ಧರ್ಮಸ್ಥಳ ಯಕ್ಷಗಾನ ಕೇಂದ್ರದಲ್ಲಿ ತರಬೇತಿ ಮಾಡ್ತಾ ಇದ್ದಾರೆ ಅಂತ ಅವರು ನನ್ನ ತಾಯಿಯವರಿಗೆ ತಿಳಿಸಿದ್ರು. ಹಾಗೆ ತಾಯಿಯವರು ಒಂದು ಸ್ವಲ್ಪ ಇಲ್ಲಿ ಹುಡುಗಾಟಿಕೆ ಎಲ್ಲ ಕಡಿಮೆ ಆಗಲಿ ಎನ್ನುವ ಕಾರಣಕ್ಕೂ ಆಗಿರ್ಬೋದು, ಹಾಗೆ ಕರ್ಕೊಂಡು ಹೋದ್ರು. ಮತ್ತು ನನಗೆ ಒಂದು ಸಮಾಧಾನ ಏನು ಅಂತ ಕೇಳಿದ್ರೆ, ಅಲ್ಲಿಗೆ ಹೋದ್ರೆ ಊಟ ಒಂದು ತೊಂದರೆ ಇಲ್ಲಲ್ಲ ಧರ್ಮಸ್ಥಳದಲ್ಲಿ. ನಾವು ಆ ವಿಶ್ವಾಸದಲ್ಲಿ ಹೋದದ್ದು. ಆದರೂ ಹೋಗುವಾಗ ಮಾತ್ರ ಕೈ ಮುಗಿದುಕೊಂಡು ಹೋಗಿದ್ದೇನೆ ಧರ್ಮಸ್ಥಳದವರೆಗೂ. ಇಂಟರ್ವ್ಯೂ ಅಲ್ಲಿ ಫೈಲ್ ಆಗಬೇಕು ನಾನು ಅಂತ. ನೋಡಿ, ನಿಮ್ಮ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ ಅನ್ನೋಂತ ನಮಗೆ ಸ್ಪಷ್ಟ. ಇದು ಇಂಟರ್ವ್ಯೂ ಇನ್ನೂ ಸ್ಟಾರ್ಟ್ ಆಗ್ಲಿಲ್ಲ, ಇನ್ನೂ ನಾವು ಬಾಲ್ಯದಲ್ಲೇ ಇದ್ದೇವೆ. ಆಗ್ಲೇ ಕರೆ ಬಂದಿದೆ. ನಮಸ್ತೆ. ನಮಸ್ತೆ. ಹಲೋ. ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಸರ್? ನಾನು ನಾರಾವಿಯಿಂದ ಪ್ರವೀಣ್ ಅಂತ ಮಾತಾಡ್ತಾರೆ. ನಾರಾವಿಯಿಂದ ಪ್ರವೀಣ್ ಅವರು? ಪ್ರವೀಣ್.
ಹೇಳಿ ಪ್ರವೀಣ್. ಹೌದೌದು. ಇದಾರೆ ನಿಮ್ಮ ಆ, ಕಲಾವಿದ, ನಮ್ಮ ಎಲ್ಲರ ಅತ್ಯದ್ಭುತವಾದಂತ ಕಲಾವಿದ ಪ್ರಜ್ವಲ್ ಗುರಾಯಣ್ಕರ್ ಇದ್ದಾರೆ, ಮಾತಾಡಿ. ಹೌದೌದು. ಅವ್ರು ಆಲ್ರೌಂಡರ್ ಸರ್. ಅವರು ಯಕ್ಷಗಾನಕ್ಕೊಂದು ಆಲ್ರೌಂಡರ್ ಅಂತ ಹೇಳ್ಬೋದು ಅವರು. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ ಪ್ರಜ್ವಲಣ್ಣ. ಹಾ ನಮಸ್ತೆ. ಹಿಂಗೆಲ್ಲಾರು ಆರಾಮ್ ಸರ್. ಯಾಮೀಗ ಮಸ್ತ್ ಆಟ ಕೊಡ್ತಾರೆ. ಪಂಡ ಇದು ನಾರಬೇಕ ಬರ್ತಿದ್ದಾರೆ ಅನ್ನ ಮೇಲದ ಆಟ ಈಗ ಬರ್ತಿ ಅಂದು ಸರ್ ಪಲ್ಲೆ ಅಂದ್ ಸಾಲ ಮಾತ್ರ ಬಾರಟೆ ಪುದರ್ ಬರೀತಾರೆ. ಇನ್ನ ಇರಗೆ ಆಯುಷ ಇರಗೆ ದೇವರ ಆಯುಷ ಆರೋಗ್ಯ ಭಾಗ್ಯ ಸಂಪತ್ತು ಬಂದು ನನಗಿತ್ತಲು ಇಂಚೆ ಯಕ್ಷಗಾನದ ಅಂಗಡಿ ನಿಂಚೋಡು ಸರ್ ಏನು. ಧನ್ಯವಾದ ಪ್ರವೀಣ್ ರೇ ಪಾತರ್ನೇಕೆ. ಥ್ಯಾಂಕ್ ಯು. ಪ್ರವೀಣ್ ತೊಲೆ ಮಾತೆಲ್ಲ ಪನ್ಪುಣಿ ಇರ್ನ ಆಯುಷ್ಯ ಆರೋಗ್ಯ ಹೆಚ್ಚೋಡು ಪಂಡದು ಇತ್ತೆ ಬಾಲ್ಯೋಡು ನಮಲ್ಲ ಇರು ಯಕ್ಷ ಧರ್ಮಸ್ಥಳ ಬರ್ತದೆ ಐದು ಬುಕ್ಕ ಇಂಟರ್ವ್ಯೂಡ್ ಪಾಸ್ ಆಯ ಕೈ ಮುಗ್ಗಿ ಒಂದು ಹೋತೆ ಇಂಟರ್ವ್ಯೂಡ್ ಫೈಲ್ ಆವೊಂದು ಅಂದು ಮಾತೆರ್ಲ ಇಂಟರ್ವ್ಯೂಡ್ ಪಾಸ್ ಆವೊಂದು ಕೈ ಮುಗ್ಗಿ ಒಂದು ಹೋತು ಯಾನ್ ಇಂಟರ್ವ್ಯೂಡ್ ಫೈಲ್ ಆವೊಂದು ಕೈ ಮುಗ್ಗಿನ ಅವಳು ಇಂಟರ್ವ್ಯೂಡ್ ಪಾಸ್ ಆನ ಕೂಡ ಅಡೆ ಬೋಡ್ಚ ಅಡೆ ಬೋಡ್ನ ಮೂಲ ತಿರ್ಗಾರ ಆಪುಜಿ ಅಂಡ್ ಅಲ್ಪ ಇಂಟರ್ವ್ಯೂಡ್ ಪಾಸ್ ಆಯ ಪಾಸ್ ಆದ 4 ತಿಂಗಳು ಅಲ್ಪ ತರಬೇತಿ ಉಂಟಾರ ಅಲ್ಪನೆ ಅಂಚ ಅವು 4 ತಿಂಗಳು ಆನಾಗ ಸಾಧಾರಣ ಒಂಜಿ ಆ ಯಕ್ಷಗಾನ ಪಂಡ ದಾನ ಎಂದು ಗೊತ್ತಾದಾನಾಗ ಆಟೋಮೆಟಿಕ್ ಆದ ಇತ್ತ ಬಗ್ಗೆ ಒಂಜಿ ಆಸಕ್ತಿ ಬತ್ತಾನಾಗ ಆ 4 ತಿಂಗಳು ಮುಗಿದು ಇಂಕ್ಲೆ ಒಂಜಿ ಪ್ರಮಾಣ ಪತ್ರ ಕೊರ್ಪೇರು ಕಾವಂದೇರನ ಪಟ್ಟಾಭಿಷೇಕದಾನಿ ಕಲ್ತನ ಜೋಕುಲ್ನ ಯಕ್ಷಗಾನ ಪ್ರದರ್ಶನ ಅಲ್ಲ ಬೊಕ ಪ್ರಮಾಣ ಪತ್ರ ಅಲ್ಲ. ಕೊಡೊಂಜಿ ಕಾಲ್. ನಮಸ್ತೆ. ಹಲೋ 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 ಹಲೋ. ಹೇಳಿ, ಹೆಸರು? ನಮಸ್ತೆ, ನಾನು ನಿರಂಜನ್ ಜೈನ್ ಕುದ್ಯಾಡಿ ಅಂತ ಮಾತಾಡುದು. ಹೇಳಿ ಸರ್, ಹೇಳಿ. ನಮಸ್ತೆ. ಪ್ರಜ್ವಲ್ ಅವರೇ ನಮಸ್ತೆ ತಮ್ಗೆ. ನಮಸ್ಕಾರ ಸರ್. ನಿಮ್ಮದು ನಾನು ಅಭಿಮಾನಿ ಒಂದನೇದಾಗಿ. ಯಕ್ಷ ತೆಲಿಕೆ ಅಂತೂ ನಮ್ಗೆ ಅದು ದಿವ್ಯ ಔಷಧ ಅಂತ ಹೇಳ್ಬೋದು. ನಮ್ಮ ಮನಸ್ಸಿಗೆ ನೋವಾಗಿರುವ ಮನಸ್ಸಿಗೆ ಅಥವಾ ಬೆಂದು ಹೋಗಿರುವ ಮನಸ್ಸಿಗೆ ಅಥವಾ ಒಂದು ಏಕಾಂಗಿತನ ಅಥವಾ ಇನ್ನೇ ತರ ಯಾವುದೇ ಒಂದು ಬೇಸರದಲ್ಲಿರುವ ಮನಸ್ಸಿಗೆ ಈ ಯಕ್ಷ ತೆಲಿಕೆ ಅನ್ನುವುದು ಉಂಟಲ್ಲ, ಅದು ನಮ್ಗೆಲ್ರಿಗೂ ಒಂದು ದಿವ್ಯ ಔಷಧ ಆಗಿದೆ. ಅದರಲ್ಲಿ ನಿಮ್ಮಗಳಿಂದ ಬರುತ್ತಿರುವಂತಹ ಹಾಸ್ಯದ ಮಾತುಗಳು ನಮ್ಗೆ ನಕ್ಕು ನಗಿಸ್ತೀರಿ, ನೀವು ನಮ್ಗೆ ಹೊಟ್ಟೆ ಹುಣ್ಣಾಗುವಂತೆ ನಗಿಸ್ತೀರಿ. ಅದರಿಂದಾಗಿ ನಮ್ಗೆ ಬಹಳ ಮನಸ್ಸಿಗೆ ಒಂದು ಸಂತೋಷವಾಗ್ತದೆ ನಿಮ್ಮ ಕಾರ್ಯಕ್ರಮ ನೋಡುವಾಗ. ಯಾವಾಗ ನಿಮ್ಮ ಕಾರ್ಯಕ್ರಮ ಬರ್ತದೆ ಅಂತ ನಾವು ನೋಡ್ತಾ ಇರ್ತೇವೆ. ಅದರಲ್ಲೂ ನೀವು ಮತ್ತೆ ದಿನೇಶ್ ಕೊಡಪದವ್ ಅಂತ ಅವರಂತೂ ನಿಮ್ಮದು ಭರ್ಜರಿ ಜೋಡಿ, ಒಂದು ಹಾಸ್ಯದ ಜೋಡಿ. ಬಹಳ ಒಂದು ಉತ್ತಮ ರೀತಿಯಲ್ಲಿ ಒಂದು ಕಾರ್ಯಕ್ರಮ ನಡೆಸಿಕೊಡ್ತೀರಿ ಯಕ್ಷತೆಲ್ಕೆ. ಅಂದ್ರೆ ಇಲ್ಲಿ ಕೇವಲ ಹಾಸ್ಯಕ್ಕೆ ಅಂತ ನಾವು ತಿಳ್ಕೊಂಡ್ರೆ ಅದು ತಪ್ಪಾಗುತ್ತೆ. ಅಂದ್ರೆ ಕಾರ್ಯಕ್ರಮದ ಕೊನೆಯಲ್ಲಿ ನೀವು ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತೀರಿ ಸಮಾಜಕ್ಕೆ. ಅದರಲ್ಲಿ ಉದ್ದಕ್ಕೂ ನಡೆಯುವಂತ ಸಂಭಾಷಣೆಗಳು ಅಥವಾ ಈ ಪ್ರಸಂಗಗಳು ಒಂದು ಸಮಾಜದ ಒಂದು ಮುಖವನ್ನು ನಮಗೆ ಪರಿಚಯ ಮಾಡ್ತಾ ಉಂಟು. ಇದನ್ನು ನೋಡುತ್ತಿರುವವರಿಗೆ ಖಂಡಿತ ಒಂದು ಒಳ್ಳೆಯ ಪಾಠ ಕೊಡ್ತದೆ. ಅಂತಹ ಒಂದು ಪ್ರಬುದ್ಧ ನಿಮ್ಮ ಅಭಿನಯ ಮಾತುಗಾರಿಕೆಗಳು ನಮ್ಗೆಲ್ರಿಗೂ ಕೂಡ ಬಹಳ ಖುಷಿ ಆಗ್ತದೆ. ಹಾಗಾಗಿ ನಾವು ನಿಮ್ಮ ಅಭಿಮಾನಿಗಳಂತೆ ನಾವು ಹೇಳ್ತಾ ಇದ್ದೀವಿ. ಸರ್, ನಿಮ್ಮೊಂದು ಕಾರ್ಯಕ್ರಮಕ್ಕಾಗಿ ನಾನೊಂದು ಕಿರು ಕವನವನ್ನು ಬರೆದಿದ್ದೇನೆ, ಓದ್ಬೋದಾ? ಖಂಡಿತ ಓದಿ ಸರ್, ಖಂಡಿತ ಖಂಡಿತ ಸರ್. ನಮ್ಮ ಮನ ರಂಜಿಸುತ್ತಿದೆ ಯಕ್ಷ ತೆಲಿಕೆ, ನಮ್ಮ ಮನ ರಂಜಿಸುತ್ತಿದೆ ಯಕ್ಷ ತೆಲಿಕೆ. ಮನದ ನೋವಿಗಿದು ದಿವ್ಯ ಔಷಧಿ, ಮನದ ನೋವಿಗಿದು ದಿವ್ಯ ಔಷಧಿ. ಪ್ರಜ್ವಲನ ಮನ ರಂಜಿಸುವ ಮಾತುಗಳು, ಪ್ರಜ್ವಲನ ಮನ ರಂಜಿಸುವ ಮಾತುಗಳು, ದಿನೇಶನ ಹಾಸ್ಯಭರಿತ ಮಾತುಗಳು, ದಿನೇಶನ ಹಾಸ್ಯಭರಿತ ಮಾತುಗಳು. ಕೊಡಪದವಿನ ಹೊಟ್ಟೆ ಹುಣ್ಣಾಗಿಸುವ ಮಾತುಗಳು, ಕೊಡಪದವಿನ ಹೊಟ್ಟೆ ಹುಣ್ಣಾಗಿಸುವ ಮಾತುಗಳು. ಭಾಗವತರ ಮಸಾಲೆಯ ಒಗ್ಗರಣೆ, ಭಾಗವತರ ಮಸಾಲೆಯ ಒಗ್ಗರಣೆ ಜೊತೆಗೆ ಮನದ ಬೇಗುದಿಗಿದು ನಗೆಯ ಹೂರಣ, ಮನದ ಬೇಗುದಿಗಿದು ನಗೆಯ ಹೂರಣ. ನಿರಂತರ ಬರುತ್ತಿರಲಿ ಯಕ್ಷ ತೆಲಿಕೆ, ನಿರಂತರ ಬರುತ್ತಿರಲಿ ಯಕ್ಷ ತೆಲಿಕೆ. ನಿಮಗಿದು ನನ್ನ ಪ್ರೀತಿಯ ವಂದನೆಗಳು, ನಿಮಗಿದು ನನ್ನ ಪ್ರೀತಿಯ ವಂದನೆಗಳು. ಥ್ಯಾಂಕ್ ಯು ಸರ್. ಇದೊಂದು ನಿಮ್ಮ ಮೇಲಿನ ಅಭಿಮಾನಕ್ಕಾಗಿ ಒಂದು ಕಿರು ಕವನ ಒಂದು ಬರ್ದದ್ದು, ತಪ್ಪಾಗಿದ್ರೆ ಕ್ಷಮಿಸಿ. ಇಲ್ಲ ಸರ್. ಅಭಿಮಾನದ ಪದಗಳು ಏಕವಚನ ಬಳಸಿಕೊಂಡಿದ್ದೇನೆ. ಕವನ
ಏಕವಚನ ಬಳಸಿದಾರಂತೆ ಅಂತ. ಅದು ತೊಂದರೆ ಅಲ್ಲ ಸರ್, ಆದ್ರೆ ನಿಮ್ಮ ಮನಸ್ಸಿನ ಭಾವನೆ ಯಾವ ರೀತಿ ಉಂಟು ಅದು ಮುಖ್ಯ ಆಗಿರ್ತದೆ. ಯಾವುದೇ ಒಂದು ಸಂದರ್ಭದಲ್ಲಿ ಶಬ್ದ ಪ್ರಯೋಗಕ್ಕಿಂತಲೂ ಮನಸ್ಸಿನ ಭಾವನೆಗೆ ನಾವು ತುಂಬಾ ಬೆಲೆ ಕೊಡುವಂತ ಮನುಷ್ಯರು. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿರುವಂತ ಭಾವನೆ, ನಮ್ಮ ಬಗ್ಗೆ ಇರುವಂತ ಭಾವನೆ ಬಹಳ ಸಂತೋಷ ಆಯಿತು. ಹಾಗಾಗಿ ಅದಕ್ಕೆ ನಾವು ಎಷ್ಟು ನಿಮಗೆ ಕೋಟಿ ಕೋಟಿ ನಮಸ್ಕಾರ ಮಾಡಿದ್ರು ಅದು ತಪ್ಪಾಗ್ಲಿಕ್ಕಿಲ್ಲ. ನಿಮ್ಮ ಅಭಿಮಾನ ಹೀಗೆ ನಮಗೆ ಇರ್ಲಿ ಅಂತ ಕೇಳಿಕೊಳ್ತೇನೆ ಅಷ್ಟೇ. ಖಂಡಿತ ಖಂಡಿತ, ನಿಮ್ಮಗಳ ಮೇಲಿನ ಅಭಿಮಾನ ನಮ್ಗೆ ಕಿಂಚಿತ್ತು ಕಡಿಮೆ ಆಗಲ್ಲ. ನೀವು ಹೀಗೆ ಇನ್ನು ಮುಂದಕ್ಕೂ ಕೂಡ ಒಳ್ಳೆಯ ಪ್ರಯೋಗಗಳನ್ನು ಮಾಡಿ, ಅದರಲ್ಲೂ ಕೂಡ ನಿಮ್ಮದು ಬೇರೆ ಬೇರೆ ಪಾತ್ರಗಳನ್ನ ನಾನು ನೋಡಿದ್ದೇನೆ ಯಕ್ಷಗಾನಗಳಲ್ಲಿ, ಹಲವು ರಾಕ್ಷಸನ ವೇಷಗಳಲ್ಲಿ, ಕೆಲವು ಮುಂತಾದ ಪಾತ್ರಗಳನ್ನ ನಾನು ಸವಿದಿದ್ದೇನೆ. ಬಹಳ ಒಂದು ಆ ಪಾತ್ರಕ್ಕೆ ತಕ್ಕಂತೆ ನ್ಯಾಯವನ್ನು ಒದಗಿಸುವುದರಲ್ಲಿ ನೀವು ನಂಬರ್ 1. ನಮ್ಗೆ ಎಲ್ಲಕ್ಕಿಂತ ನಿಮ್ಮದು ಹಾಸ್ಯವೇ ಖುಷಿ ಆಗುವುದು ಮಾತ್ರ, ಅಲ್ವಾ ಸರ್? ಓಕೆ ಸರ್, ಧನ್ಯವಾದ. ಓಕೆ ಸರ್, ಥ್ಯಾಂಕ್ ಯು. ಇದು ನಿರಂಜನ್ ಜೈನ್ ಕುದ್ಯಾಡಿ ಅವರ ಮಾತು. ಬಹಳ ಒಂದು ಕವನವನ್ನ ಕೂಡ ವಾಚಿಸಿದ್ರು ಸರ್. ಇನ್ನು ನಾವು ನೀವು ಅಲ್ಲಿಗೆ ಸೇರಿದ್ರಿ, ಯಕ್ಷಗಾನದ ಧರ್ಮಸ್ಥಳದ ಮೇಳಕ್ಕೆ ಸೇರಿದ ನಂತರ ಯಾವಾಗ ಇಲ್ಲಿಂದ ಹೋಗ್ತೇನೆ ಅಂತ ಕಾಯ್ತಿದ್ರಿ, ಮತ್ತೆ ಹೇಗೆ ಇದರಲ್ಲಿ ಆಸಕ್ತಿ ಹುಡ್ತು? ಅದೇ ಅಲ್ಲಿ ಯಕ್ಷಗಾನ ಕಲಿಯುವಂತ ಮಕ್ಕಳಿಗೆ, ಮಕ್ಕಳ ಮೇಲೆ ಕಾವಂದ್ರು ತೋರಿಸ್ತಿದ್ದಂತ ಪ್ರೀತಿ ನಮ್ಮನ್ನು ಯಕ್ಷಗಾನದ ಬಗ್ಗೆ ಒಲವು ಬರಲಿಕ್ಕೆ ಕಾರಣ ಆಯಿತು ಅಂತ. ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಕೇಳಿದರೆ, ಮಕ್ಕಳಿಗೆ ಕೇಂದ್ರದಲ್ಲಿ ಲಲಿತಾ ಕಲಾ ಕೇಂದ್ರ ಅಂತ ಕಲಿಯುವ ಮಕ್ಕಳಿಗೆ ಪಂಚಕಜ್ಜಾಯ, ಅಲ್ಲಿಂದ ಬೀಡಿನಿಂದಲೇ ಮಕ್ಕಳಿಗೆ ಕಬ್ಬು, ಬಾಳೆಹಣ್ಣು ಎಲ್ಲ ಕಳಿಸ್ತಾರೆ ಅವರು. ಅಂದರೆ ಆ ಬ್ಯಾಚಲ್ಲಿ ಒಳ್ಳೆ ಕಲಿತಾ ಇದ್ರೆ ಮಕ್ಕಳು, ಆ ಬ್ಯಾಚಿನಲ್ಲಿರುವ ಮಕ್ಕಳಿಗೆ ತಿನ್ಲಿಕ್ಕೆಲ್ಲ ಒಳ್ಳೊಳ್ಳೆ ಇದೆಲ್ಲ ತರಿಸ್ತಾ ಇದ್ರು. ಕಳಿಸುವುದು ಉದ್ದೇಶ ಏನು ಅಂತ ಕೇಳಿದ್ರೆ, ಮಕ್ಕಳಿಗೆ ಅದರ ಬಗ್ಗೆ ಆಸಕ್ತಿ ಬರಬೇಕು ಅಂತ. ನೋಡಿ, ಒಂದು ಅಷ್ಟು ದೊಡ್ಡ ಪೀಠದಲ್ಲಿ ಕೂತು ಅವರೊಂದು ಆ ಕಲ್ಪನೆಗಳು, ಅದು ನಿಜವಾಗಿ ನಮ್ಮ ಈ ಯಕ್ಷಗಾನದ ಇವತ್ತು ನಾವು ಏನು ಮಾಡಿದ್ರು ಅದಕ್ಕೆ ನಾವು ಏನು ಹೇಳಲಿಕ್ಕಿಲ್ಲ, ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕಿಲ್ಲ. ಎಲ್ಲ ಅದು ಆ ಸನ್ನಿಧಾನದಲ್ಲಿ ಅವರು ಕೊಟ್ಟ ಭಿಕ್ಷೆಯಿಂದ ನಾವು ಇಲ್ಲಿಯವರೆಗೆ ಈ ಸುದ್ದಿ ಬಿಡುಗಡೆಯ ಟಿವಿಯ ಎದುರುಗಡೆ ನಿಂತು ನಾವು ಮಾತಾಡುವಷ್ಟು ಮಟ್ಟಿಗೆ ಮಾಡಿದ್ದು ಧರ್ಮಸ್ಥಳ ನಮ್ಮನ್ನು, ಅಷ್ಟೇ ಹೇಳ್ಬೋದು. ಓಕೆ, ಧರ್ಮಸ್ಥಳದಲ್ಲಿ ನಿಮಗೆ ಅಂದ್ರೆ ಊಟಕ್ಕೆ ಸಿಗ್ತಾ ಇತ್ತು, ಇಂಥದ್ದೆಲ್ಲ ಭೂರಿ ಭೋಜನಗಳು ಬರ್ತಾ ಇತ್ತು, ಎಲ್ಲ ಇತ್ತು. ನೀವು ಒಂದು ಸ್ವಲ್ಪ ಪೋಖ್ರಿ ಅಲ್ಲ, ನೀವು ಮತ್ತೆ ಅದರ ಕಡೆಗೆ ಆಸಕ್ತಿ ವಹಿಸಿಕೊಂಡು ಮೊದಲು ರಂಗಕ್ಕೆ ಎಂಟ್ರಿ ಆಗಿದ್ದು? ರಂಗಕ್ಕೆ ಎಂಟ್ರಿ ನೋಡಿ, ಯಾವನೇ ಒಬ್ಬ ವ್ಯಕ್ತಿ ಉಂಟಲ್ಲ, ನನಗೆ ಇತ್ತೀಚೆಗೆ ಹೇಳಿದ್ದು ಗೊತ್ತಾಯ್ತು. ಯಾರೋ ಒಬ್ರು ದೊಡ್ಡ ಕಲಾವಿದರು ಹೇಳಿದ್ರು, ಒಬ್ಬ ಕಲಾವಿದನಲ್ಲಿ ಎಲ್ಲ ಕಲಾವಿದನಲ್ಲಿ ಒಬ್ಬ ತುಂಟ ಇರ್ತಾನೆ. ಆ ತುಂಟತನವನ್ನು ಮರೆಮಾಚಿ ಅವನನ್ನು ಯಾವುದಾದ್ರೂ ಒಂದು ವಿಭಾಗಕ್ಕೆ ನಾವು ಫೋಕಸ್ ಮಾಡಿದ್ರೆ ಅವ ಆ ವಿಭಾಗದಲ್ಲಿ ಭಯಂಕರ ಶಾರ್ಪ್ನೆಸ್ ಆಗ್ತಾನಂತ. ಹಾಗೆ ಬಹುಶಃ ನನಗೆ ಧರ್ಮಸ್ಥಳ ಒಂದು ಒಳ್ಳೆಯ ವೇದಿಕೆ, ಅಂದ್ರೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸಿತು ಅಂತ ನಾನು ಹೇಳ್ತೇನೆ. ಓಕೆ, ನಿಮ್ಮ ಗುರುಗಳು ತಾರನಾಥ್ ಬಲ್ಲಿಯವರು, ವರ್ಕಾಡಿ. ಓಕೆ, ಅವರೇ ಕರೆಯಲ್ಲಿದ್ದಾರೆ. ನಮಸ್ತೆ ಸರ್. ಹಲೋ ಸರ್, ನಮಸ್ತೆ. ನಮಸ್ಕಾರ. ನಿಮ್ಮ ಗುರುಗಳ ವಿಷಯವನ್ನ ಮಾತಾಡ್ತಿದ್ರು ಶಿಷ್ಯ. ಈ ಸಮಯದಲ್ಲಿ ನಿಮ್ಮನ್ನ ಕನೆಕ್ಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಿಮ್ಮನ್ನು ಕೂಡ 50 ಸೆಕೆಂಡ್ಗಳ ಕಾಲ ನಾವು ಕಾಯಿಸಿದ್ದೇವೆ. ತೊಂದರೆ ಇಲ್ಲ, ಹೇಳಿ ಏನಾಗಬೇಕು. ಈಗ ನಿಮಗೆ ವೇದಿಕೆ ಪೂರ್ತಿ, ಗುರು ಮತ್ತು ಶಿಷ್ಯರಿಗೆ ಮಾತಾಡಿಸ್ಕೊಳ್ಳಿ. ಗುರುಗಳೇ ನಮಸ್ತೆ. ಗುರುಗಳೇ ನಮಸ್ಕಾರ. ಏನಿಲ್ಲ ಸರ್, ನಾವು ನಿಮ್ಮ ಆಶೀರ್ವಾದದಿಂದ ಇಲ್ಲಿಯವರೆಗೆ ಮುಟ್ಟಿದ್ದೇನೆ ಗುರುಗಳೇ, ಅಷ್ಟೇ. ನನಗೆ ಆರಂಭದಲ್ಲಿ ಸ್ವಲ್ಪ ಆತಂಕ ಇತ್ತು, ಅಂದ್ರೆ ದಿಂಕಿಟ ಬರಬೇಕಿದ್ರೆ ತುಂಬಾ ಸಮಯ ಹೋಯ್ತಲ್ಲ, ಈ ಹುಡುಗ ಏನ್ ಮಾಡ್ತಾನಪ್ಪ ಅಂತ ಹೇಳಿ. ಆಮೇಲೆ ಎಲ್ಲವನ್ನು ಪಿಕಪ್ ಮಾಡಿಬಿಟ್ಟು ನನಗಿಂತ ಎತ್ತರಕ್ಕೆ ಬೆಳೆದು ಬಿಟ್ಟಿದ್ದಿ, ಗಾತ್ರದಲ್ಲಿ ಮಾತ್ರ ಅಲ್ಲ ಯೋಗ್ಯತೆಯಲ್ಲಿಯೂ ಕೂಡ. ಮತ್ತೆ ಅಭಿಜಾತ ಕಲಾವಿದ ಅಂತಾರಲ್ಲ, ಬಿಕರಿ ಪದ ಪ್ರಯೋಗ ಒಂದು ಉಂಟು, ಹೆಚ್ಚಿನ ಕಲಾವಿದರಿಗೆ ಹಾಕ್ತಾರೆ ಅದನ್ನು. ಅದರ ನಿಜವಾದ ಅರ್ಥದಲ್ಲಿ ನೀನು ಅಭಿಜಾತ ಕಲಾವಿದ, ಅಂದ್ರೆ ನಿನ್ನಲ್ಲಿ ಆ ಗುಣಗಳು ಉಂಟು, ಆದ ಕಾರಣ ಇಷ್ಟು ಎತ್ತರಕ್ಕೆ ಬೆಳೆದಿದ್ದಿ. ಹಲೋ ಸರ್, ಹೇಗಿದ್ರು ಸರ್ ಪ್ರಜ್ವಲ್ ನಾಟ್ಯ ಕಲಿಯುವಾಗೆಲ್ಲ? ನಾಟ್ಯ ಕಲಿಯುವಾಗ ಸುರುವಿಗೆ ಸ್ವಲ್ಪ ದಡ್ಡ, ಎಷ್ಟು ಹೇಳಿಕೊಟ್ರು ದಿಂಕಿಟ ಒಂದು ಬರ್ತಾನೆ ಇರ್ಲಿಲ್ಲ. ತುಂಬಾ ಸಮಯ ಟ್ರೈ ಮಾಡಿದ್ದೇನೆ ಕಲಿಸ್ಲಿಕ್ಕೆ. ಆಮೇಲೆ ಮಾತ್ರ ಸುಧನ್ವ ಮೋಕ್ಷದ ಸುಧನ್ವ ಎಲ್ಲ ಮಾಡ್ಲಿಕ್ಕೆ ತಯಾರಾಗಿ ಬಿಟ್ಟ. ಆಮೇಲೆ ಅವನೊಳಗೆ ಕಲೆ ಇತ್ತು, ಆದ ಕಾರಣ ಬೇಗ ಬೆಳೆದು ಬಿಟ್ಟ. ಮತ್ತೆ ಒಳ್ಳೆ ವೇದಿಕೆ ಸಿಕ್ಕಿತ್ತು ಅವನಿಗೆ ಹೊಸನಗರ ಮೇಳದಲ್ಲಿ. ಧರ್ಮಸ್ಥಳದಲ್ಲಿ ಆದ್ರೂ ಅಷ್ಟು ಅವಕಾಶ ಇರ್ಲಿಲ್ಲ, ಅವ ಬಿಟ್ಟದ್ದು ಒಳ್ಳೇದಾಯ್ತು ಧರ್ಮಸ್ಥಳ.
ಆ ಬಳಿಕ ಒಳ್ಳೆಯ ಕಲಾವಿದ ಆದ. ಮತ್ತೆ ಲಯಜ್ಞಾನ ಎಲ್ಲ ಒಳ್ಳೆದುಂಟು. ಹಾ ಈಗಂತೂ ಯಾವುದೇ ಪಾತ್ರವನ್ನು ಕೊಟ್ಟರು ಸರಿಯಾಗಿ ಮಾಡತಕ್ಕಂತ ಒಬ್ಬ ಯೋಗ್ಯತಾವಂತ ಕಲಾವಿದ. ಶಿಷ್ಯನ ಉತ್ಕರ್ಷವೇ ಗುರುವಿನ ಹಂಬಲ ಅಂತ ಒಂದು ಮಾತಿದೆಯಲ್ಲ, ಹಾ ಹಾಗೆ ನಾವೇನನ್ನು ಬಯಸಿದ್ದೇವೆಯೋ ಅದನ್ನು ಅವ ಸಾಕಾರಗೊಳಿಸಿದ್ದಾನೆ. ಒಳ್ಳೆಯ ಕಲಾವಿದ. ಇನ್ನು ಎಲ್ಲ ಅವರು ಕೂಡ ನಿಮ್ಮ ಬಗ್ಗೆ ಮಾತನಾಡಿಕೆ ಶುರು ಮಾಡಿದಾಗ್ಲೇ ನಾವು ನಿಮ್ಮನ್ನ ಕನೆಕ್ಟ್ ಮಾಡ್ಕೊಂಡ್ವಿ. ಗುರುಗಳ ಬಗ್ಗೆ ಸ್ವಲ್ಪ ಹೇಳಿ, ಅವ್ರು ಇರುವಾಗ್ಲೇ. ಗುರುಗಳ ಬಗ್ಗೆ, ನನ್ನ ಗುರುಗಳ ಬಗ್ಗೆ ನನಗೆ ಹೇಳಿಕೊಳ್ಳುವುದಕ್ಕೆ ತುಂಬ ಹೆಮ್ಮೆ ಉಂಟು. ಅದ್ಭುತವಾದ ಸಾಧಕ ನನ್ನ ಗುರುಗಳು. ಅವರಿಗೆ ಏನು ಅಂತ ಕೇಳಿದರೆ, ಅವರು ಮಾಡಿದ ಸಾಧನೆಗೆ ಸರಿಯಾದ ಮನ್ನಣೆ ಯಕ್ಷಗಾನ ಕ್ಷೇತ್ರದಲ್ಲಿ ಅವರಿಗೆ ದೊರಕಲಿಲ್ಲ. ಅದೊಂದು ಬೇಸರ ಉಂಟು. ಅದು ಅಂಥ ಕಲಾವಿದರು ತುಂಬ ಮಂದಿ ಇದ್ದಾರೆ, ಅದರಲ್ಲಿ ಒಬ್ಬರು ನನ್ನ ಗುರುಗಳು. ನಾಟ್ಯದ ವಿಷಯದಲ್ಲಿ ಅವರಲ್ಲಿ ಇದ್ದಷ್ಟು ಯಾರಲ್ಲೂ ಇಲ್ಲ, ವಿದ್ವತ್ತಿನ ವಿಷಯದಲ್ಲಿ ಅವರಷ್ಟು ಯಾರಲ್ಲೂ ಇಲ್ಲ. ಒಂದು ತಾಳಮದ್ದಲೆ ಕ್ಷೇತ್ರದಲ್ಲಿ ಕುಳಿತುಕೊಂಡ್ರೆ ಅವರಷ್ಟು ವಿದ್ವತ್ತಿದ್ದ ಕಲಾವಿದರು ಯಾರೂ ಇಲ್ಲ. ಆದರೆ ಅವರು ತಾಳಮದ್ದಲೆ ಕ್ಷೇತ್ರದಲ್ಲಿ ಉಳಿದ ಕಲಾವಿದರಿಗೆ ಸಿಕ್ಕಷ್ಟು ಪ್ರಾಶಸ್ತ್ಯ ಅವರಿಗೆ ಸಿಗಲಿಲ್ಲ. ಕಾರಣ ಬಹುಶಃ ಯಕ್ಷಗಾನದ ಒಳಗೆ ಇರುವಂಥ ಕೆಲವು ಕಾರಣಗಳು ಹಲವಾರು ಇರಬಹುದು. ಆದರೆ ನನ್ನ ಗುರುಗಳು ಯಾವತ್ತಿದ್ರೂ ನನಗೆ ಅವರು ಸರ್ವಶ್ರೇಷ್ಠರೇ ನನ್ನ ಮಟ್ಟಿಗೆ. ಬೇರೆ ಅವರು ಯಾರು ಏನು ಅವರ ಬಗ್ಗೆ ಏನೇ ಹೇಳಿ, ನನಗೆ ಗುರುಗಳು ಯಾವಾಗಲೂ ಶ್ರೇಷ್ಠರೇ. ಓಕೆ. ಅಲ್ಲ, ನಾನು ಏನು ಎಷ್ಟಿದ್ದೇನೆ ಅಂತ ನನಗೆ ಗೊತ್ತಿಲ್ಲ. ಅಂತೂ ಆ ಶಿಷ್ಯನ ಬಾಯಿಯಿಂದ ಹಾಗೊಂದು ಕೇಳಿದ್ನಲ್ಲ, ಒಂದು ಗುರುತ್ವ ಧನ್ಯ ಆಯ್ತು. ಮತ್ತೆ ಒಮ್ಮೆ ದಾರಿ ಬಿಟ್ಟಿದ್ದ, ಒಂದು ಟ್ರ್ಯಾಕ್ ತಪ್ಪಿ ಹೋಗಿದ್ದ, ಆಗ ತುಂಬಾ ಸಂಕಟ ಪಟ್ಟೆ. ಮತ್ತೆ ಟ್ರ್ಯಾಕಿಗೆ ಬಂದವ. ಅದನ್ನ ಮಾತಾಡಿಸ್ತೇವೆ ಸರ್, ಈಗ ಮಾತಾಡಿಸ್ತೇವೆ. ಆ ಟ್ರ್ಯಾಕ್ ಬಿಟ್ಟದ್ದು ಮತ್ತು ಟ್ರ್ಯಾಕಿಗೆ ಬಂದದ್ದು ಎರಡು ಕೂಡ ಮಾತಾಡ್ಲಿಕ್ಕೆ ಉಂಟು. ಅದು ಪರಸೆಯೊಟ್ಟಿಗೆ ಗೋವಿಂದ ಅಂತ ಹೇಳಿ ಈ ಆಟದ ಮೇಳದಲ್ಲಿ ಕೆಲವರೆಲ್ಲ ಇದ್ದಾರಲ್ಲ, ಆ ದುಸ್ಸಹವಾಸದಿಂದ ಕೆಲವರು ಕೆಟ್ಟು ಹೋಗ್ತಾರೆ. ಹಾಗೆ ಅವನು ಸ್ವಲ್ಪ ದಾರಿ ಬಿಟ್ಟಿದ್ದ, ಮತ್ತೆ ಸರಿಯಾದ. ನೀವು ಮಾತನಾಡ್ಲಿಕ್ಕೆ ಆರಂಭ ಮಾಡಿದಾಗಿನಿಂದ ಕೈ ಮುಗಿದುಕೊಂಡು ಕುಳಿತಿದ್ದಾರೆ ಸರ್. ರತ್ನ ಕೆಸರಿಗೆ ಬಿದ್ರು ಅದರ ಮೌಲ್ಯ ಹೋಗೋದಿಲ್ವಲ್ಲ, ಸ್ವಲ್ಪ ಕೊಳೆ ಆಗ್ಬಹುದು. ಈಗ ಮತ್ತೆ ಸ್ವಚ್ಛ ಆಗಿದ್ದಾನೆ, ಸಂತೋಷ ಆಗ್ತಾ ಉಂಟು. ಒಳ್ಳೆಯ ಒಂದು ವೈವಿಧ್ಯ ಪಾತ್ರಧಾರಿ, ಹೌದು, ಸಮರ್ಥ ಕಲಾವಿದ, ಅಭಿಜಾತ ಕಲಾವಿದ ಅಂತೇವಲ್ಲ ಹಾಗೆ. ಆಗೊಮ್ಮೆ ಹೇಳಿದೆ ಅದನ್ನು. ಅವನಿಗೆ ಉಜ್ವಲವಾದ ಭವಿಷ್ಯ ಇದೆ. ಅವನ ಎಷ್ಟು ಎತ್ತರಕ್ಕೆ ಏರಿದಷ್ಟು ಅತ್ಯಂತ ಸಂತೋಷವನ್ನು ಮೊದಲಿಗೆ ಪಡೆಯುವವನು ನಾನು. ಅದಕ್ಕೆ ಕೆಲವರೆಲ್ಲ ಇದ್ದಾರೆ, ಅದರಲ್ಲಿ ಇವ ಅಗ್ರಗಣ್ಯ. ಗುರುಗಳಿಗೆ ಮತ್ತೆ ಸಂತೋಷ. ನೀವು ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಗುರುಗಳೇ. ಸರಿ 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 ಸರಿ, ಆಯ್ತು. ದೇವರು ಒಳ್ಳೇದ್ ಮಾಡ್ಲಿ. ಆಯ್ತು ಆಯ್ತು, ಥ್ಯಾಂಕ್ ಯು. ಇದು ಗುರುಗಳು ಇವರೇ ನಿಮಗೆ ನಾಟ್ಯ ಕಲಿಸ್ತಾರೆ. ಅದೇ ಟಾಪಿಕ್ ಅಲ್ಲಿ ಇದ್ವಿ ನಾವು. ಅಷ್ಟೊತ್ತಿಗೆ ಅವ್ರದ್ದು ಕರೆ ಬಂತು. ಈಗ ನೀವು ಮೊದಲು ಧರ್ಮಸ್ಥಳ ಮೇಳಕ್ಕೆ ಆಯ್ಕೆ ಆದ ಅಂದ್ರೆ ಕಾವಂದ್ರು ಹೇಳಿದ್ರು, ಇಬ್ರು ಹುಡುಗರನ್ನು ಆಯ್ಕೆ ಮಾಡುವ ಕ್ರಮ. ಒಬ್ರು ರಾಧಾಕೃಷ್ಣ ಬೆಳ್ತಂಗಡಿ ಅಂತ, ಈಗ ಅವರು ಯಕ್ಷಗಾನ ಬಿಟ್ಟಿದ್ದಾರೆ. ಆಮೇಲೆ ಮತ್ತೊಬ್ರು ಅರುಣ ಕಲ್ಮಂಜ ಅಂತ, ಅವರೀಗ SDM ಕಾಲೇಜಲ್ಲಿ ವರ್ಕಲ್ಲಿ ಇದ್ದಾರೆ. ಮತ್ತೆ ಧರ್ಮಸ್ಥಳದ ಎಲ್ಲ ಮಕ್ಕಳಿಗೆಲ್ಲ ಸಾಧಾರಣ ನಾಟ್ಯ ಕಲಿಸ್ತಾರೆ. ಹೌದು, ಯಕ್ಷಗಾನದ ಮೇಳದ ತಿರುಗಾಟವನ್ನು ಬಿಟ್ಟಿದ್ದಾರೆ ಇಬ್ಬರು. ಅವರ ಜೊತೆಯಲ್ಲಿ ನಾನು ಒಬ್ಬ ಆಯ್ಕೆ ಆದವ ಧರ್ಮಸ್ಥಳ ಮೇಳಕ್ಕೆ. ಹಾಗೆ ಧರ್ಮಸ್ಥಳ ಮೇಳಕ್ಕೆ ಸೇರ್ಪಡೆ ಆಯ್ತು. ನಿತ್ಯ ವೇಷಕ್ಕೆ ಅವರು ಆಯ್ತು. ಮುಖ್ಯಶ್ರೀ ವೇಷಕ್ಕೆ ಮತ್ತೊಂದು ಬೇರೆ ಇದ್ರು, ನಮಗಿಂತ ಸೀನಿಯರ್, 1 ವರ್ಷ ತಿರುಗಾಟ ಆದವರಿದ್ರು. ಇವರು ನಿತ್ಯ ವೇಷದಲ್ಲಿ ಇವರ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ರಜೆ ಆದ್ರೆ ನನಗೆ ಆಗ ಬೇರೆ ಪರ್ಮನೆಂಟ್ ಮಕ್ಕಳಿಗೆ ಬೇರೆ ವೇಷ ಇಲ್ಲಲ್ಲ. ಆಗ ನಯನ್ ಕುಮಾರರು ಅವರು ಮಾಡ್ತಿದ್ದ ಹೊಗಳಿಕೆ ಅಂತ ಒಂದು ಪೂರ್ವರಂಗದಲ್ಲಿ ಹೊಗಳಿಕೆ ಅಂತ ವೇಷ ಬರ್ತದೆ, ಅದನ್ನು ನನಗೆ ಬಿಟ್ಟು ಕೊಟ್ಟರು. ಅದನ್ನು 3 ವರ್ಷ ಧರ್ಮಸ್ಥಳ ಮೇಳದಲ್ಲಿ ಮಾಡಿದೆ. ಮತ್ತು ಕೆಲವಾರು ಅವರ ರಜೆಗಳಿಗೆ ಹಾಸ್ಯ ಪಾತ್ರಗಳು ಮತ್ತು ಅವರ ಜೊತೆಯಲ್ಲಿ ಕೆಲವು ಹಾಸ್ಯ ಪಾತ್ರಗಳನ್ನು ನನ್ನನ್ನು ಆಗಲೇ ನಮಗೆ ಹಾಸ್ಯರಸದಲ್ಲಿ ಒಲವು ಹೆಚ್ಚಿತ್ತು. ಹಾಗಾಗಿ ಅದೇ ನಮಗೆ ಈಗಲೂ ಒಂದು ಸ್ವಲ್ಪ ಹೆಚ್ಚಾಗಿ ಅಂಟಿಕೊಂಡದ್ದು ಅಂತ ಭಾವಿಸ್ತೇನೆ ಉಳಿದ ಪಾತ್ರಗಳಿಗಿಂತಲೂ. ಆದರೆ ನಾನು ಇವತ್ತು ಎಲ್ಲ ವೇಷವನ್ನು ಮಾಡುವುದಕ್ಕೆ ಸಮರ್ಥ ಹೌದಲ್ವೋ ನನಗೊತ್ತಿಲ್ಲ. ಆದರೆ ಯಕ್ಷಗಾನದ ಪ್ರೇಮಿಗಳು ಮೆಚ್ಚಿದ್ದಾರೆ ಅಂತಾದರೆ ಅದಕ್ಕೆ ಕಾರಣ ಧರ್ಮಸ್ಥಳ ಮೇಳದ 3 ವರ್ಷದ ತಿರುಗಾಟ. ಖಂಡಿತ. ಧರ್ಮಸ್ಥಳ ಮೇಳ ಬಿಟ್ಟ ನಂತರ ಈಗ ಒಟ್ಟು 28 ವರ್ಷದ 26ನೇ ವರ್ಷ, ಇನ್ನು 26ನೇ ವರ್ಷ. ಈಗ ನಿಮಗೆ ವರ್ಷ ಎಷ್ಟು? ನನಗೆ 36, 37 ಆಯ್ತು. ಹೇಳ್ಬೋದಲ್ಲ? ಹೇಳ್ಬೋದು, ತೊಂದರೆ ಇಲ್ಲ. 36 ವರ್ಷ, 26 ವರ್ಷ ಅಂದ್ರೆ 10ನೇ ವಯಸ್ಸಿನಲ್ಲೇ ಹೋಗಿದ್ದೀರಿ. 11ನೇ ವರ್ಷಕ್ಕೆ ಯಕ್ಷಗಾನ ಪ್ರಪಂಚಕ್ಕೆ ಕಾಲಿಟ್ಟಿದ್ದೀರಿ. 25 ವರ್ಷ ಆಯ್ತು, ಈಗ 26ನೇ ವರ್ಷಕ್ಕೆ. ಹೌದು.
ಈ ಆ ನಂತರ ಯಾವ ಮೇಳಗಳು? ಆಮೇಲೆ ಧರ್ಮಸ್ಥಳ ಮೇಳದ ಏನಾಯ್ತು ಅಂತ ಕೇಳಿದ್ರೆ ಅಲ್ಲಿ 1 ವರ್ಷ ಮಕ್ಕಳನ್ನು ನಿಲ್ಲಿಸುವುದಿಲ್ಲ, ನೆಕ್ಸ್ಟ್ ವರ್ಷಕ್ಕೆ ಬೇರೆ ಚೇಂಜ್ ಮಾಡ್ತಾರೆ. ನಾನೊಂದು 3 ವರ್ಷ ನಿಂತವ ಅಲ್ಲಿ, ನನ್ನನ್ನು ನಿಲ್ಲಿಸಿದ್ರು. ನನ್ನಲ್ಲಿರುವ ಯಾವುದನ್ನು ನೋಡಿ ನಿಲ್ಲಿಸಿದ್ದಾರೆ ಗೊತ್ತಿಲ್ಲ ನನಗೆ ಅಂತ, ಅವರ ಮನಸ್ಸು ದೊಡ್ಡದು, 3 ವರ್ಷ ನಿಲ್ಲಿಸಿದ್ರು. ತದನಂತರ ಅವರು ಹೇಳಿದ್ರು ಕಟೀಲ್ ಮೇಳಕ್ಕೆ ಹೋಗು ಅಂತ. ಹಾಗೆ ಈಗ ಇಲ್ಲ ಅವರು ಯಜಮಾನರು, ಕಟೀಲಿನ ಕಲ್ಲಾಡಿ ಕೊರಗ ವಿಠಲ್ ಶೆಟ್ರು, ಅವರಲ್ಲಿಗೆ ಹೋಗಿ ಕಟೀಲ್ ಮೇಳಕ್ಕೆ ಸೇರಿದೆ. 3ನೇ ಸೆಟ್ಟಿಗೆ ನನ್ನನ್ನು ಆಯ್ಕೆ ಮಾಡಿದರು. ಅಂದರೆ ಇದೇ ಗೇರ್ಕಟ್ಟ ಗಂಗಾಯಿ ಶೆಟ್ರು ಮ್ಯಾನೇಜರ್ ಆಗಿದ್ದರು, ಕುರಿಯ ಗಣಪತಿ ಶಾಸ್ತ್ರಿಗಳು ಭಾಗವತರಾಗಿದ್ದರು. ಆ ಸೆಟ್ಟಿಗೆ 1 ವರ್ಷ ಅದರಲ್ಲಿ ತಿರುಗಾಟ ಮಾಡಿದೆ. ತದನಂತರ ಅಲ್ಲಿಂದ ಒಂದು ಸ್ವಲ್ಪ ಟೆಂಟಿನ ಮೇಳದಲ್ಲಿ, ಅಂದರೆ ಕಲಾವಿದ ವಿಸ್ತಾರ ಆಗಬೇಕು ಅಂತಾದರೆ ಕೆಲವಾರು ತುಳು ಪ್ರಸಂಗಗಳು, ಸಾಮಾಜಿಕ ಪ್ರಸಂಗಗಳು ಮತ್ತು ಪೌರಾಣಿಕ ಪ್ರಸಂಗಗಳು ಎಲ್ಲದರಲ್ಲೂ ಅನುಭವ ಬೇಕು ಎನ್ನುವ ಕಾರಣಕ್ಕೆ ಕುಂಟಾರ್ ಮೇಳಕ್ಕೆ ಹೋದೆ. ಅದರಲ್ಲಿ 2 ವರ್ಷ ತಿರುಗಾಟ ಮಾಡಿದೆ. ಅಲ್ಲಿ ರಂಗಸ್ಥಳದ ರಾಜ ಅಂತ ಹೆಸರು ಇರುವಂಥ ರಾಧಾಕೃಷ್ಣನ್ ಅವರು ಹೇಳಿದರು, ಎಡನೀರು ಸ್ವಾಮಿಗಳು ಮೇಳ ಮಾಡ್ತಾ ಇದ್ದಾರೆ, ಬರ್ತೀಯಾ? ಆಯಿತು, ನೀವು ಹೇಳಿದ್ರೆ ಬರ್ತೇನೆ ಅಂತ ಹೇಳಿದೆ. ಅಲ್ಲಿಂದ ಎಡನೀರು ಸ್ವಾಮಿಗಳ ಮೇಳಕ್ಕೆ ಹೋದೆ. ಅಲ್ಲಿ 2 ವರ್ಷ ಇದ್ದೆ. ಅಲ್ಲಿ ಒಂದು ಆ ಮೇಳವನ್ನು ಬಿಟ್ಟ ಮೇಲೆ ಈಗ ಪ್ರಸ್ತುತ ಆ ಮೇಲಿನಿಂದ ಇವತ್ತಿನವರೆಗೆ ನನ್ನ ಯಜಮಾನರಾಗಿರುವವರು ಪೂಜ್ಯ ಶ್ರೀಯುತ ಟಿ ಶಾಂಭಟ್ರು, ಈಗ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಅವರ ಯಜಮಾನಿಕೆಯಲ್ಲಿ ಇಷ್ಟು ವರ್ಷದಿಂದ ಸಂತೃಪ್ತಿಯಿಂದ ಇದ್ದೇನೆ. ಎಷ್ಟು ವರ್ಷ ಆಯಿತು? ಫಸ್ಟಿನ ಒಂದು 10 ವರ್ಷ ಹೊಸನಗರ ಅಂತ ಹೆಸರಿನಲ್ಲಿ ಮೇಳ ಇತ್ತು. ಆಮೇಲೆ ಮತ್ತೆ ಎಡನೀರು ಅಂತ ಆಯಿತು 1-2 ವರ್ಷ. ಆಮೇಲೆ ಮತ್ತೆ ಹನುಮಗಿರಿ ಅಂತ ಆಯಿತು. ಈಗ ಒಂದು 12 ವರ್ಷ ಆಯಿತು ಅಂತ ಬಹುಶಃ. ಅಂತೂ ಆ ಮೇಲಿನ ತಿರುಗಾಟ ಪೂರ್ತಿಯಾಗಿ ಅವರ ಜೊತೆಯಲ್ಲೇ ಇದ್ದೇನೆ. ಒಂದು 3 ವರ್ಷ ಧರ್ಮಸ್ಥಳ ಮೇಳ, 1 ವರ್ಷ ಕಟೀಲು, 2 ವರ್ಷ ಕುಂಟಾರು, 2 ವರ್ಷ ಎಡನೀರು. ಅದು ಬಿಟ್ಟರೆ ಮತ್ತೆ ಉಳಿದ ತಿರುಗಾಟ ನನ್ನ 16 ವರ್ಷದಿಂದ ಅಲ್ಲೇ ಇದ್ದೇನೆ. ಅಲ್ಲಿ ಒಂದು ಕಡೆ ನಿಂತಿದ್ದೀರಿ? ಹೌದು. ಅಂದರೆ ನನಗೆ ಎಲ್ಲವನ್ನು ಕೊಟ್ಟಿದ್ದಾರೆ ಅವರು. ಒಬ್ಬ ಯಜಮಾನ ಹೇಗೆ ಅಂತ ಕೇಳಿದರೆ, ಉಳಿದವರಿಗೆ ಆ ಯೋಗ್ಯತೆ ಇಲ್ಲ ಅಂತ ಹೇಳುವುದಲ್ಲ, ಆದರೆ ನನ್ನ ಮಟ್ಟಿಗೆ, ಯಜಮಾನರ ಮಟ್ಟಿಗೆ ನಾನು ತುಂಬ ಒಳ್ಳೊಳ್ಳೆ ಯಜಮಾನರ ಜೊತೆಯಲ್ಲಿ ತಿರುಗಾಟ ಮಾಡಿದವ. ಅದರಲ್ಲಿ ನನಗೆ ನನ್ನ ಯಜಮಾನರ ಬಗ್ಗೆ ಹೆಮ್ಮೆ ಉಂಟು ಹೇಳುವುದಕ್ಕೆ. ಯಾಕಂದರೆ ಒಬ್ಬ ಯಜಮಾನ ಬರೀ ಸಂಬಳ ಕೊಡುವುದು, ನಾವು ಸಂಬಳ ತಗೊಂಡಲ್ಲಿಗೆ ಯಜಮಾನ ಆಗುವುದಿಲ್ಲ. ಒಬ್ಬ ಮನೆಯ ಹಿರಿಯನಾಗಿ, ಒಬ್ಬ ಪ್ರಸಂಗದ ಸರಿಯಾದ ನಾಲೆಜ್ ಇರುವ ವ್ಯಕ್ತಿಯಾಗಿ, ನಮ್ಮ ಸಂಸಾರದ ಬಗ್ಗೆ ಜವಾಬ್ದಾರಿ ಇರುವ ಒಬ್ಬರು ಯಜಮಾನರಾಗಿ ನನಗೆ ಜೀವನ ಎರಡನ್ನೂ ತೋರಿಸಿಕೊಟ್ಟವರು. ಹಾಗಾಗಿ ಅವರನ್ನು ಬಿಟ್ಟು ಇನ್ನು ಬೇರೆ ಹೋಗುವ ಪ್ರಶ್ನೆ ಇಲ್ಲ. ಅವರಾಗಿ ಕಳಿಸಿಕೊಟ್ರೆ ಮತ್ತೆ ಅದು ಮತ್ತಿನ ಪ್ರಶ್ನೆ. ಓಕೆ, ನೀವಾಗಿ ಹೋಗುವಂತ ಇಲ್ಲ. ಹಾಗೆ ಓಕೆ. ಈಗ ನೀವು ಇಲ್ಲಿಯ ತನಕದ ಜರ್ನಿಯಲ್ಲಿ ಬಹಳ ಇಷ್ಟವಾದ ಪಾತ್ರ, ಅಂದ್ರೆ ಬಹಳ ನನಗೆ ಇಂಥ ಒಂದು ಪಾತ್ರ ಬೇಕೇ ಬೇಕು ಅಂತ ಹೇಳಿ ತುಡಿತಾ ಇತ್ತು ಅವತ್ತಿಂದ, ನಾನು ಆ ಪಾತ್ರ ಮಾಡಿ ಗೆದ್ದು ಬಿಟ್ಟೆ ಅಂತ ಹೇಳುವಂಥದ್ದು? ಅಂಥ ಪಾತ್ರಗಳು ತುಂಬ ಮಾಡಿದ್ದೇನೆ. ಅಂದರೆ ನಾನು ಮಾಡಿದ ಎಲ್ಲ ಪಾತ್ರಗಳು ನನಗೆ ಮನಸ್ಸಿಗೆ ಸಮಾಧಾನ ಕೊಟ್ಟಿದೆ. ಯಾವುದೇ ಪಾತ್ರವನ್ನು ಮಾಡಿದರೂ ನನಗದು ಸಮಾಧಾನವನ್ನು ಕೊಟ್ಟಿದೆ. ಆದರೆ ನನಗೆ ಈ ರಾವಣನಂಥ ಪಾತ್ರಗಳೆಲ್ಲ, ಅಂದರೆ ಕೆಲವು ಪ್ರಸಂಗದಲ್ಲಿ ರಾವಣನಂಥ ಪಾತ್ರಗಳು ಭಾಳ ಸಂತೋಷವನ್ನು ಕೊಡ್ತದೆ. ಒಂದು ಅತಿಕಾಯ ಕಾಳಗದ್ದು ರಾವಣ, ಇಂಥ ರಾವಣ ಎಲ್ಲ ಒಂದು ಸ್ವಲ್ಪ ನಮ್ಮ ಮನಸ್ಸಿಗೆ ಒಂದು ಹತ್ತಿರವಾದ ಪಾತ್ರಗಳು. ಅಂದರೆ ಭಾಳ ಒಂದು ಯಾಕೋ ಅದನ್ನು, ಅದು ಒಳ್ಳೆ ಕ್ಯಾರೆಕ್ಟರ್ ಅಂತಲ್ಲ, ಅದು ನಮ್ಮ ಪ್ರಸ್ತುತಿಯಲ್ಲಿ ಒಳ್ಳೆದಾದದ್ದು ಆಗಿರಬಹುದು, ಆ ಕಾರಣದಿಂದ ಏನೋ ಗೊತ್ತಿಲ್ಲ, ಅಂತೂ ಆ ಒಂದು ಪಾತ್ರ ಸಿಕ್ಕಿದ್ರೆ ಯಾಕೋ ಒಂದು ಮನಸ್ಸಿಗೆ ಒಂದು ಸಮಾಧಾನ. ಅದು ಬಿಟ್ಟರೆ ಮತ್ತೆ ದೇವಮಾತ್ಮೆಯಲ್ಲಿ ವಿದ್ಯುನ್ಮಾಲಿ, ಮಧುಕೈಟಬರು, ಸಾಧಾರಣ ಎಲ್ಲ ಪಾತ್ರ ಮಾಡಿದ ಕಾರಣ ನಾವು ಮಾಡಿದ ಎಲ್ಲ ಪಾತ್ರಗಳು ನಮಗೆ ಸಮಾಧಾನವೇ. ಈಗ ನೀವು ಮಾಡಿದ ಪಾತ್ರಗಳ ಸಮಾಧಾನ ಇದೆ. ಅದರ ಜೊತೆಗೆ ಹಾಸ್ಯಗಾರನಾಗಿ ಆರಂಭದಿಂದಲೇ ಹಾಸ್ಯಗಾರನೋ ಅಥವಾ ಈಗ ಪ್ರಥಮವಾಗಿ ಧರ್ಮಸ್ಥಳ ಮೇಳದಿಂದಲೇ ಹಾಸ್ಯದ ಒಲವಿತ್ತು. ಒಂದು ಸಣ್ಣ ಪುಟ್ಟ ಮಾಡ್ತಾ ಇದ್ದೆ ಹಾಸ್ಯ ಪಾತ್ರಗಳನ್ನು. ಈಗಂತೂ ಒಂದು ಪೂರ್ಣ ಪ್ರಮಾಣದಲ್ಲೂ ಮಾಡ್ತಾ ಇದ್ದೇನೆ. ಹಾಗಂತ ಮೇಳದಲ್ಲಿ ಹಾಸ್ಯಗಾರನ ಪೆಟ್ಟಿಗೆಯಲ್ಲಿ ನಾನಿಲ್ಲ, ಹಾಸ್ಯಗಾರರ ಪಟ್ಟಿಯಲ್ಲಿಲ್ಲ ನಾನು. ಅಂದರೆ ಮೇಳದಲ್ಲೂ ದನಿಗಳು ಯಜಮಾನರ ಅಪೇಕ್ಷೆ ಏನು ಅಂತ ಕೇಳಿದರೆ ವೇಷಕ್ಕೂ ಪ್ರಜ್ವಲ ಬೇಕು, ಹಾಸ್ಯಕ್ಕೂ ಬೇಕು ಅಂತ. ಹಾಗಾಗಿ ಅವರ ಪ್ರೀತಿ, ಅವರ ಸಂಪ್ರೀತಿಯೇ ನಮಗೆ ಸಮಾಧಾನ. ಹಾಗಾಗಿ ತೊಂದರೆ ಕೂಡ ಹೌದು ಮಾಡಲೇಬೇಕು. ಪ್ರಜ್ವಲ್ ಸಂಸಾರಸ್ಥನಾಗಿದ್ದೆ ಅವಾಗ? ಸಂಸಾರಸ್ಥನಾಗಿ ಒಂದು 8 ವರ್ಷ ಆಯಿತು. 8 ವರ್ಷ ಆಯ್ತು. ಹೌದು. ಹೇಗಿದೆ ಸಂಸಾರ? ಒಳ್ಳೆ ಸಂಸಾರ, ಮನೆ ಮೆಚ್ಚಿದ ಮಡದಿ. ಏನು ಹೆಸರು?
ಮಮತಾ ಅಂತ ಹೌಸ್ ವೈಫ್, ಇಬ್ರು ಮಕ್ಕಳು, ಒಬ್ಬ ಆರ್ಯನ್ ಅಂತ ದೊಡ್ಡ ಮಗನ ಹೆಸರು, ಸಣ್ಣವ ನಹುಷ್ ಅಂತ, ಇಬ್ರು ಮಕ್ಕಳು, ಸಂತೃಪ್ತಿಯ ಸಂಸಾರ. ಎಷ್ಟು ವರ್ಷ ಮಕ್ಕಳಿಗೆ? ಮಕ್ಕಳು ಸಣ್ಣವನಿಗೆ 3 ವರ್ಷ, ದೊಡ್ಡವನಿಗೆ 10-12 ವರ್ಷ. ಆಸಕ್ತಿ ಇದೆಯಾ? ಯಕ್ಷಗಾನದ ಕಡೆ? ಹೌದು, ದೊಡ್ಡವನಿಗೆ ಅವ ಸ್ವಲ್ಪ ಓದುವುದರ ಬಗ್ಗೆ ಗಮನ ಹೆಚ್ಚು, ಚಿಕ್ಕವನಿಗೆ ಒಂದು ಸ್ವಲ್ಪ ಆಸಕ್ತಿ ಯಕ್ಷಗಾನದಲ್ಲಿ ಹೆಚ್ಚುಂಟು. ಓಕೆ. ಮದುವೆ ಆಗ್ತೀರಿ, ಮದುವೆ ಆದಂತಹ ಸಂದರ್ಭದಲ್ಲಿ ಆಸ್ಪತ್ರೆ ಪಾಲಾಗ್ತೀರಿ ಅಲ್ವಾ? ಹೌದು. ಏನದು? ಯಾಕೆ? ಇಡೀ ಕಲಾರಂಗ, ಇಡೀ ಯಕ್ಷರಂಗ ಪ್ರಾರ್ಥಿಸುತ್ತೆ, ಪ್ರಜ್ವಲ್ ಬದುಕಬೇಕು, ಪ್ರಜ್ವಲ್ನ ಉಳಿಸ್ಕೋಬೇಕು ಅಂತ ದೊಡ್ಡ ಒಂದು ಪ್ರಾರ್ಥನೆ ಸಲ್ಲತ್ತೆ. ಮತ್ತು ಬಹಳಷ್ಟು ವೇದಿಕೆಗಳಲ್ಲಿ ನೇರವಾಗಿ ನಿಮಗೆ ದೊಡ್ಡ ದೊಡ್ಡ ಕಲಾವಿದರು ಬೇರೆ ಬೇರೆ ಸಿಂಬಲ್ ಮಾಡಿ ಹೇಳ್ತಾರೆ, ಇದನ್ನೊಂದು ಬಿಡಬೇಕು, ಇದನ್ನ ಬಿಟ್ಟರೆ ಒಳ್ಳೇದಾಗ್ತದೆ. ಏನಾಗಿತ್ತು ಸರ್ ಬದುಕಲ್ಲಿ? ಅಲ್ಲ, ಅದು ಹೇಳುವುದಕ್ಕೆ ನಮಗೇನು ಮುಜುಗರ ಇಲ್ಲ. ಯಾಕಂದ್ರೆ ಕಲಾವಿದನ ಜೀವನ ಯಾವತ್ತು ಪ್ರೇಕ್ಷಕರ ಜೊತೆಯಲ್ಲಿ ಪಾರದರ್ಶಕ. ಸಾರ್ವಜನಿಕರಿಗೆ ಮತ್ತೆ ಕಲಾವಿದನ ಜೀವನ ಹೇಗೆ ಅಂತ ಕೇಳಿದ್ರೆ ಕನ್ನಡಿಯಲ್ಲಿ ಕಂಡ ಹಾಗೆ ಕಾಣಬೇಕು ಅಂತ ಲೆಕ್ಕ. ಹಾಗಾಗಿ ನನಗೆ ಅದರಲ್ಲಿ ಹೇಳಿಕೊಳ್ಳುವುದಕ್ಕೇನು ನಾನು ಹಾಗೆ ಹೀಗೆ ನನ್ನ ವೈಯಕ್ತಿಕ ಸ್ವಾತಂತ್ರ್ಯ ಅದೆಲ್ಲ ಏನಿಲ್ಲ. ಅದು ಏನಾಗ್ತದೆ ಅಂತ ಕೇಳಿದರೆ, ಈ ಮಕ್ಕಳಿಗೊಂದು ಏಜ್ ಉಂಟು. ಸಾಧಾರಣ 15 ವರ್ಷ 16 ವರ್ಷದಿಂದ 22 ವರ್ಷದವರೆಗೆ ಮಕ್ಕಳಿಗೆ ಸಂಪಾದನೆ ಮಾಡುವಂತಹ ಮಕ್ಕಳಿಗೆ ಆ ಸಂಪಾದನೆ ಆಗುವಂತಹ ಹಣಕ್ಕೆ ಕೇಳುವುದಕ್ಕೆ ಯಾರೂ ಇಲ್ಲ ಅಂತಾದರೆ ಆಟೋಮೆಟಿಕ್ ಆಗಿ ಅದಕ್ಕೆ ಬೇರೆ ಬೇರೆ ದಾರಿಗಳು ಅವರಿಗೆ ಕಾಣಸಿಗ್ತದೆ. ಆ ದಾರಿಯನ್ನು ಕಂಡುಕೊಂಡವನು ನಾನು ಕೂಡ. ಒಂದಷ್ಟು ದುರಭ್ಯಾಸದ ಹಿಂದೆ ಹೋಗಿ ಅದರಲ್ಲಿ ಹೊರ ಬರದಷ್ಟು ಒಳಗೆ ಹೋದವ. ಒಬ್ರು ಇಲ್ಲಿಗೆ ನಿಲ್ಸು, ಮಾತಾಡಿಸುವ. ಸರಿ ಸರಿ. ಒಬ್ರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಸರ್. ಎಲ್ಲಿಂದ ಸರ್? ವಿಜಯಕಾಂತ್ ಎಲ್ಲಿಂದ? ಸುಳ್ಯದಿಂದ. ಎಲ್ಲಿ? ಸುಳ್ಯದಿಂದ ವಿಜಯ. ಹೇಳಿ. ಇಲ್ಲಿ ಪ್ರಜ್ವಲ್ ಗುರುವಾಯನ್ಕರ ಇದ್ದಾರೆ, ಮಾತಾಡಿ. ಪ್ರಜ್ವಲ್ ನಮಸ್ತೆ. ನಮಸ್ಕಾರ ಸರ್. ಆರಾಮಿದ್ರಾ? ಹೇಳಿ ಸರ್. ಆರಾಮಿದ್ದೀರಾ ಅಂತ? ಆರಾಮ್ ಸರ್, ನಾವು ಆರಾಮ್. ನಾವು ಮಳೆಗಾಲ ಬೇಸಿಗೆ ಕಾಲ ಅಂತ ಇಲ್ಲ, ನಾವು ಯಾವಾಗಲೂ ಆರಾಮೇ. ಯಕ್ಷ ತೆಲಿಗೆ ಕಾರ್ಯಕ್ರಮ ಪ್ರತಿದಿನ ನೋಡ್ತಾ ಇರ್ತೇನೆ. ಅಂದ್ರೆ ನಮ್ಮ ಕಡೆ ನೆಟ್ಟು ಸ್ವಲ್ಪ ಕಡಿಮೆ ಮನೆಯಲ್ಲಿ. ಅದಕ್ಕೆ ಈಗ ಹೊರಗಡೆ ಬಂದಿದ್ದಾಗ ಆಫೀಸಿನಲ್ಲಿ ಹೋಗುವಾಗೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಹೋಗಿ ವಿಡಿಯೋಸ್ ಅನ್ನು ಯೂಟ್ಯೂಬ್ ಅಲ್ಲಿ ಡೈಲಿ ಇದೇನು ಕೆಲಸ ನಮಗೆ ನೋಡೋದೊಂದೇ. ಅಂದ್ರೆ ಬಾರಿ ಚಂದ ಇದೆ ನಿಮ್ಮ ಕಾರ್ಯಕ್ರಮ ಅಲ್ಲ, ಬಾರಿ ಚಂದ ಆಕ್ಟಿಂಗ್ ಮಾಡ್ತೀರಾ, ಬಾರಿ ಖುಷಿ ಆಗ್ತದೆ ನೋಡ್ಲಿಕ್ಕೆ. ಅಂದ್ರೆ ವಿವಿಧ ಪಾತ್ರಗಳನ್ನು ಸಮರ್ಥವಾಗಿ ನಿಭಾಯಿಸ್ತೀರಾ, ಅದೊಂದು ಖುಷಿ. ಹಾಗೆ ಸರ್. ಏನು ಕೇಳ್ತಿದ್ಯಾ? ಪೂರ್ತಿ ಕೇಳಿದೆ, ಅವರಿಗೆ ಸಹ ಕೇಳಿದೆ. ನಿಮ್ಮ ಕಾರ್ಯಕ್ರಮವನ್ನ ಪ್ರತಿನಿತ್ಯ ಯೂಟ್ಯೂಬ್ ನಲ್ಲಿ ನೋಡ್ತಾರೆ. ಖಂಡಿತ ಸಂತೋಷ ಸರ್. ನಾವು ನಿಮಗೆ ಬೇಕಾಗಿ ಮಾಡುವಂತ ಕಾರ್ಯಕ್ರಮಗಳು, ನಿಮ್ಮ ಸಮಾಧಾನ ನಮಗೆ ಸಮಾಧಾನ ಅಷ್ಟೇ. ವಿಷಯಗಳನ್ನು ನಾವು ನೋಡ್ತಾ ಇರ್ತೀವಿ. ಅಂದ್ರೆ ಅಷ್ಟು ಚಂದ ಒಂದು ನೀವು ವೀಕ್ಷಕ ವಿವರಣೆ ಮಾಡ್ತೀರಾ. ಪಾಪ ನೀವು ಮೊನ್ನೆ ಇದು ಈಸಿ ಹತ್ರ ಮಾತಾಡ್ತಿರುವಾಗ ಪಾಪ ಚಂಡಿ ಆಗ್ತಿದ್ರಿ. ನಾನೀಗ ತಮ್ಮ ಮೇಲೆ ಕೂಡ ತುಂಬಾ ಅಭಿಮಾನ ಇದೆ ಅಂತ. ಯಾವುದು? ಹಾಗೆ ತಮ್ಮ ಮೇಲೆ ಕೂಡ ತುಂಬಾ ಅಭಿಮಾನ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ಪ್ರಜ್ವಲ್ ಸರ್, ಇನ್ನೂ ಕೂಡ ನಿಮ್ಮ ಭವಿಷ್ಯ ಹೀಗೆ ಮುಂದುವರಲಿ, ಒಳ್ಳೇದಾಗ್ಬೇಕು, ಯಕ್ಷ ರಂಗದಲ್ಲಿ ತುಂಬಾ ಮಿಂಚಬೇಕು ಅಂತೇಳಿ ನನ್ನ ಒಂದು ಹಾರೈಕೆ ಸರ್ ತಮಗೆ. ಓಕೆ, ಧನ್ಯವಾದ. ನಿಮ್ಮನ್ನ ಬಹಳ ಇನ್ನೂ ಕೂಡ ಮಿಂಚಬೇಕು ಅನ್ನುವಂಥದ್ದು ಎಲ್ಲರ ಹಾರೈಕೆ ಇರ್ತದೆ. ಮತ್ತೆ ಒಂದು ಕಡೆಯಿಂದ ಬಹಳಷ್ಟು ಜನ ಮೆಸೇಜ್ ಕೂಡ ಮಾಡ್ತಾ ಇದ್ದಾರೆ, ಪ್ರಜ್ವಲ್ ಅಣ್ಣ ನಮ್ಮ ಫೇವರಿಟ್ ಅನ್ನುವಂಥ ರೀತಿಯಲ್ಲಿ. ಮತ್ತು ನಿಮ್ಮ ಹಾಸ್ಯ ಪಾತ್ರಕ್ಕೆ, ಈಗ ಹಾಸ್ಯ ಪಾತ್ರಕ್ಕೆ ಆ ಪಾತ್ರಗಳ ಬಗ್ಗೆ ಮಾತನಾಡುವ. ಒಂದಷ್ಟು ನಾವಿಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಮಾಡ್ತೀವಿ ಅನ್ನುವಂಥ ಪೋಸ್ಟರ್ ಹಂಚಿದ ಕೂಡಲೇ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದಕ್ಕೆ ಬರೋದಕ್ಕಿಂತ ಮೊದಲು ನಿಮ್ಮ ಆ ಒಂದು ದುರಭ್ಯಾಸ ಮತ್ತು ನಿಮ್ಮ ಜೀವನ, ಅದು ನಾವು ಅರ್ಧ ನಿಲ್ಲಿಸಿದ್ವಿ. ಹೌದು, ಹಾಗೆ ಒಂದು ಸ್ವಲ್ಪ ದುರಭ್ಯಾಸಕ್ಕೆ ಒಳಗಾಗಿ ಅದರ ಒಳಗೆ ಹೋಗಿ ಹೊರಬರುವುದಕ್ಕೆ ಅಸಾಧ್ಯನಾಗಿ ಅಷ್ಟು ಒಳಗೆ ಹೋದವ. ಹಾಗೆ ಸಾವು ಬದುಕಿನ ಹೋರಾಟದಲ್ಲಿ ಕಲಾಭಿಮಾನಿಗಳ ಹರಿಕೆ ಹಾರೈಕೆ ಜೊತೆಯಲ್ಲಿ ದೇವರ ಅನುಗ್ರಹ, ಗುರು ಹಿರಿಯರ ಅನುಗ್ರಹದಿಂದ ಮತ್ತೆ ಬಂದಿದ್ದೇನೆ. ದುರಭ್ಯಾಸವನ್ನು, ಜೀವವನ್ನು ಗೆದ್ದು, ಎರಡನ್ನು ಗೆದ್ದು ಬಂದ ಮೇಲೆ ಈಗ ತೊಂದರೆ ಇಲ್ಲ, ಒಳ್ಳೆಯ ಜೀವನ. ನಾನು ಅದೇ ಎಲ್ಲ ಕಲಾ ಮಾಧ್ಯಮಕ್ಕೆ ಬರುವ ಪ್ರತಿಯೊಬ್ಬರಲ್ಲೂ ಹೇಳುವುದನ್ನೇ,
ಆದಷ್ಟು ದುರಭ್ಯಾಸಕ್ಕೆ ಒಳಗಾಗಬೇಡಿ ಅಂತ ಅಷ್ಟನ್ನೇ ಹೇಳ್ಬಹುದು, ಅದಕ್ಕಿಂತ ಹೆಚ್ಚು ಏನು ಹೇಳಲಿಕ್ಕಿಲ್ಲ. ಓಕೆ, ಮತ್ತೊಂದು ಕರೆ ಇದೆ, ಕನೆಕ್ಟ್ ಮಾಡ್ತಾ ಇದ್ದೇವೆ. ಹಲೋ ಹಲೋ, ನಮಸ್ತೆ. ನಮಸ್ತೆ. ಯಾರಿದು? ವಿಶ್ವಾಸ್, ಗುರಿಂಕೆ ಶಕ್ತಿನಗರದಿಂದ. ವಿಶ್ವಾಸ್, ಗುರುವೇನ್ಕೆರೆ ಶಕ್ತಿನಗರದಿಂದ. ಯಾರು? ಸುಧಾಕರ್ ಹೇಳಿ. ಹಲೋ. ಶೆಟ್ಟಿ. ಹಲೋ, ಹಾ ನಮ್ಗೆ ನಂಗೆ ನಿಮ್ಮ ಹಾ 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 ಹಾ. ಯಾರು ಹೇಳಿ? ಪಲ್ಲೆ ಎಂಕಿನ ಕಾಮಿಡಿ ಪಂಚ್ ಗಮ್ಮತ್ ಇಷ್ಟ ಅಂದ ಆ ವ್ಯಾಪತುಯಿನಿ ಯಾನ್ ನಮ್ಮ ಟೀಮ್ 2 ಒಂದಿಪ್ಪೆ ಇದು ಗೊತ್ತಿಪ್ಪು ವಿಜಯ್ ಶೆಟ್ಟಿ ನಮಗೆ ಅಂದ ಆವಡಪ್ಪ ಏರು ಸುಧಾಕರತ? ಅಂದ್ ಅದೇ ಸುಧಾಕರ್ದ ಅಂದ್ ಏರು ದಾದ ಮಾತ ತೂಪರ್ ಬಾಬಾ ಇರ್ನ ಲೇಟ್ ಗೆಟಪ್ ಗಮ್ಮತ್ ಇಷ್ಟ ಅಪ್ನೆಂಕ್ ಅಂದ ಆ ಹಾ 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 ಹಾ. ಒಂಜಿ ಡೈಲಾಗ್ ಪನ್ಪವಡೆ, ಓ ಒಂಜಿ ಡೈಲಾಗ್ ಪನ್ಪವಡೆ ಬೇರಡ ಓ ಆರು ಪನ್ಪರ ಒಂಜಿ ಡೈಲಾಗ್ ಓ ಡೈಲಾಗ್ ಬಂತು ಓಲ ಒಂಜಿ ಮಲ್ಲ ಒಂಜಿ ಇದನ್ನ ಒಂಜಿ ಒಂಚೂರು ಪೊತ್ತು ಆಲೋಚನೆ ಮಲ್ತು ಪನ್ಲ ಇತ್ತಿರೆ ನೋಡ್ದಲ್ಲ ಇಚ್ಚಿ. ಓ ಕನ್ನಡದವ ತುಳುತ್ತಾವ ಮಾರ ತುಳುತ್ತಾವ್ ತುಳುತ್ತ. ಆ ಅಯ್ಯೋ ದೇವರೇ, ನಿನ್ನೊಂಜಿ ಅವಸ್ಥೆ ತೂನಗ ಮಾರೆಯ ಅಂಬೆಗಾರ ದೀಪುನ ಬಾಲೆ ಆಗುಂಬೆ ಬರ್ತನಂಬೆ ಮಂಗ. ಯಾವಂದ ಆ ಥ್ಯಾಂಕ್ ಯು ವಿಶ್ವಾಸ್. ಥ್ಯಾಂಕ್ ಯು. ಹೇಳಿ. ಕಲಾ ಮಾಧ್ಯಮಕ್ಕೆ ಬರುವವರು ದುರಭ್ಯಾಸವನ್ನು ಬಿಡಬೇಕು. ಹೌದು, ದುರಭ್ಯಾಸವನ್ನು ಬಿಡಬೇಕು ಅಂದ್ರೆ ಬರುವಾಗಲೇ ನಾವು ಸ್ವಲ್ಪ ಜಾಗರೂಕರಾಗಿದ್ರೆ, ಯಾಕಂದ್ರೆ ನಮಗೆ ಹೇಳುವುದಕ್ಕೆ ತುಂಬ ಮಂದಿ ಇದ್ರು. ನಾನು ದುರಭ್ಯಾಸದ ದಾಸನಾಗಿರುವಾಗ ಒಳ್ಳೊಳ್ಳೆ ಕಲಾವಿದರು ಅಂದರೆ ನಾನು ಶ್ರೀಧರ ಭಂಡಾರಿಗಳು, ಪುತ್ತೂರು ಶ್ರೀಧರ ಭಂಡಾರಿಗಳಾಗಲಿ, ಸಿದ್ದಕಟ್ಟೆ ಚೆನ್ನಪ್ಪ ಶೆಟ್ಟರಾಗಲಿ, ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜರಾಗಲಿ, ಸಂಪಾಜೆ ಶೀನಪ್ರೈಗಳಂಥ ಕಲಾವಿದರು ಎಲ್ಲವರು ನನ್ನಲ್ಲಿ ಹೇಳ್ತಾ ಇದ್ದದ್ದು ಅದನ್ನೇ, ನೀನು ಆ ದುರಭ್ಯಾಸಕ್ಕೆ ಯಾಕೆ ಬಿದ್ದಿ ಮಗ, ಅದಕ್ಕಿಂತ ಸ್ವಲ್ಪ ಹೊರಗೆ ಬಾ ಅಂತ. ನನಗೆ ಇವತ್ತು ಬೇಸರ ಏನು ಅಂತ ಕೇಳಿದರೆ, ಅದರಿಂದ ಹೊರಗೆ ಬಂದಿದ್ದೇನೆ ನಾನು, ನೋಡುವುದಕ್ಕೆ ಅವರಿಲ್ಲ ಅಂತ. ನಾವು ಅದು ಮುಗಿದ ಮೇಲೆ ಆಲೋಚನೆ ಮಾಡಿ ಪ್ರಯೋಜನ. ಅವರು ಹೇಳಿದಾಗ ಅರ್ಥ ಆಗ್ಲಿಲ್ಲ. ನಾವು ಈಗ ಸರಿಯಾಗಿದ್ದೇವೆ, ಸರಿಯಾದ್ರೆ ನೋಡ್ಲಿಕ್ಕೆ ಅವರಿಲ್ಲ ಅಲ್ಲ. ನನಗದು ಬಹಳ ಮನಸ್ಸನ್ನು ಈಗಲೂ ಕೊರೀತಾ ಉಂಟು. ನಮಗೆ ಅವರು ಇನ್ನೂ ಎಷ್ಟು ಹೀಗೆಲ್ಲ ಆಗುತ್ತದೆ, ಅವರನ್ನು ನಾವು ಕಳ್ಕೊಳ್ತೇವೆ ಅಂತ ಗೊತ್ತಿದ್ರೆ ಒಂದು ಕೆಲವಾರು ವರ್ಷಗಳಿಗಿಂತ ಮುಂಚೆ ಆ ದುರಭ್ಯಾಸದಿಂದ ನಾವು ದೂರ ಆಗ್ಬಹುದಿತ್ತು ಅಂತ. ಹಾಗಾಗಿ ಎಲ್ಲ ಯುವಕರಲ್ಲೂ ಹೇಳೋದಷ್ಟೇ, ಸಣ್ಣ ಪ್ರಾಯಕ್ಕೆ ಯಕ್ಷಗಾನ ಅಂತಲ್ಲ, ಕಲಾ ಮಾಧ್ಯಮಕ್ಕೆ ಬರ್ತೀರಿ, ಕೈಯಲ್ಲಿ ಹಣ ತಿರುಗುತ್ತದೆ ಹಾಗಂತ ಅದನ್ನು ದುರ್ವಿನಿಯೋಗಪಡಿಸುವುದಕ್ಕೆ, ದುರಭ್ಯಾಸಕ್ಕೆ ದಾಸರಾಗಬೇಡಿ, ಅಷ್ಟನ್ನು ಹೇಳುತ್ತೇನೆ. ಅದು ನನ್ನ ಜೀವನದ ಅನುಭವವನ್ನು ನಿಮಗೆ ಹೇಳುವಷ್ಟು ದೊಡ್ಡವನಲ್ಲ. ಈಗ ನಮ್ಮಲ್ಲಿ ಒಬ್ರು ಕರೆ ಮಾಡಿದ್ದಾರೆ, ಅವ್ರದ್ದು ಯಾರು ಅಂತ ನೀವೇ ಫೈಂಡ್ ಔಟ್ ಮಾಡಬೇಕು. ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ. ಯಾರಿದು? ಸಂಪರ್ಕ ಯಾರು? ಪ್ರಜ್ವಲಿತ ಅಮ್ಮ ಗುರುವಂಕೆರೆ ಸಂಪತ್ತಿ. ನೀವ್ ಎಂತಮ್ಮ, ನಾನು ಎಂತ, ಇವ್ರು ಗುರ್ತಿಸ್ತಾರೆ ಅಂತಂದ್ರೆ ನಾನು ಪ್ರಜ್ವಲ್ ಅಮ್ಮ ಅಂತ ಹೇಳಿ. ಹೆಂಗ್ ಕಾರಣ ಸೊರಟೆ ಗೊತ್ತಾಯ್ತು, ಯಾನ್ ಪಂಡಿಜನ ಸಂಪಕ್ಕೆ ಅಂದೆ ಗೊತ್ತಾಪ. ನಾವು ಪಂಡ ಜೋಕ್ಲೆಗ್ ಅಪ್ಪೆಗ್ ಜೋಕಲ್ನ ಸ್ವರಕ್ಕೆ ನಾ ಗೊತ್ತಾಪಣಿಗೆ ಅವು ಜೋಕುಲು ಉಂಡು ಎಂಕ್ಲೆಗ್ ಲಂಚ ಎಂಕ್ಲೆಗ್ ಅಪ್ಪೆನ ಸ್ವರಕ್ಕೆ ನಾ ಗೊತ್ತಾಪಣು ಅಂದಂದು ಮಗನ ಮಲ್ಲ ಅಭಿಮಾನಿಗಳು ಮಸ್ತ್ ಜನ ಅಭಿಮಾನಿಗಳು ಯಾನು ಸೇರ್ದು ಅಂದ್ರೆ ಗೊತ್ತಾಂಡು ಆಗ ಮಾತ ನಮ್ಮ ಮಾತ ದೇವರ ಆಶೀರ್ವಾದ ಇಪ್ಪಡು, ನಮ್ಮ ಮಾತ ಆಶೀರ್ವಾದ ಇಪ್ಪಡು. ಎಂಚೆತ್ತರಮ್ಮ ಎಲ್ಲಿ ಪುನಗ ಪ್ರಜ್ವಲ್ ಎಲ್ಲಿ ಪುನಗ ಮಸ್ತ್ ಕಷ್ಟ ವೈದ್ಯ ಇದು ಮಿತ್ತು ಬರ್ರೆ ಮಸ್ತ್ ಕಷ್ಟ ವೈದ್ಯ ಆಗ ದೇವ್ರ ನನಾಡ ಎಡ್ಡೆ ದಿಕ್ಕಡ ಎಗ್ರಂದು ಪೋಖ್ರಿ ಅಂತೆ ಪೋಖರಿ ಇತ್ತೆ ಸರ್. ಎಂಚ ಪೋಖ್ರಿ ಬಂಡ ಎಂಚ ಎಂಚ ಬಲ್ಲೆ ಬಲ್ಲೆ ಗೊತ್ತಾಡು ಅಭಿಮಾನಿಗಳು ತಗೊಂಡುಲ್ಲೇರಿ ಒಂಚೂರು ಶಾಲೆ ಹೋಗ್ನ ಬರುವಂತ ಶಾಲೆ ಕಂಡುನಿ ದಾದ ದಾಲಜ್ಜ ಈ ನೆಡ್ದು ಜಾಸ್ತಿ ಯಾರು ಬಂದಿರು ಮುಲ್ಲೆಂಗಲ್ದ
ಆ ವಿಚಾರ ಹೋಗ್ಬಿಡಿ ಇಲ್ಲ ಪಿಕ್ಚರ್ ಊರೋಪೇರಾ ಎಲ್ಲಿಪ್ಪನಾಗ ದಾದನ್ನ ಪಾತ್ರ ಅಮ್ಮನ ಬಗ್ಗೆ ದಾದನ್ ಪರ್ ಅಮ್ಮನ ಬಗ್ಗೆ ದಾದ ಪನ್ರ ಜೋಕ್ಲೆಗ್ ದಾಲ ಪನಿಯಾರಿಜ್ಜಿ ಜೋಕುಲು ಅಮ್ಮನ ಬಗ್ಗೆ ಪನ್ಪುನತ್ ಮಲ್ಲ ಜನಕುಲ ಆರ್ಲಜ್ಜಿ ಆ ಅಕ್ಕಲು ಕೊರ್ನ ಭಿಕ್ಷೆ ನಮ್ಮ ಬದುಕಿ ಆರೋಗ್ಯ ಕೊರಡೆ ಆರೋಗ್ಯ ಕೊರಡು ದೇವರನ ಆಶೀರ್ವಾದ ಇಪ್ಪಡಂದತೆ ಅಂದೆ ಖಂಡಿತ ಎಂಕಲ್ನ ಮಾತಾ ಪ್ರಾರ್ಥನೆ ಎಲ್ಲ ಅವೇ ನನಗ ಎಡ್ಡೆ ಎಡ್ಡೆ ಅಂದ ಪ್ರೋಗ್ರಾಮ್ ತಿಕ್ಕಡೆ ಜನಕುలను ಮಸ್ತ್ ತೆಲಿಪಾಡ ಮನೋರಂಜನೆ ಕೊರಡು ಮಾತಾಡಿಕಲ ಹೊಸ ಇಲ್ಲು ಕಟ್ಟಿದಿರಿ ಗತ ಅಂದ ಎಲ್ಲ ಕೇಳಿ ಹೋದ್ರೆ 2 ತಿಂಗಳು ಕುಳಿದು ಇದ್ದೀನಿ ನಾನು 2 ತಿಂಗಳು ಕುಲ್ದು ಇದಾರ ಆ ದಾದಾ ಮಗೆ ಗಮ್ಮತ್ ಮಲ್ದೇರ ಮಗೆ ಬಾರಿ ಎಡ್ಡೆ ಇಡ್ತು ಬಂದುಲ್ಲೆ ಅಂದ ಆ ಇತ್ತೆ ಈರೆ ಗುರಾಯನ್ ಕ್ಯಾರೆಟ್ ಮಗೆ ಬರ್ಪುಜೆಂದು ಬೆಚ್ಚಾತಿರೋರ್ಗೆ ಅವು ಬರೋದಲ್ಲೇ ನಾನು ಫೋನ್ ಮಾಡ್ತಿ ಲಿಕ್ಕಿ ಸಾಧ್ಯ ಬರ್ಪೆ ಅಂದ ಆ ಥ್ಯಾಂಕ್ ಯು ಇನಿ ಬತ್ತಿತ್ತೇರತ್ತ ಬಲ್ಪುಗು ಇನ್ನು ಮತ್ತೆ ಇನ್ನು ಬೈತೆ ಬರ್ಪೆ ಬಂಟೆ ಮಂಗೆ ಅಲ್ತಾರ ಅಂದಿರು ಇಜ್ಜಿ ಅವು ಬೆಳ್ತಂಗಡ್ಡ ಅಂದಿತ್ತಂಡು ಬೆಳ್ತಾಳ ನಿತ್ತನಿಗೆ ಆಯ್ತು ಪುತ್ತೂರು ನಾಡಿಗೆ ಅಂಚ ಬಂಡೆ ಅಂದ ಆ ಆವು ಈರ್ಲ ಮಗನ ಒಂಜಿ ಏಳಿಗೆನ ತೂಂದುಲಾರು ಖುಷಿ ಆಗೋಣ ಸರ್ ಅವೇ ಯಾರು ರಡ್ಡು ವಿಷಯ ಪಾತಿರೊಂದುಲ್ಲಿರಮ್ಮ ಆ ಒಂಜಿ ಒಂಚೂರು ಯಾನ ಸಾದಿ ತತ್ತದಿತ್ತೆ ಅಂದು ಇತ್ತೆ ಐನ ಪೂರ ಬುಡುತ್ತೆ ಅನ್ಕೊಂಡ್ಬಂದಿತ್ತ ಬಾರಿ ಎಡ್ಡೆ ಪಾತಿರೊಂಡು ಪಣೊಂದುಲ್ಲಿರು ಬೊಕ್ಕ ಎನ್ನ ಬದುಕು ಎಂಚ ಬದಲಾಂಡನ್ನು ಪಾತಿರೊಂದುಲ್ಲಿರಮ್ಮ ಎಂಚ ಇತ್ತೇರು ದುಂಬು ಇತ್ತೆ ಎಂಚ ಇರು ಅವೆ ಇತ್ತೆ ಮಸ್ತ್ ಸುಧಾರಿಸಿದೆ ದುಂಬು ಪಂಡ ಆಗ ಎಲ್ಲಿ ಕಷ್ಟ ಎಲ್ಲ ಇತ್ತು ಅಂತೆ ಹಾ ಅಂಚ ಒಂಚೆ ಶಾಲೆ ಕೂಡ ಸರಿ ಹೋಯ್ತು ಹಾ ಬೊಕ್ಕ ಇತ್ತೆ ದೇವ್ರ ಕಾಲೇಜ್ ಇತ್ತೆ ತೊಂದರೆ ಇಜ್ಜಿ ಅಂದತೆ ಆ ಬೊಕ್ಕ ಇತ್ತಾರು ಯಕ್ಷಗಾನ ಪೂರ ಮಲಮಲ್ಲ ವೇಷೋಡ ಪಾಡ್ನಂಚಿತ್ತ ಟೈಮ್ ಪಾತೆರ್ನ ತೂನಾಗ ಆ ಆರು ಖಾಲಿ ಡಿಗ್ರಿ ಅತ್ತು ಉನ್ನತ ಶಿಕ್ಷಣ ಪೂರ ಆಯ್ ಲೆಕ್ಕ ಗೊತ್ತಾಪುಂಡು ಆತ ಪಾತಿರ್ವೇರು ಆಗ ಅಪ್ಪಗಲ್ಲ ದಾದ ಆಗ ವಿದ್ಯೆ ಬರ್ಪುದಿದ್ದೆ ಬಂಜಿ ವನಸಾಲ್ಪಡೊಂದು ಬುಕ್ಕು ಮಾಡ್ಯಾನ ಕೈಟ್ ಓ ಆ ವನಸ ಇದಿನ ವನಸ ಮಲ್ಪುಜೆ ಒಂಜಿ ಬುಕ್ಕು ಮತ್ತೊಂದೆ ವನಸ ಮಲ್ಪುನಿ ಅಂದ ಅಂಚ ಒಂಚೂರು ಆಗ ಒಲ್ಪ ಕಷ್ಟ ಚಿಕ್ಕಡೆ ಅಂಚ ಸ್ಕೂಲ್ಗೆ ಪೋರ ಕೇಳಿದ್ದೆ ಓದಾಟ ಮನೆಪುಟ್ಟು ಮಸ್ತ್ ಹುಷಾರಿತ್ತೆ ಆಗ ಸಾದಿಗೆ ಮತ್ತೆ ಅವೇ ಅಂತ ನವಕ ಮತ್ತೆ ಅವೇ ಖುಷಿ ಅಂದ್ ಒಂತೆ ಕಣ್ಣೀರು ಪಾಡ್ದಾರ ಒಂತೆ ಚೂರು ದಾದ ಬರ್ಲಾ ಬುಜ್ಜಿ ಆವಮ್ಮ ಆವಮ್ಮ ನಿಖಿಲ ಓವು ಇತ್ತೀಚೆಗೆ ಸುಧಾರಿದೆ ಕೇಳುತ್ತ ಅಂದ್ ಅವೇ ಖುಷಿ ಅಂದೆ ಯಾರು ಮಾತೇರಲ್ಲ ತೆಲಿಪ ಬೇರೆ ಆ ಈರ್ಲಂಚನೆ ಅರ್ನ ಇಡೀ ಯಾರನ ಸಂಸಾರಲ ಇಂಚನೆ ತೆಲ್ತೊಂದಿ ಪಡುವನ್ನೋ ಎಂಕಲ್ಲ ಮಾತಾರೈಕೆ ಸರಿ 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 ಓಕೆ ಇದೆಲ್ಲ ಬಂಡ್ರೋಂಡ ಬೊಕ್ಕ ಕಾಲ ಅಂತ ಓಕೆ ಧನ್ಯವಾದಮ್ಮ ಥ್ಯಾಂಕ್ ಯು ಕಾಲ್ ಮಾಡ್ತೀನಿ ಥ್ಯಾಂಕ್ ಯು ತುಲೆ ಏತ್ ಆರ್ ಕಾಲ್ ಮಾಡ್ತಿ ಕೂಡಲೇ ಸಂಪಕ್ಕೆ ಅಂತ ಹೊಣದಾಣದಿರು ಕೂಡುಂಜಿ ಕರೆಂಡು ನಮಸ್ತೆ ಹಲೋ ಹಲೋ ನಮಸ್ತೆ ನಮಸ್ತೆ ಎಲ್ಲಿಂದ ಯಾರು ಮುಳ್ಳೇರಿಯಾ ಕಾಸರಗೋಡು ಮುಳ್ಳೇರಿ ಚಂದ್ರಶೇಖರ ಕಾಸರಗೋಡಿನಿಂದ ಹೌದೌದು ಚಂದ್ರಶೇಖರ್ ಅವರಾ ಹೌದೌದು ಹೇಳಿ ಸರ್ ಪ್ರಜ್ವಲ್ ಗುರುವಾನ್ಕರ್ ಇದ್ದಾರೆ ಹಾ ಮಾತಾಡಿ ನಮಸ್ತೆ ಸರ್ ಪ್ರಜ್ವಲ ನಮಸ್ಕಾರ ನಮಸ್ತೆ ಪಲ್ಲೆ ಹಲೋ ಪ್ರಜ್ವಲಣ್ಣ ಮುಖದಾದ ಪಲ್ಲೆ ಪೂರ ನಿಖಲ್ ಪನ್ನಡು ನಿಖಲ್ ಪನ್ನೆನ್ ಕೇನಿಯರ್ ಇತ್ತ ಕೊಲ್ಲುದು ನೀ ಆವಡ ಏರ್ನ ಇಂದು ತೋನ ಬಾರಿ ಖುಷಿ ಅಂಡ ಸುದ್ದಿ ಚಾನೆಲ್ ತೂಯೆ ಅಂಜ ಬಾರಿ ಖುಷಿ ಅಂಡ ಅಂಜ ಕಾಲ್ ಮಲ್ಪಗ ಮಲ್ತೆ ಆವಡನ ನಿಖಲ್ನ ಈ ಅಭಿಮಾನಗ ಎಂಕಲ್ನ ಕೋಟಿ ಕೋಟಿ ನಮಸ್ಕಾರ ಆತೆ ಬೊಕ್ಕ ದಾಲ ಐದು ಮಿತ್ತ ದಾಲ ಪನಿಯರಜ್ಜಿ ನಿಖಲ್ನ ಆಶೀರ್ವಾದಡೆ ಎಂಕಲು ಉಲ್ಲಾಯಿನಿ ಪ್ರಜ್ವಲನ ಈರ್ನ ಯಕ್ಷತಲಿಕೆ ಬರ ಜಾಸ್ತಿ ತೂವೊಂದುಲ್ಲ ಜಾಸ್ತಿ ಐಟ ನಮ್ಮ ಪ್ರಸ್ತುತ ಇತ್ತೆ ನಡಪನ ಸನ್ನಿವೇಶ ಸಮಾಜಕ್ಕೆ ಒಂಜಿ ಸಂದೇಶ ಲಾಸ್ಟ್ ಕೊರಡು ಪ್ರಜ್ವಲನ್ನ ಇತ್ತೆ ನಡಪನಂಜನ ಇಂದುಂಡ ಇನ್ನು ನಾವು ಒಂಜಿ ನಿಖಲ ಸನ್ನಿವೇಶ ಒಂಜಿ ಸಂದೇಶ ಕೊರಡು ಜನ ಮನಸ್ಸು ಮುಟ್ಟನಂಜನ ಸಂದೇಶ ಕೊರಡು ಗೊತ್ತಾದ
ಓಕೆ ಪಂಡ ಇತ್ತ ನಡಪುನ ಸನ್ನಿವೇಶನ ಜಾಸ್ತಿ ಕೊರಡು ಒಂದು ಅಂದಂದು ಜನಕ್ಲೆಗ್ ಮುಟ್ಟೋನ ಅಂಚೆನ ಒಂಜಿ ಲಾಸ್ಟ್ ಒಂಜಿ ಐಟಮ್ ಮೆಸೇಜ್ ಅವು ದಾದ ಗೊತ್ತುಂಡೆ ಐಕೆ ಇತ್ತದ ನಮ್ಮ ಸಂವಿಧಾನದ ಒಂಜಾತು ಸಮಸ್ಯೆಲು ಅನ್ನ ದಯ ಪಂಡ ಒವ್ವೇ ಜಾತಿದ ಬಗ್ಗೆ ಬರಿಯರವಲ್ಲಿ ಒವ್ವೇ ಧರ್ಮದ ಬಗ್ಗೆ ಬರಿಯರವಲ್ಲಿ ಇಂಚಪೂರ್ವ ಕೆಲವು ವೈಯಕ್ತಿಕ ವಿಷಯ ಬಡ್ಚಿ ಜಾತಿ ವೈಯಕ್ತಿಕ ವಿಷಯ ಬಡ್ಚಿ ನಮ್ಮ ಪರಿಸರದ ಬಗ್ಗೆ ಅವಡು ವೈತಾಲ ಬಗ್ಗೆ ಅವಡು ಐತೊಂಜಿ ಜನಕ್ಲೆ ಸಂದೇಶ ಮುಟ್ಟೋಣಂಚೆನೆ ಇತ್ತದ ಯುವ ಜನಕ್ಲೆ ಒಂಜಿ ಸಂದೇಶ ಮುಟ್ಟೋಡ ಐತಿ ಖಂಡಿತ ಖಂಡಿತ ಮಲ್ಪಗ ನನ್ನ ನೆರೆದ ದುಂಬುಗು ಅವು ಎಂಕಲ್ ಒಂಜಿ ತರ ಟಿಪ್ಪುಂಡು ಇರ್ ಪರ್ನ ವಿಷಯ ಖಂಡಿತ ಐತ ಬಗ್ಗೆ ಒಂಚೂರು ಆಲೋಚನೆ ಮಲ್ಪುವ ಅವೇ ಐತ ಬಗ್ಗೆ ದೈಜಿ ವಾಲ್ಟರ್ನಲ್ಲಿ ಆರು ಎಡ್ಡೆ ಸೊಲ್ಯೂಷನ್ ಕೊರುವೇರು ಪಂಡರ್ನ ಸರಿ 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 ಓಕೆ ಧನ್ಯವಾದ ಸರ್. ಮತ್ತೊಂದು ಕರೆ ಇದೆ. ಹಲೋ 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 ನಮಸ್ತೆ. ಹಲೋ ನಮಸ್ತೆ. ಎಲ್ಲಿಂದ? ಇದು ಜಾಳಸೂರಿಂದ ಮಾತಾಡುದು. ಚೂರ್ ಜೋರು ಮಾತಾಡ್ಲಿ ಸರ್. ಜಾಳಸೂರು ತಿಪ್ಪಾತೇರ್ನ ಜಾಲ್ಸೂರು ಪಲ್ಲೆನ್ನ ಪ್ರಜ್ವಲನ ಗೊತ್ತಾಂಡ ತೇರಿಂದ ಸುಂದರ 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 ಜಾಲ್ಸೂರು ಬುಕ ಮೊಕದ ಆಯ್ತಲ್ಲ ಪನಡು ನಿಕಲ್ನ ಊರುದ ಮುಟ್ಟ ಮತ್ತದೆ ಬೇ ಅಂದದ ಅತ್ತೆ ಇತ್ತನ ಇತ ಪಿರ ಪಿತಾಡಿದ ಆಯ್ಜ ಕುಡ್ಲಾಗ ಪಿದಾಟಿ ಕುಟ್ಲಾಗ ಅಂದ ನನ್ನ ಇತ್ತ ಪಿದಾಡ್ದಾನೆ ಒಂದು ಮುಗ್ಗಿತ್ತು ಬಲೆ ಬಲೆ ಪ್ರಜ್ವಲ್ ಏರ್ಪಂಟ ಎಂಕಲ್ ಒಂಜಿ ಬಾರಿ ಒಂಜಿ ಆರು ಮಲ್ಪಂತ್ರ ವೇಷ ಒಳಜ್ಜಿ ಕಾರಣ ಇತ್ತ ಬರೋಂದುಂಡ ತಕಲ್ನ ಒಂದು ಯಕ್ಷ ತೆಲಿಕೆ ಬಾರಿ ಏಪಲ ತೂಂತಿಪ್ಪೆ ಪುಗ ಕಡಪ ದಿನೇಶ್ ರಾಯ್ಕಲ್ ಪೂರ ಪಾಡ್ಪಿರ ಐನಲ್ಲಿ ನಿಂತು. ಓಕೆ ಧನ್ಯವಾದ ಸರ್ ಸುಂದರಣ್ಣ. ನನ್ನ ಕುಡೊಂಜಿ ಕಾಲ್ ಉಂಡು. ಹಲೋ ಎಸ್, ಈಗ ಮತ್ತೊಂದು ಕರೆ ಬರ್ತಾ ಇದೆ. ಅದಕ್ಕಿಂತ ಮೊದಲು ಈತೆ ಸುಮಾರು ವಿಷಯದ ಬಗ್ಗೆ ಮಾತೆರ್ಲ ಅಭಿಮಾನುಡು ಪಾತೆರೊಂದುಲೇರು ಪೂರ ಖುಷಿ ಅವನುಂಡು ಈರ್ ಪಂಡರ್ ಎಂಕಲ ಹಿರಿಯ ಕುಲು ಪನ್ನ ಪಾತೆರನೆ ಅನ್ನೊಂಚೂರು ಕೇಂದ್ರಿಜಿ ದತೆ ಆಯ್ದ ಬುಕ್ ಅವು ಪೂರ ಇತ್ತೆ ಸರಿ ಆತನ ಈತೆ ಆ ಟೈಮ್ ಇರ್ನ ಬುಡಿ ತಿಂಚಿತ್ತರು ಈತೆ ಪೂರ ಬುಡಿ ಕೆಂಚೊಲ್ಲೇರ ಹೋಮ್ ಮಿನಿಸ್ಟರ್ ಮಸ್ತ್ ಸಂತೋಷಡು ಗೊತ್ತಾಗ್ಬಿಡು ಈ ಪ್ರಶ್ನೆ ಅಡೆಗೆ ಉಂತಾಗ ಒಂಜಿ ಪಂಡ ನೆಕ್ಸ್ಟ್ ಆನ್ಸರ್ ಮಾಡ್ಬೇಕ. ಹಲೋ ಹಲೋ ನಮಸ್ತೆ. ಓಲ್ಪಾರ್ದು ಎಂಕ್ಲ ಬೆಳ್ತಂಗಡಿ ತಾಲೂಕು ಬೆಳಾಲ ಗ್ರಾಮ. ಬೆಳ್ತಂಗಡಿ ತಾಲೂಕು ಬೆಳಾಲ್ ಗ್ರಾಮ. ಪಲ್ಲೆ ಏರು ಪುದಾರ್ ನಾನು ಶಶಿಧರ ಪಣ್ಣದ್ ಪಲ್ಲೆ ಮುಲ್ಲುಲ್ಲೇರು ಯಕ್ಷಗಾನದ ಆಲ್ರೌಂಡರ್ ಬಾರಿಮಲ್ಲ ಅಭಿಮಾನಿ. ದಾದಾ ಪಂಡ ಎಂಕ್ಲ ಈ ಟೈಮ್ ಏನ್ ಒಂಜಿ ಪ್ಲೀಸ್ ಮಾತೊಂದಿತ್ತೆ ಇಂಟ್ರೆಸ್ಟ್ ಓದಿತ್ತು. ಏರ್ನ ಒಂಚೂರು ನೆಟ್ವರ್ಕ್ ಸಮಸ್ಯೆ ಉಂಡ ಅಂದ್ ಒಂಚೂರು ಬರ್ಸ ಬರೋದುಂಡ ಬರ್ಸ ಬರೋದು ಒಂಚೂರು ಜೋರ್ ಪಾತಿರ್ಲೆ ದಾದಾ ಬಂಡಾರ ಅವೇ ಎಂಕ್ಲ PUC ಮುಟ್ಟ ಬಾರಿ ಇಂಟ್ರೆಸ್ಟ್ ಇತ್ತು ಯಕ್ಷಗಾನಡ್. ಆಯ್ನಕ್ಕೆ ಯಕ್ಷಗಾನಡ್ ಕೂಡ ಇಂಟ್ರೆಸ್ಟ್ ಬತ್ತನ ಪ್ರಜ್ವಲ್ ಕುಮಾರ್ನ ಕಾಮಿಡಿ ಪುರ ತೂತ ಏನಕ್ಕ ಹನುಮಗಿರಿ ಮೇಲಾಡ್ ಆರ್ನ ಎತ್ತೋ ಕಾಮಿಡಿಲೇನು ಎಂಕ್ಲ ನೆಟ್ ಯೂಟ್ಯೂಬ್ ಹುಡ್ತು ಒಂದಿತ್ತ ಅಂಚ ತೂದು ತೂದು ಕೂಡ ಇಂಟ್ರೆಸ್ಟ್ ಬತ್ತನ ಆರೊಂಜಿ ಬೊಕ್ಕ ಹನುಮಗಿರಿ ಮೇಲಾಡ ದಿವಾಕರ್ ರೈ ಸಂಪಾಜಲ್ಲರತ ಆರ್ನೊಂಜಿ ಪುಂಡು ವೇಷ ತೂಪುನ ಆವಡ ಆವಡಣ್ಣ ನಿಖಲ್ನ ಅಭಿಮಾನ ಮಲ್ಲ ಇರ್ನೆಡ್ದು ಪ್ರೇರಣೆ ಪಡೆತೀರ. ಅಯ್ಯೋ ಎಂಕ್ಲೆಗ್ ಪ್ರೇರಣೆನೇ ಹಾಕುಲಿ ಹೊಸ ಹೊಸ ಪ್ರೋಗ್ರಾಮ್ ಬುಕ್ಕ ಇತ್ತೆ ಆರು ನೆಟ್ ನಮ್ಮ ಕುಡ್ಲಾಡ ಒಂಜಿ ಮಂತೊಂದುಲ್ಲೇರತ ಪ್ರೋಗ್ರಾಮ್ ಅಂದು ಯಕ್ಷ ತೆಲಿಕೆ ಅವು ಎಲ್ಲ ಬಾರಿ ಖುಷಿ ಅವನುಂಡು ಎಂಕ್ಲೆಗ್ ಆವಡಣ್ಣ ನಿಖಲ್ನ ಸಮಾಧಾನ ನಿಖಲೆಗ್ ಸಂತೋಷ ಆವಡು ನಿಖಲ್ ತೆಲ್ತೊಂದಿಪ್ಪೊಡು ಪಂಡದೆ ಮಲ್ತನ ಪ್ರೋಗ್ರಾಮ್ ಅವ ಎಂಕ್ಲ ಬಿಸಿ ಶೆಡ್ಯೂಲ್ಡ್ ಸಮೇತ ಎಂಕ್ಲೆಗ್ ಒಂಜಿ ಖುಷಿ ಆತ್ಮಂಚಿತ್ನ ಇರು ಹಾಸ್ಯ ಕೊಡ್ತಾರ ಅಂತ ಅದು ಅವನು ದುಂಬುಕೊಂಡಲ್ಲೆ ಬುಕ್ಕ ಇತ್ತೆ ಯಕ್ಷಗಾನಡ್ ಕಲಾ ಪಾತ್ರನ ಮಂತೊಂದುಲ್ಲಾರು ರಾಜನ ಪಾತ್ರ ಮಂತೊಂದುಲ್ಲಾರು ಎಂಕ್ಲ ಫೇವರೇಟ್ ಆತಾರೆ. ಖಂಡಿತ ನಿಖಲ್ನ ಆಶೀರ್ವಾದ ಏಪಲ ಎಂಕಲ್ನ ಮಿತ್ತಿಪ್ಪಾಡು ಇರ್ನ ಆರೋಗ್ಯ ಒಂಜಿ ಕಾಪಾಡೋನ್ಲೆ ಅವ ಆರೋಗ್ಯನ ಕಾಪಾಡ್ಕೊಳ್ಬೇಕು. ಧನ್ಯವಾದ ಸರ್, ಧನ್ಯವಾದ. ತುಲೆ ಒಂಜಿ ಇಲ್ಲದ ಬಗ್ಗೆ ಪಾತಿರ್ಗ ದಾಯನ ಬಂಡ ಆನಿದ ಸಿಚುವೇಶನ್ ದಾರ್ ಬಾರಿ ಬೇಜಾರಿಡ್ತೀರಿ ಬೊಕ್ಕೈತೆ ಪೂರ ಇತ್ತೇರೆ ತೋಜುಂಡಿರೆ ಖುಷಿ ಉಳ್ಳೇರು ಖಂಡಿತ ಅವು ನಮಕ್ ಬೊಕ್ಕೈತೆ ಮುರಾಣಿ ಒಂಜಿ ಇಲ್ಲೋಕೆಲ್ಲ ಅನ್ನತ್ತ ಹೊಸತ್ ಇಲ್ಲ ಅಂದು ಅಂಚ ಜಾಸ್ತಿ ಖುಷಿ ಅಂದು ಜಾಸ್ತಿ ಖುಷಿ ಬೊಕ್ಕ ಎಂಜಿನ ಬಂಡ ಅಕ್ಲೆಗ್ ಪೊಂಜೋನಕ್ಲೆಗ್ ಏತು ಖುಷಿ ಇತ್ತಲ್ಲ
ಅವನ್ ಚೊರೆ ಮಲ್ತೊಂದೆ ಪೋಡು ಒಂದು ಅಕುಲು ದಾದಾನ ಚಿರಿ ಪಣೊಂದೆ ಪೋಡು ಪಂಡಿಜಿಂದ ಅವು ಸಮಾಧಾನ ಆಪುಜಿ ಆತ ಹೌದಲ್ಲ ತೊಂದ್ರೆ ಜವಿತ ಯಾನೆ ಏಪಲ್ ಅಲ್ಪ ಇದನ್ನ ಪಂಡ್ರಂಡು ಇರು ಟಿವಿ ಅಲ್ಪ ಕುಲ್ಲುನ ಸರಿ ಆಪುಜಿ ಟಿವಿ ಚಾನಲ್ ಬುರ ಕುಲ್ಲುನ ಇರಿಯಾಗ ಒಂಜಿ ಡಿಸಿಪ್ಲಿನ್ ಅದು ಕುಲ್ಲಾರ ಗೊತ್ತಿಜ್ಜಿ ಇಪ್ರ ಏಪಲ್ ಇತ್ತು ನಾವು ಅವು ಪಂಡ ಅವು ಅಕ್ಕಲ್ ನೆರ ಒಂದಿಪ್ಪೋಡು ನಮ್ಮ ಇನ್ಕೇನು ಒಂದಿಪ್ಪೋಡು ರಜ್ಜನ ಒಂಜೆಲ್ಲ ಕೆತ್ತಾರ ಎಸ್ ಈಗ ಮತ್ತೊಂದು ಕರೆ ಇದೆ. ಹಲೋ ಹೆಜ್ಜಿ. ಹಲೋ ನಮಸ್ತೆ. ನಮಸ್ತೆ ಮಾಮು. ನಮಸ್ತೆ. ಯಾನು ಪ್ರಜ್ವಲ್ ಕುಮಾರ್ ಗುರುವಾಯಿನ ಕೆರೆ ಬಂಡದು. ಪ್ರಜ್ವಲ್ ಕುಮಾರ್ ಬಣ್ಣ ಒಂಜಿ ಎಂಕಲ್ಲ ದೃಷ್ಟಿ ಭರವಸೆದ ಕಲಾವಿದೆ ಎಂದು ಲೆಕ್ಕ. ಮಾರ್ಯಾತೆ ಪ್ರತಿಭೆ ದೈವತತ್ವವಾದ ದೇವರಿಗೆ ಕೊಡ್ತೀರಿ. ಐನು ಉಪಯೋಗ ಮಲ್ತೊಂದು ಭವಿಷ್ಯತ್ ನನದ ಪೀಳಿಗೆಗೆ ಈ ಮಾದರಿ ವ್ಯಕ್ತಿಯಾಗಿ ಇಪ್ಪಡು ಬರ್ಬಿಡು ಎಂಕಲ್ಲ ಆಶಯ. ಖಂಡಿತ ಖಂಡಿತ ಮಾಮ ನಿಖಲ್ನ ಆಶೀರ್ವಾದ ಇಪ್ಪಾಡು. ಯಕ್ಷಗಾನಡು ವಿವಿಧ ರೂಪದ ವೇಷಡು ಬಲ್ತದು ಸಮರ್ಥವಾದ ಪಾತ್ರ ನಿರ್ವಹಣೆ ಆ ಪಾತ್ರಗೂ ನ್ಯಾಯ ಕೊರ್ಪಣ ಬೇಲಿನ ಮಲ್ಪಣವರಿ ಪರಿಪೂರ್ಣತೆ ಹೊಂದನಂಚಿನ ಕಲಾವಿದೆ ಪ್ರಜ್ವಲ್ ಕುಮಾರ್ ಗುರುವೇಣಿಕೆರೆ ಪಣಮ ಪ್ರತೀತಿ ಎಂಕರಿಗೆ ಬಾರಿ ಸಂತೋಷ ಪಡುವುದೇನು ಕೇಂದಾನಗ. ಸರ್ ನಮಸ್ತೆ. ಈರು ಏಪ ತುಯಿನಿ ಸರ್ ಪ್ರಜ್ವಲ್ ಫಸ್ಟ್ ತುಯಿನಿ ಅಪ್ಪ ಎಂಚೆತ್ತರ ಅಪ್ಪಾಗ ಇತ್ತೆ ಎಂಚೊಲ್ಲೇರು ಪ್ರಜ್ವಲ್ ಕುಮಾರ್ನ ಆಯೆ ಬಾಲಪಾಟೋಡಿಪ್ಪುಡಿಂಚಿ ಅನಸು ಒಂದುಳ್ಳೆ ಯಕ್ಷಗಾನದು ಸುರುಟೊಂದು ಜೋಕಲಾಟಿಗೆ ಇತ್ತೇವೆ ಮಸ್ತಿಯಾನ ಜೋರು ಮಲ್ತೊಂದಿತ್ತೆ ನೆರೊಂದಿತ್ತೆ ಎನ್ನ ತಂಡದ ಆಟಗಳ ಬತ್ತದ ಭಾಗವಹಿಸೋದಿತ್ತೆ ಎಂಕ ಬಾರಿ ಸಲುಗೆದ ವ್ಯಕ್ತಿ ಎನ್ನ ಬಾರಿ ಮೋಕೆ ಪ್ರೀತಿ ಇತ್ತಿದ್ದಾರೆ ಮಾತ್ರ ಸಲುಗೆ ಪುಡ ಜೋರು ಬಲ್ಪರ ಪುಡು ಇತ್ಯಾದಿ ಬುದ್ಧಿವಾದ ಪೂರ ಪಣ್ಣೊಂದು ಇತ್ತೆ ಎಂಕ ಆಡ ಒಂಜಿ ಪೊರ್ತುಗು ಆಡ ಒಂಜಿ ರೀತಿದ ಎಂಗೆ ಅಸಹನೆಲ ಬತ್ತಿ ಇತ್ತೇನೆ ಒಂಜಿ ಸಂದರ್ಭ ಒಂಜಿ 5 ವರ್ಷದ ತುಂಬು ಎಂಕ ಆಡ ಒಂಜಿ ಅಸಹನೆಲ ಬತ್ತಿ ಇತ್ತೇನೆ ಕೋಪ ಅಸಹನೆ ಪೂರ ಅಂಚಿನ ಅಪವಾದ ಮುಕ್ತಾದಿ ಇತ್ತೆ ಶುದ್ಧವಾಯನ ವ್ಯಕ್ತಿಯಾದೀನಿ ರಂಗೋಡು ಮಿಂಚೊಂದುಲ್ಲಿ ಬಾರಿ ಸಂತೋಷ ಆಗುದುಂಟು. ಓಕೆ ಸರ್ ನಿಖಿಲ್ನ ಕಾಂಬಿನೇಷನ್ ಬಗ್ಗೆ ಯಾನೆ ಹೆಚ್ಚಾದಿ ಖಳನಾಯಕ ಪಾತ್ರ ಮಲ್ಪನೆ ಹೆಚ್ಚಾದಿ ಎನ್ನ ಒಟ್ಟಿಗೆ ಒಂಜಿ ಸಹವರ್ತಿಯಾದ ಅಥವಾ ನಾನು ಸ್ವತಂತ್ರ ಪಾತ್ರವಾದ ಮುರಣಿ ಒಂಜಿ 4 ದಿನಕ್ಕೂ ದುಂಬುಲ ಎಂಕಲು ಜೊತೆ ಒಂಜಿ ವೇಷ ಮಲ್ತ ಅಣ್ಣಮಜ್ಞನ ವೇಷ ಆಯನ ಹಾಸ್ಯದ ಸ್ವಭಾವದ ಪಾತ್ರ ಪ್ರಜ್ವಲ್ನ ಒಂಚಂದಲ ಹಾಸ್ಯ ರಸ ಉಂಡು ಎನ್ನೆಟ್ಟು ಒಂಚೂರು ಕ್ರೌರ್ಯದ ಒಂಚೂರು ರಾಜಕೀಯ ಲಿಪಿತ ಎನ್ನ ಪಾತ್ರ ಇಪ್ಪುಂಡು ಪರಸ್ಪರ ಎಂಕಲು ಪೂರಕವಾದ ಸಭಾರಂಜನೆ ತಿಕ್ಕುಡು ಜನಕ್ಕಳಿಗೆ ಸಂತೋಷ ಕೊರಪಣ ಕೆಲಸ ಯಾನೆ ಆಯಿ ಒಟ್ಟಿಗೆ ತಿನ್ನಾನ ರಂಗುಡಿ ತಿನ್ನಾನ ಜನಕ್ಕಳಿಗೆ ಐದು ಕೊರ್ಪುಣಂಚಿನ ವ್ಯವಸ್ಥೆ ಅದು ಆ ಒಂದುಂಡು. ಆಯನ ಬಗ್ಗೆ ಆಡ ದೇವ್ರ ಕೊರ್ತರಂಜಿನ ಪ್ರತ್ಯುತ್ಪನ್ನ ಮತ್ತೆ ಉಂಡು ಸಂದರ್ಭಡು ವಾ ಕಲಾವಿದರ ಇಂಚಿನ ಬಾಯ್ಡ್ ಬರ್ಬಿಡ ಇನ್ನು ಬೋಡಾಪನೇ ಸ್ವೀಕಾರ ಮಲ್ತದ ಇನ್ನು ಪೊರ್ಲುಡು ಸಭೆಗೆ ಬುಟ್ಟವನಂಚಿನ ಚಾಕಚಕ್ಯತೆ ಇತ್ತಿನ ಕಲಾವಿದೆ ಪ್ರಜ್ವಲ್ ಕುಮಾರ್. ಧನ್ಯವಾದ ಸರ್ ಎಂಗ್ಲೋಟು ಪಾತರ್ನಿಗೆ. ನಮಸ್ತೆ ಧನ್ಯವಾದ. ಓಕೆ ಜೋಕುಲ್ನ ಬಗ್ಗೆ ಐತೆ ಅಕ್ಕ ಒಂಚೂರು ಇರ್ನ ಬಗ್ಗೆ ಒಂಚೂರು ಅಸಹನೆ ಉಂಡರೆ ಒಂಚೂರು ಸರಿಗುಲ್ಲು ಜಾರು ಅವು ಇತ್ತನವೇದ ಇಲ್ಲ ಚೊರೆ ಉಂಡ ಚೊರೆದಲ್ಲಜ್ಜಪ್ಪ ಚೊರೆ ಬಂಡ ಬಾಕಿದ ಕಲಾವಿದರನ್ನು ಕಂಪೇರ್ ಮಲ್ತಂಡೆ ಇರಾಗ ಡಿಸಿಪ್ಲಿನ್ ಕಮ್ಮಿ ಶಿಸ್ತು ಕಮ್ಮಿ ಅಂದವು ಅವು ಆದಿಪ್ಪರ್ಲೆ ಅವು ಬೇರೆ ಗೊತ್ತುಂಟು ನಮ ಐನು ಪುರ ವೇದಿಕೆ ಕುಲ್ಲುನಾಗ ಪುರ ಬಾರಿ ಒಂಜಿ ಮಡಿವಂತಿಗೆ ಪುರ ಕುಲ್ಲುದು ನಮಕ್ ಅವು ಗೊತ್ತಿಲ್ಲ ಅಜ್ಜಿ ಬೊಕ ನಮ್ಮ ಆತು ದಲ ಪ್ರೌಢ ಇರ್ಲತ್ತು ಆತೊಂಜಿ ಪಂಡ ಶಿಸ್ತುಬದ್ಧವಾಯಿನಂಚಿತ್ತನ ಜೀವನಡು ಶಿಸ್ತುಬದ್ಧವಾಯಿನಂಚಿತ್ತನ ಬ್ಯಾಕ್ಗ್ರೌಂಡ್ ಉರ್ದು ಬತ್ತಂದ ಅಂಚ ನಮ್ಮಲ್ಲ ಕುಲ್ಲು ನಾವು ಸರಿ ಆಪುಜೆ ಏರೇ ಗೊತ್ತು ಇತ್ತೀರು ಸರಿ ಕುಲ್ತಾರೆ ದಾಲ್ ತೊಂದ್ರೆ ಜಿ ಮುರಣಿ ಸಂದಾಸನ ತೂದ್ ಬನಂತಲ್ಲ ಇರು ಸರಿ ಕುಲ್ಲರ ಗೊತ್ತಿಜಿ ನನ್ನ ಇನ್ನಿಬೋದು ಅಲ್ಪ ಲಂಚನೆ ಕುಲ್ಲು ಸರಿ ಕುಲ್ಲೆ ಜೋಕುಲು ಅವೇ ಮಲ್ಲಯ್ಯ ಒಂಚೂರು ಓದುದ ಬಗ್ಗೆ ಚಾಯ ಒಂಚೂರು ಡೀಸೆಂಟ್ ಪಂಡ ಎನಡಂದತ್ತು ಎರಡಲ್ಲ ಒಂಚೂರು ಮಿನ್ಗಲಾಪನ ಬಾರಿ ಕಮ್ಮಿ ಆಯನನೇ ಒಂಜಿ ಲೋಕ ಆಯನಾತಿಗೆ ಓದುನ ಬರೀ ಪುನಾತಿ ಎಲ್ಲಿ ಆಯನ ಒಂಚೂರು ಉಪದ್ರ ಉಂಡು ಫೋನ್ ಮಲ್ಪನಾಗ ಒಲ್ಲಾರು ಓಡಿపోయారు
ಆಟದಲ್ಲಿ ಪೊಲ್ಲಾರದಾದ ಅಂದು ತೊಂದರೆ ಸಂತೃಪ್ತಿದ ಸಂಸಾರ ಖಂಡಿತ. ಸಂತೃಪ್ತಿದ ಸಂಸಾರ ಅಂತ ಪಣದುಲ್ಲೇರು ಬಾರಿ ಖುಷಿದ ವಿಚಾರ ಅದ ಮಂಟ ಪ್ರಜ್ವಲ್ನ ಬದುಕಡು ಒಂಜಾತ್ ತೊಂದರೆ ಎಲ್ಲ ಆದಿತ್ತಂಡು ಅವು ಪೂರ ಹಿಡಿದು ಪಿದಾಯ ಬೇದರು ಐ ತೊಟ್ಟುಗು ಮಾತ್ರೆಲ್ಲ ಒಂಜಿ ಪ್ರೇರಣಾದಾಯಿ ಕೆಲಸನೂ ಮಲ್ತೊಂದುಲ್ಲೇರ್ದಾದ ಪಂಡ ಅಂದು ಯಾನಂಚ ದುರಭ್ಯಾಸ ಇತ್ತೆ ಅಂದ ದೇವಂಡ ಇತ್ತಿನ ಕ್ಲಿಯರ್ಲ ಇತ್ತೆ ಅಂದೇ ಪನ್ಪುಜೀರು ಅಂಚೆ ತಡೆ ಬಡಿ ಇತ್ತು ಪಣೊಂದುಲ್ಲರು ಪನ್ಪುರ ಮಾತ್ರ ಅತ್ತು ಯುವಕರಿಗೆ ಪಾಠ ಎಲ್ಲ ಪಣೊಂದುಲ್ಲರು ಖಂಡಿತ ಪಾಠ ಪನ್ಪುನತ್ ಮಲ್ಲ ಜನಕ್ಕಲು ನಮ್ಮದಲ್ಲತ್ತು ಅವು ಯಾನಾಯ್ತು ಜೀವನದ ಅನುಭವಿಸಾದೆ ಮಸ್ತ್ ಬೇನೇನು ಅನುಭವಿಸಾದೆ ಕೂಡ ಒಂಜಿ ಕರೆ ಉಂಟು. ಹಲೋ ನಮಸ್ತೆ. ನಮಸ್ಕಾರ. ನಮಸ್ತೆ. ಯಾರು ಮಾತಾಡುದು? ನಾನು ದಿನೇಶ್ ಶೆಟ್ಟಿಗಾರ್ ಕೋಡಪ್ಪದವು. ಓ ನಮಸ್ತೆ. ನಮಸ್ಕಾರ ಅಣ್ಣ. ನಮಸ್ಕಾರ. ಪ್ರಜ್ವಲ್ ನಂಜಿ ಸಂದರ್ಶನ ಲಾರಣ್ಣ ಧನು ಕೆಂಚಲ್ಲರಿ ಒಳ್ಳಾರ್ರಿ ಯಾನೆ ಒಂಜಿ ಪ್ರೋಗ್ರಾಮ್ ಉಂಡು ಅಂತ ಪೋಂದುಲ್ಲೆ ಮೂಡಬಿದ್ದೆ. ಸರಿ ದಾದ ಬನ್ಪರ್ ಪ್ರಜ್ವಲ್ ಕುಮಾರ್ ಗುರುವೇನಕೆರೆ ಬಗ್ಗೆ ಏನ್ ದಾಲ ಬಂದ್ರೆ ಸರ್ ದಾಲ ಬಂದ್ರೆ ದಾದ ಅರ್ನ ಬಗ್ಗೆ ಬಾಲಜ್ಜಿ ಎಂಕೆ ಎನ್ನ ಬಾರಿ ಆತ್ಮೀಯರು ಅಕ್ಲೆ ಪ್ರಜ್ವಲ್ ದಿನೇಶ್ ಒಂಜಿ ಸುಂದರ ಬಂದ ಒಂಜಪ್ಪ ಜೋಕುಲ್ಲ ಕೊಲ್ಲರು ಉದಾಹರಣೆ ಜಾಸ್ತಿ ಒಂಜಿ ಟೀಮ್ ಉಂಟು ತೆಲಿಕೆದ ಚೈಟ್ ಪ್ರಜ್ವಲ್ ಬಂದ ಆಯ್ಕೊಂದು ಅಮ್ಮೇರ್ ಲೆಕ್ಕ ಆರಿಜಿನ ಅಮ್ಮೇರ್ ಲೆಕ್ಕ ಕಷ್ಟ ಅಲ್ಲೇ ಅಮ್ಮೇರ್ ಲೆಕ್ಕಗೆ ಬೇತೆ ಬೇಲೆಜಿ ಆವಲ್ಲ ಬುಡ್ಪಾಯಿಂಕ್ಲು ಅದೇ ಉಂಟ್ಲಂತ್ಲಿ ಯಾರು ಈರ್ಬಿಟ್ನೆ ಹಾಕ್ಬಿಟ್ಟೆ ಅದು ಕೇಳಿ ನಾನು ಬಂದ ನಾನು ಪೂರ್ತಿ ಮಾಡ್ತೆ ಬ್ಯಾಗ್ ಬಂದ ಒಂಜಿ ಇಲ್ಲ ಅಂತೇಳಿ ಒಂಜಿ ಹನ್ನೆರಡು ಇಪ್ಪರ್ನಾಂಡ ಒಂಜಿ ಜೋಕ್ಲೆನ್ ಧೈರ್ಯನ ಬೇಕು ಹನ್ನೆರಡು ಇಜ್ಜನ್ನ ಇಲ್ಲು ಮಸ್ತ್ ಉಂಡು ಆಗಲ್ಲ ಹನ್ನೆರಡು ಜೋಕ್ಲದ ಜವಾಬ್ದಾರಿ ಒಂಜಿ ಧೈರ್ಯ ಬೇಕೇನು ಅಂಚಾದ್ರೆ ಪ್ರಜ್ವಲ್ ಮಾತಾಡ್ತೀನಿ ಒಟ್ಟಿಗೆ ಇಟ್ಟಿಲ್ಲ ಆರ್ ಸ್ಟೇಜ್ ಎದುರು ಮಾತಾಡ್ತೀನಿ ಅಂತ ಒಂಜಿ ಉಮ್ಮೆದಿ ಮುಕ್ಕೊಂಜಿ ಅವನು ಬೇತೇನೆ ನೆನ್ಕೊಂಡ್ ಬಂದ್ರೆ ಅಂಚಾದ್ ಬಂದೆ ನಾನು ಬೊಕ್ಕ ಪ್ರಜ್ವಲೇರಿ ಮಾತೆಕ್ಲ ಅಪ್ಪನಂತಿನ ಕಲಾವಿದಿ ಆವೆ ಮಣ್ಣದ ಮುದ್ದೆದಲ್ಲಪ್ಪ ಮಾತೆಕ್ಲ ಅಪ್ಪಬಹುದು ಅಂಚ ಯಕ್ಷಗಾನ ಯಾನಂಜಿ ಮಲ್ಲ ಕಲಾವಿದರು ಎಂಟು ಪ್ರಾಯದ ಗೋಕುಲಾಟಿಗೆ ಮತ್ತೆ ಬಿಟ್ಟು ಆರನೇ ಬೀಟ್ ಮಾಡ್ಬೇಕು ಸಾಧಾರಣ ಲಜ್ಜಿ ಎಂಬಂಜಿ ಅನಿಸುತ್ತಾರೆ. ಎಂಚ ನಿಖಿಲ್ನ ಕಾಂಬಿನೇಷನ್ ಎಂಚ ಅಡ್ಡಾಬ್ ಕುಯ್ನಾಕಿ ಬಂತಾರೆ ಎಂಟ್ಲ ಬಂದ್ರೆ ತೂಯಿನಾಕಲ್ ಬಂದ್ರೆ ಗೊತ್ತುಂಡು ಈರೆಗೆ ಎಂಬರ್ ನಟಕ ಕಾಂಬಿನೇಷನ್ ಮಲ್ಪನಾಗ ಈ ಅಪಗ ಸ್ಪಾಟ್ ದಕ್ಕೋರತ ಅಂದಿ ಡೈಲಾಗ್ಲೇನು ಅಪಗ ರಡ್ಡು ಸೈಡ್ ಇರ್ಲ ಬಾರಿ ಖಡಕ್ ಡೈಲಾಗ್ ಲಿಪ್ಪುಂಡು ಗಮ್ಮತ್ ಇಪ್ಪುಂಡು ಆತ ಯಾನಂಗೆ ಹಾಟ್ಲಿ ಬಂದ್ಪುಂಡು ದಾದ ಬಂದ ಎಂತ ಕುತ್ಸಿ ಬಂದ ಯಕ್ಷಗಾನಡು ಎದುರ್ದ ಎಂಕ್ಲೇನು ಮಾತ ಪಾತ್ರಪವನತೆ ಒಂಜಿ ಮನೋರನ್ನೇ ಸರಪಾಡ್ದಾರು ಮತ್ತೆ ತಿರುಗಾಟ ಮಾತ ಇದ್ಯತೆ ಹಿಡಿದು ಬುಕ್ಕ ನಾವೂರ ಗಂಗಾಧರ ಶೆಟ್ರು ಬಣತ ಬಂಗಾರ ಹನ್ನೆರಡು ಮಾಡ್ತಿದ್ರ ತೀರ್ಪೋಯರು ಬುಕ್ಕ 66 ಅಕ್ಲೇನು ಬುಡ್ನು ನಾನು ಎಂಟು ವೇಷ ಒಟ್ಟುಗು ಪೋಂಡ ಪುಷ್ಪಾಪನ ಮಂಡ ಬೇರೆ ಪ್ರಜ್ವಲ್ ನಗರಿಗೆ 66 ಬುಡುಂಡ ಒಟ್ಟುಗು ಪೋನ ಖುಷಿ ಆಪನ ಇರೆಗೆ ಅವು ಹಾಗೆ ಎಂಕುಲು ಆಯ್ತ ಅರ್ಥ ಎಂಕುಲು 66 ಮಲ್ಲ ಕಲಾವಿದರು ಬೇಜಾರು ಜನ ಇಂಚಿನ ಬಂದಿಂದ ಬೇಜಾರು ಜನ ಮತ್ತೆ ಕೊನಪನ ಜನ ಬಂದ ಪ್ರಜ್ವಲ್ ಓಕೆ ಕೆಲವು ಜನಕ್ಕೆ ಮತ್ತೊಂದು ತಪ್ಪು ಅದನ್ನ ಯಾಕನ ಪರ್ಸನಲ್ ನೀವು ನಮ್ಮ ಗಾಲಪನ್ನ ಹೆಚ್ಚಿನ ದಾದ ಮಂದಿ ಇವರ ಮೋನ ಮತ್ತೊಂದು ಚೂರು ಮಾಡ್ತೀವಿ ಅಂಚ ಅದು ಪ್ರಜ್ವಲ್ ಡವ್ ಮಾತಾಡ್ತಿ ಅಲ್ಲ ನಮ್ಮನ್ನ ಎಟ್ಲ ಪರ್ಸನಲ್ ಮಾಡ್ತೀರ ನಮ್ಮ ಕಾರ ವಹಿಸ್ಕೊಂಡು ಮಾಡ್ತಾರೆ ಕಂಚಿತ್ರ ಮತ್ತೆ ಪಾತ್ರ ಎಂಟ್ಲ ಆಯ್ತಾ ಡಬ್ಬಲ್ ಪಾತ್ರ ಮಾತ ಸುದ್ದ ತಂದ್ಬಿಟ್ಟು ಎಂಗ್ಲ ಆಶಯ ಬದ ಟೀಮುಡಿ ಮಾತಾಡಲ್ಲ ಪ್ರಜ್ವಲ್ನ ಎದುರು ವೇಷ ಒಪ್ಕೊಂಡು ಬಾರಿಸಿದ್ದೆ ಅಂಚ ಧನ್ಯವಾದ ಎಂಗ್ಲೋಟು ಪಾತ್ರನೇ ತುಲೆ ಯಾರೊಂಜಿ ಪಾತ್ರ ಪಂಡೇರು ಪ್ರಜ್ವಲ್ ಏತ್ ಕಾರ ಇತ್ತನಲ್ಲ ಏತ್ ತಮಾಷೆ ಮಾಡ್ತಾನೆ ಮನಿ ಪೂಜೆರು ಎಂಕಲ್ ಅಂಚಿತ್ನ ಕೆಲವು ಮಾತ ಕಲಾವಿದ ಯಾರು ಗೊರಬ ಶೆಟ್ಟರಿಂಟುಗು ಮಾಲ್ಪಡ ಅಂಚಿತ್ನ ಸಂದರ್ಭಡು ಒಂದಿತ್ತು ಈತೆ ಅದಲ್ಲ ಆತ್ ಕಾರ ಇತ್ತನ ಮನಿ ಪೂಜೆರು
ಒಂಜಿ ಮಿಂಗುಲಾಪೆರು ಪಂಡ ಪಂಡೇರು ಇತ್ತ ಕುಡೊಂದು ಜನ ಫೋನ್ ಮಲ್ದೇರು. ನಮಸ್ತೆ ನಮಸ್ತೆ. ಹಲೋ ನಮಸ್ತೆ ಸರ್. ಪ್ರಶಾಂತ್ ಗುರುವಾಯನ ಕೆರೆ. ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಪ್ರಶಾಂತ್. ಪನ್ಲೆ ಸರ್ ಪನ್ಲೆ. ಹಲೋ ಪನ್ಲೆ ಹೇಳಿ ಹೇಳಿ. ಪ್ರಜ್ವಲ್ ನಮಸ್ಕಾರ. ನಮಸ್ಕಾರ ಅಣ್ಣ. ಗೊತ್ತಾದಪ್ಪ ಅಂದ್ರೆ ಇಜ್ಜಿ ನಮ್ಮ ಇಲ್ಲದ ಬರಿಟೆ ಗೋ ಡಾಕ್ಟರ್ ಇರ್ತಾರೆ ಆನಂದ ಶೆಟ್ರ್ ಅಂದು. ಇರ್ನ ಇಲ್ಲದ ಬರಿಟೆ ಗೋ ಡಾಕ್ಟರ್ ಇರ್ತಾರೆ. ಯಾರನ್ನ ಗೊತ್ತೋಂಡ? ಗೊತ್ತಾಂಡ ಪ್ರಶಾಂತ್ ಅಣ್ಣತ. ಹಾ ಗೊತ್ತಾನ. ಅಂದು ಹೆಂಗ್ ಗೊತ್ತಾಂಡ? ಯಾನ್ ಐಕೆ ಪನ್ನೆ ಅನ್ ಪಚ್ಚನ್ನೆ. ಹಾ ಸರಿ ಸರಿ. ಎಂಚೊಲ್ಲಾರೆ ಯಾನ್ ಅವೇ ಹೆಂಗ್ ಅಲ್ಪ ಪ್ರಶಾಂತ್ ಗುರುವಾನ್ಕೆರೆ ಅಂದ್ ಪೂರ್ಣಗಣ ಯಾನ್ ಅಪ್ಪಗನೆ ಲೆಕ್ಕ ಮಾಡಿ ಈ ರಾಜಿಪುಂದು ಎಂಕುಲ್ ದಿನೋಲ ತೂಪ ಯಕ್ಷ ತೆಲಿಕೆ ಬ್ಯಾಂಗ್ಳೂರು ಬಾರಿ ಖುಷಿ ಆಪುಂಡು. ಎನ್ನ ಬುಡದಿಗೆ ಮಗಾಲೆಗೆ ಮಾತಾಡಿಗಳ ಬಾರಿ ಖುಷಿ ಆಪುಂಡು. ನಿಖಲ್ನ ಆಶೀರ್ವಾದ ಏಪಲಾಯ್ಪಾಡು ಇತ್ತ ಎಂಕ್ಲೆಗೆ ಎಂಚಾತ್ರ ಬಂದ ನಮ್ಮ ಊರದ ಪುದಾರೆ ಆರಡದವರ ರೈಸ್ ಒಂದುಂಟು. ಅಂದಂದು ಹಲೋ ಪಲ್ಲೆ 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 ಊರದ ಪುದಾರ ಆರಡದವರ ರೈಸ್ ಒಂದುಂಟು. ಅಂದು ಖಂಡಿತ ಗುರುವಾಯನಕೆರೆ ಪುದರ್ ರೈಸ್ ಒಂದುಂಡು ಅಂದೆ ಅಂದೆ ಎಂಕ್ಲೆಗೆ ಬಾರಿ ಪ್ರೌಡು. ಪುದರ್ ದಾಲಜ್ಜಿ ಪುದರ್ ನಮರ್ದ ದಾಲತ್ ನಮ್ಮಂಜಿ ಸಾಧಾರಣ ಮಲ್ತೊಂದು ಲೈನ್ ಜನಕ್ಕಲು ಒಪ್ಪಡತ್ತೆ ನಿಖಲು ಒತ್ತನೇ ಇರ್ದಾರ ಅವು ಇಜ್ಜಿ ಎಂಕ್ಲು ಹೋಗ್ತಾರದಾಳೆ ಅವು ಈರ್ನ ಕಲೆ. ಖಂಡಿತ ಖಂಡಿತ. ಎಂಕ್ ಬಾರಿ ಖುಷಿ ಅಂಡ ದಯವಂಡ ಯಾನ್ ಈರ್ ನಮಗೆ ಏಪಲ ತಿಕ್ಕು ಈರಡ ಕೇರೊಂದು ಉಪ್ಪೆ ಅವು ನಂಗೆ ತಿಕ್ಕೇರ ಆತಜಿ ಏತೋ ವರ್ಷ ಅಂಡ ತಿಕ್ಕೇರ ಆತಜಿ ಏತೋ ವರ್ಷ ಅಂಡಿಗೆ ಅಂದ್ ಅಂದ್ ಮಸ್ತ್ ವರ್ಷದಿಂಚಿ ಪಂಡ ಯಾನ್ ಎಲ್ಲಿಪುನ ಗೊಬ್ಬರ ಪೋಂತಾರ ಇಲ್ಲಡೆ ಒಟ್ಟಿಗೆ ಗೊಬ್ಬ ಒಂದು ಬರುತ್ತ ಐದು ಕಾರ್ ಬೆಂಗಳೂರು ಪೋಯ್ ಬೊಕ್ಕ ಯಾನ್ ಇಂಚಿ ಯಕ್ಷಗಾನದ ಪುರ ಅಂಚೆ ಸೇರ್ದು ಅಂಚೆ ಪುರ ಬೊಕ್ಕ ಬೊಕ್ಕ ಅಂಚಂದು ಇಲ್ಲು ಮುಟ್ಟ ಮುಟ್ಟನ್ನು ದಾಲ ದಿಂಜ ದೂರದ ಅಲಜ್ಜಿ ಪತ್ತ ಬಜ್ಜೆ ನೂದು ಬಜ್ಜೆ ಆತೆ ಆತೆ. ಓಕೆ ಅಣ್ಣ ದೇವರೆಡ್ಡ ಅನ್ಪಡೆ. ಓ ದೇವರೆಡ್ಡ ಅನ್ಪಡೆ ಅವಣ್ಣ ಮಸ್ತ್ ಎಡ್ಡ ಹೊಡಿರಿ. ಅವು ಥ್ಯಾಂಕ್ ಯು ಪ್ರಶಾಂತರೇ ತುಲೆ ಆರೊಂಜಿ ಪಂಡೇರು ಗುರುವಾಯನಕೆರೆ ಪುದರ್ ರೈಸ್ ಒಂದುಂಡು ಪ್ರಜ್ವಲ್ ನೆಡ್ದಾದಂದು ಕೇವಲ ಗುರುವಾಯನಕೆರೆ ಅಂತ ಅನ್ಪನತ್ ಎಂಕ್ಲೆಗೆ ತಾಲೂಕು ಕೊಂಚ ಪ್ರೌಡ್ ಉಂದು ತಾಲೂಕುದ ಹೆಮ್ಮೆರು ಅದೇ ಯಾನವು ಈ ಕಾರ್ಯಕ್ರಮ ಎಂಕ ಪುಷ್ಪರಾಜ್ಯರು ಏನಡ ಫೋನ್ ಮಲ್ಪನಾಗಲ್ಲ ಪನ್ನವು ಎನ್ ಬರೋಡಾಯಿನ ಬೇತೆ ಚಾನಲ್ಗೆ ಪುರಾಂಡ ಲೆಪ್ಪುನಾಗ ಯಾನ ಒಂಚೂರು ಬಿಸಿ ಇಲ್ಲ ಅಂಚ ಇಂಚ ದಾಲ ಪನೋಲಿ ಈ ಚಾನಲ್ಗಾನಾಗ ಎಂಕ ದಾಲ ಪನಿಯರಾಪುಜಿ ದಾಯ ಪನಿಯರಾಪುಜಿ ಒಂಡ ಎನ್ನ ಕರ್ತವ್ಯ ಅನ್ನೆಕ್ಕ ಬರೋಡಾಯಿನ ಪ್ರಜ್ವಲ್ ಕುಮಾರ್ ಆಯ್ನ 5 ಬುಕ್ಕ ಸುದ್ದಿ ಬಿಡುಗಡೆ 5 ದುಂಬುಂಡು ಬೆಳ್ತಂಗಡಿ ತಾಲೂಕುಡು ಅಂಚಾದು ಅವು ಎನ್ನ ಇಲ್ಲ ಪಂಡ ಎನ್ನ ತಾಲೂಕುದವುಲ ಇಪ್ಪುನಾಗ ಎನ್ನ ಇಲ್ಲಡೆಗೆ ಬರಿಯರೇನ ಏರ್ಲ ಬುಕ್ಕೋರಿ ಎನ್ವೈಟ್ ಮಲ್ಪಡ ಏನಂಚಿತ್ನ ಅಗತ್ಯತೆ ಇಜ್ಜಿಂದು ಅವು ಒಂಜಿ ಸಂತೋಷ ಅಂದು ಪೇಪರ್ ಓದುಂಟು ಯಾ ಮುರಾಣಿ ಮುಟ್ಲ ಸುದ್ದಿ ಬಿಡುಗಡೆ ಓದುವಂತ ಯಾನ್ ಇತ್ತೆ ಮುಚ್ಚೂರು ಶಿಫ್ಟ್ ಆಗ್ಬೇಕು ಒಂಚೂರು ಕಮ್ಮಿ ಅದು ಮುಚ್ಚೂರ್ದು ಅಡ್ರೆಸ್ ಕೊರ್ಲೆ ಕಡಪುಡುವ. ನಮಸ್ತೆ ಮತ್ತೊಂದು ಕರೆ ಇದ್ದೆ. ನಮಸ್ತೆ. ಹಲೋ ಹಲೋ ನಮಸ್ತೆ. ಸ್ವಲ್ಪ ಜೋರ್ ಮಾತಾಡಿ ಮೇಡಮ್, ಬಹಳ ಸೌಮ್ಯವಾಗಿ ಕೇಳ್ತಾ ಇದೆ. ಸೌಮ್ಯ ಶೆಟ್ಟಿ ಅವರಲ್ಲ? ಹೌದು. ಸ್ವಲ್ಪ ಜೋರ್ ಮಾತಾಡಿ. ನಮಸ್ತೆ. ನಮಸ್ತೆ ನಮಸ್ತೆ. ಹೇಳಿ ಹೇಳಿ. ನಮಸ್ತೆ ಮೇಡಮ್. ಎಂಕ್ ಪ್ರಜ್ವಲ್ ಭಾರಿ ನೆಟ್ವರ್ಕ್ ಇಜ್ಜಿ ಮಾರ್ರೆ, ನೆಟ್ವರ್ಕ್ ಸಮಸ್ಯೆ ಉಂಟು. ಹಲೋ ಹಲೋ ಚೂರ್ ಜೋರ್ ಪಾತಿರ್ಲೆ ನೆಟ್ವರ್ಕ್ ಇದಕ್ಕೆ ಸಮಸ್ಯೆ ಉಂಟು ತೋಜುಂಡು ಕಟ್ಕಟ ಒಂದುಂಡು ಎತ್ತೆ ಪ್ರಜ್ವಲ್ ಕೊರ್ಪೆ ಪಾತಿರ್ಲಿ ಪಲ್ಲೆ ಪಲ್ಲೆ ಮೇಡಮ್ ಪಲ್ಲೆ ಸೌಖ್ಯ ಸೌಖ್ಯ ಮೇಡಮ್. ಮಸ್ತ್ ಖುಷಿ ಆಗಿದೆ. ಆವು ಆವು ಸಂತೋಷ ಅಂಡ್ ನಿಖಲ್ ಮಾತ ತುಯ್ಯಾರ್ನ ಅಂಡ್ ಕಾರ್ಯಕ್ರಮ ತುಯ್ಯಾರ್ನ ನಮಕ್ ಅವೇ ಖುಷಿ. ಹಲೋ ನೆಟ್ವರ್ಕ್ ಸಮಸ್ಯೆ ಉಂಟು ಮೇಡಮ್. ಇರ್ನ ಕಟ್ಕಟ ಒಂದು ಕೇನೊಂದಿಜ್ಜಿ ಕರೆಕ್ಟ್ ಅದು. ಧನ್ಯವಾದ ಸೌಮ್ಯ ಶೆಟ್ಟಿ ಫೋನ್ ಮಲ್ತೀರಿ ಯಾರ ಪಾಪ ಬಾರಿ ಪ್ರೀತಿಡ್ ಫೋನ್ ಮಲ್ತೀರಿ ಅರ್ನ ನೆಟ್ವರ್ಕ್ದ ಸಮಸ್ಯೆ ಇದ್ದದ್ದು ಕೇಂಜಿ ನನ್ನೋರಿ ಕರೆ ಮಲ್ದೇರಿ ಐದು ದುಂಬು ನಮ್ಮೊಂಜಿ ಪಾತ್ರೊಂದಿತ್ತದೆ ಅವೇ ದಿನೇಶ್ ಪಾಂಡೆ ಅರುವ ಕೊರಗಪ್ ಸೆಟ್ರ್ ಅಕಲ್ ಲೆಕ್ಕ ಅಂದ್
ಆರು ಪಂಡಿರು ಕೊಡಬದವರು ಅವು ಒಂದೇ 66 ಸರಪಾಡಿದಾರು ಮನೋಹರ್ ಕುಮಾರ್ ಅಕ್ಕಲಪುರ ಯಕ್ಷಗಾನಡು ಒಂಜೊಂಜಿ ಧ್ರುವ ಒಂಜೊಂಜಿ ಎಂಜವನ್ ಪೇರು ನಮ್ಮ ನಕ್ಷತ್ರ ಅಂತ ಬಂದ್ಪತ್ತೆ ಸ್ಟಾರ್ ವ್ಯಾಲಿ ಇತ್ತು ನಕ್ಲು ಅಕ್ಕಲ್ನ ಅಡೆಗೆ ನಮ್ಮ ಎತ್ತರಜ್ಜಿ ಎಂಕಲ ದಿನೇಶ್ನಲ ಕಾಂಬಿನೇಷನ್ ಅತ್ತೊಂದಂಡ ಎನ್ನಲ ಬಂಗಡಿದಾರನಲ್ಲ ಕಾಂಬಿನೇಷನ್ ಅತ್ತೊಂದಂಡ ಎನ್ನಲ ಕಡಬ ದಿನೇಶ್ ಇರನಲ್ಲ ಕಾಂಬಿನೇಷನ್ ದಾಯ ಎಡ್ಡಾಪಣು ಬಂಡ ಎನ್ನ ಒಂಜಿ ಪಾಲಿಸಿ ಉಂಡು ಎನ್ನಲ ಈ ಮನೋಧರ್ಮ ಒಂಜೆ ಲೆಕ್ಕ ಬೋಡುಂದು ಆರೆಗ್ಲ ಅಂಚನೆ ಕೊಡಬದೌದು ಆರೆಗ್ಲ ಅಂಚನೆ ಎಂಕ್ಲ ಅಂಚನೆ ಎಂಕಲ್ನ ಮನೋಧರ್ಮ ಎಂಜಿನ ಬಂಡ ಎಂಕ್ಲು ಪ್ರೋಗ್ರಾಮ್ ಆನಾಗ ಎಂಕ್ಲೆಗೆ ಪರ್ಸನಲ್ ನೆರ ಉಂಡಲ್ಲ ಸ್ಟೇಜ್ಡ್ ನೆರ ನಾವು ಎಂಕ್ಲು ಪರ್ಸನಲ್ ಆದ್ಯತೆ ಒಂಜ ರಡ್ಡು ಜನದಲ್ಲ ಓಪನ್ ಮೈಂಡ್ ಎಂಕಲ್ನ ಪಂಡ ಟೋಟಲ್ ಅದು ಎಂಕಲ್ನ ಮಂಡೆ ಡಿಪ್ಪುನ ಎಂಜಿನ ಮಂಡಲ್ಪ ಪ್ರೋಗ್ರಾಮ್ ಎಡ್ಡೆ ಅವಡು ಜನಕುಲ್ ತಿಳಿಪು ಆತು ಅವು ಉಂಡುಂದಂಡ ಆಟೋಮೆಟಿಕ್ ಏರ್ನ ಜೋಡಿಲ ಕ್ಲಿಕ್ ಆಪುಂಡೆ ಇತ್ತದ ಕಲಾವಿದರ ನಡುಟ ಆ ಅಂಡರ್ಸ್ಟ್ಯಾಂಡಿಂಗ್ ಇಜ್ಜಿಂದು ಸುಮಾರು ಹೆಚ್ಚಿನ ಕಲಾವಿದರಿಗೆ ಆ ಅಂಡರ್ಸ್ಟ್ಯಾಂಡಿಂಗ್ ಹೊಂದಾಣಿಕೆದ ಕೊರತೆ ಯಾನೊಲ್ಲ ಎಲ್ಲಿ ಆಪೆನ ಯಾನು ಮಲ್ಲೆ ಆಪನ ಈ ಒಂದು ಬುಡ್ಡು ಎಂಕಲು ವ್ಯವಹಾರ ಮಲ್ಪ ರಡ್ಡು ಜನ ಅಂಚಾಯಿ ನಡೆದವರು ಎಂಕ್ಲೆಗೆ ಒಂಚೂರು ಸಲುಗೆ ಬಾಕಿದ ವ್ಯವಹಾರ ಎಂಕ್ಲೆಗೆ ಒಂಚೂರು ಮುಟ್ಟಂಚ ಎಂಗ್ಲ ಚಾನಲ್ ಪಂಚೇಶನ್ ತುಲೇರು ಆದ್ರೆ ಒಂಜಿ ಪ್ರಶ್ನೆ ಕೇಂದ್ರ ಬಂತೇರು ಸರಿ ಈ ಚೌಕಿಡು ದೇವೇರ್ನ ಎದುರು ಬಾಗೋಡೆ ಹಾಸ್ಯದ ಪೆಟ್ಟಿಗೆ ದೀಪನಗೆ ದಾಯಗೆ ಒಂಜಿ ಬೊಕ್ಕೊಂಜಿ ಈ ಅನೌನ್ಸ್ಮೆಂಟ್ ಹಾಸ್ಯಗಾರನೇ ದಾಯ ಮಲ್ಪುಡು ಅಪಗಪ ನಡ್ ಒಂಜಿ ಅನೌನ್ಸ್ಮೆಂಟ್ ದಾಯ ಮಲ್ಪುಡು ಅವು ದಾಯಗ ಹಾಸ್ಯಗಾರಗ ಭಾರಿ ಮಾನ್ಯತೆ ಉಂಡು ಯಕ್ಷಗಾನಗ ನಮಕ್ ನಿರ್ದೇಶಕ್ಕೆ ಬಂಡದು ಇಜ್ಜಿ ಯಕ್ಷಗಾನಗ ನಿರ್ದೇಶಕ್ಕೆ ಇರಕೆಂಡ ಭಾಗವತಿರ ನಿರ್ದೇಶಕ್ಕೆ ಪಿದ ಹಿಡ್ದು ನಿರ್ದೇಶನ ಮಲ್ಪರೆಜಿ ರಂಗೋಡೆ ನಿರ್ದೇಶಕ್ಕೆ ಭಾಗವತಿರು ಐಡ್ದು ಬುಕ್ಕ ಆಸ್ಥಾನ ಇಪ್ಪು ನಾವು ಚೌಕಿಡ್ ಹಾಸ್ಯಗಾರರಿಗೆ ಮಾತ್ರ ಒಂಜಿ ವೇಳೆ ಇತ್ತ ಹೊಸ ಭಾಗವತರ ನಕಲು ಲೀಸ್ಟ್ ಮಲ್ಪನಾಗ ಲೀಸ್ಟ್ ಒಂಜಿ ವೇಷ ಬುಡ್ದು ಬೋದಿತ್ತಂಡ ಆ ವೇಷನ ಪುರ್ತುಗಾನಾಗ ಕಡಪುಡಾಯಿನ ಜವಾಬ್ದಾರಿ ಇಪ್ಪನ ಹಾಸ್ಯಗಾರರಿಗೆ ಹಾಸ್ಯಗಾರನ್ನು ಪಂಡ ಖಾಲಿ ಹಾಸ್ಯ ಪಾತ್ರ ಮಲ್ತಿ ಗುಡ್ಲಾಪಜಿ ಭಾಗವತಿಕೆ ಚೆಂಡಮದ್ದಳೆ ಯಕ್ಷಗಾನ ರಂಗಡು ಬಾಲಗೋಪಾಲ ಹಿಡಿದು ಬಸ್ತನ ಬಣ್ಣದ ವೇಷ ಮುಟ್ಟ ಮಲ್ಪನ ಕೆಪಾಸಿಟಿ ಬೋರ್ಡು ಬೊಕ್ಕ ಚೌಕಿದ ಪ್ರತೀವರಿಲ್ಲ ಎದುರು ವೇಷದ ಏನಲ್ಪಡ್ದು ಒಂಜಿನೇ ಪೆಟ್ಟಿಗೆಗೆ ನಮ್ಮ ಯಕ್ಷಗಾನದ ಭಾಷೆಡು ಎದುರು ವೇಷದ ಪೆಟ್ಟಿಗೆ ಅಂದು ಬುಧಾರು ಅಲ್ಪರ್ದ ಪತ್ತಿನ ನಿತ್ಯ ವೇಷದ ಏನಡೆ ಮುಟ್ಟಲ ಪ್ರತೀವರಿಲ ಏರ್ನ ವೇಷ ಎಂಚ ಆವೊಂದುಂಡು ಪನ್ಪುನವು ಹಾಸ್ಯಗಾರನ ಗಮನಗೂ ಬರಡು ಪನ್ಪುನ ಕಾರಣಗೂ ದೇವೇರ್ನ ಎದುರು ಹಾಸ್ಯಗಾರನ ಕುಲ್ಲಾದನಿ ಬೊಕ್ಕ ಅನೌನ್ಸ್ಮೆಂಟ್ ಹಾಸ್ಯಗಾರನೇ ಮಲ್ಪುನ ದಾಯ ಎಂದು ಪಂಡ ಒಂಜಿ ಎಂಜಿನ ಪಂಡ ಹಾಸ್ಯಗಾರರ ನಕಲು ದಿಂಜ ಡ್ರೆಸ್ ಪೂರ ಪಾಡೋಡುಂದಿಜ್ಜಿ ಓಪನ್ ಆದಿಪ್ಪು ಪಂಡ ಒಂಜಿ ಹಾಸ್ಯದ ಅಂಗಿ ಮಾತ್ರ ಪಾಡೊಂದಿಪ್ಪುನ ಬೊಕ್ಕ ವೇದಿಕೆಗೆ ಪೋಂದು ಬರೊಂದು ಮಿಡ್ಲಿಡ್ ಒಂಚೂರು ಪುರ್ಸೋತಿಪ್ಪುನ ಹಾಸ್ಯಗಾರನಕ್ಲೆಗ್ ಮಾತ್ರ ಬಾಕಿದ ಕಲಾವಿದರು ಅಂಚಂದು ಇಲ್ಲಡೆ ಪೋರ್ಲತ್ತ ಹಾಸ್ಯಗಾರನಕ್ಲೆಗ್ ಕಾಂಡ ಮುಟ್ಟ ವೇಷ ಇಪ್ಪುಂಡು ಮಿಡ್ಲಿಡ್ ಗ್ಯಾಪ್ ಇಪ್ಪುನ್ಲಾಕ್ಲೆ ಮಾತ್ರ ಬೊಕ್ಕ ಮ್ಯಾನೇಜರ್ ಬುಡ್ನುಂದಂಡ ಆ ಕೆಪಾಸಿಟಿ ಹಾಸ್ಯಗಾರನಕ್ಲೆಗ್ ಇಪ್ಪುನ ಪನ್ಪುನ ಕಾರಣೋಗ್ಲ ಒಂಜಿ ಅಂಚ ಕಾರಣ ಈತ್ ಕಾರಣ ಓಕೆ ಒಂದು ಇಂಗ್ಲ ಪಂಚೇಶ್ವರ ಕೇಂದ್ರ ಪ್ರಶ್ನೆ ಅಂಚರದ ಉತ್ತರ ದೆತ್ತೋ ನೋಡಿ ಇಜ್ಜಿಂದ ಎಲ್ಲ ಯಾರು ಚೊರೆ ಮಲ್ಪೇರು ಸರಿ ನಮಸ್ತೆ ನಾನು ಇನ್ನೊಂದು ಕರೆ ಇದೆ ನಮಸ್ತೆ ಹಲೋ ನಮಸ್ತೆ ನಮಸ್ತೆ ವಿಜಯ ರೈ ಸುಳ್ಯ ವಿಜಯ ರೈ ಸುಳ್ಯ ನಮಸ್ಕಾರ ಅಣ್ಣ ಪಲ್ಲೆ ಪ್ರಜ್ವಲ್ ನಮಸ್ಕಾರ ನಮಸ್ತೆ ನಮಸ್ತೆ ಅಣ್ಣ ಪಲ್ಲೆ ಅಣ್ಣ ಇನ್ನ ನೆಟ್ ಯೂಟ್ಯೂಬ್ ಹುಡುಕು ದಿಕ್ಕು ಯಕ್ಷತೆಲಿಕ್ಕೆ ಆವಡಣ್ಣ ಸಂತೋಷ ಅಜ್ಜಾವರ ಗೊತ್ತಿಲ್ಲ ಅಜ್ಜಾವರ ಸುಳ್ಯ ಅಜ್ಜಾವರ ಗೊತ್ತಿಲ್ಲ ಅಂದು ಗೊತ್ತಾಂಡು ಅಜ್ಜಾವರ ಪಂಡೂರ್ ದಿಪ್ಪಾರು ಮಂಡೆಕೋಳು ಅಂತ ಬಂದು ಪಂಡೂರ್ ದಿಪ್ಪಾರು ಜಾಲ್ಸೂರು ಅಂತ ಅಂದಂದು ಯಕ್ಷತೆಲಿಕ್ಕೆ ರಂಜಗ್ಲ ದಿಪ್ಪು ಅಂಚ ಬಾರಿ ಕೊಚ್ಚಿ ಆಗ್ಲಿ ನಾ ವೇಷ ಮಾಂದ ಮಲ್ತೊಂದುಲ್ಲಾರತ ಮಾಂತ ವೇಷ ಎಲ್ಲ ಮಲ್ಪುವಾರು ಅಂಚ ಈರ್ನೋ ಬಣ್ಣ ಎಂಗ್ಲ ವೇಷ ದಿಪ್ಪು ಯಕ್ಷತೆಲಿಕ್ಕೆ ಆಡಣ್ಣ ಆಡು ನಿಖಲ್ನ ಆಶೀರ್ವಾದ ಯಾಪಲ ಎಂಕಲ್ನ ಮಿತ್ತಿಪ್ಪಾಡು ಬುಕ ಎಂಗ್ಲನ ರಿಲೇಷನ್ ಧೀರಾಜ್ ಇಲ್ಲಾರತ ಸಂಪಾದ್ಯ ಆರು ರಿಲೇಷನ್ ಅಂತೆ ಅಂದೆ ಅಂಜ ನಿಗ್ಲು ಒಟ್ಟಿಗೆ ಕೊಡಪದವು ಹೀರ್ ಬುಕ್ಕ ದಿನೇಶನ್ನೆ ಧೀರಾಜರ್ನ ಸಂಬಂಧಿಕೆಗೆ ಅಂದಂದು ಆರು ಮುರಣೆಂಜಿ ಸುಳ್ಯಾಡು ಹಾಸ್ಯ ಹೋಯ್ತು ಬಂಟರ ಸಂಘದ ಬರ್ತಿದ್ದಾರೆ ಓಕೆ ಧನ್ಯವಾದ ಸರ್ ಸರ್ ತುಲೆ ಇತ್ತೆ ಈರೊಂಜಿ ಟೈಮಿಂಗ್ಸ್ ಎಂಚ ಸರ್ ಸೆಟೋನು ಬೊಲ್ಪು ಗೊಂಜಿ ಕಾರ್ಯಕ್ರಮ ಮಧ್ಯಾಹ್ನ ಒಂಜಿ ಕಾರ್ಯಕ್ರಮ ಬಯ್ಯ ಗೊಂಜಿ ರಾತ್ರಿ ಒಂಜಿ ಸುಮಾರು ಬಿಸಿ ಇಲ್ಲರಿ ಎಂಚ ಈ ಟೈಮ್ ಎಂಚ ಪೋಪುನೆಂಚ ಈ ಬರ್ಸು ಹೆಂಕ್ ಹೈಯೆಸ್ಟ್ ಯಕ್ಷಗಾನ ರಂಗಡು ಎನ್ನ ಬಗ್ಗೆ ಒಂಚೂರು ಬ್ಯಾಡ್ ಮಾರ್ಕ್ ಇಪ್ಪುಣ ಅವೇ ಕಾರ್ಯಕ್ರಮ ಅಂತ ಕೈಗೊರ್ಪುಣ ಉಂಡಾವು ದುಂಬು ಕೈಗೊರು ಅಂತ ಮತ್ತೆ ಇಂಥ ಅಂಚ ಭಾರಿ ಕಮ್ಮಿ ಅಂಚಿನ ಅನಿವಾರ್ಯ ಕೆಲವು ನಮ್ಮ ಇಲ್ಲದ ಕೆಲವು ಸಮಸ್ಯೆಲಿತ್ತು ನನ್ನ ಮಾತ್ರ ತಂದೆ ಇದನ್ನ ಅಡ್ಜಸ್ಟ್ ಮಲ್ಪ ಇದನ್ನ ಒತ್ತೊಂದಾಗ ನಮ್ಮ ಆಲೋಚನೆ ಮಲ್ಪೋಡು ಒಂದು
ಏರನ್ಲ ಒತ್ತೊಂಡಾಗನೇ ಆಲೋಚನೆ ಮಾಡ್ಬಿಟ್ಟು ನಮಗೆ ಏತಕ್ಕೆ ಪ್ರೋಗ್ರಾಮ್ ಭಾರತೀಯರು ಅತನ ಮಾತ್ರ ಒತ್ತೊಂಡೊಂದಂದ್ರ ಗಳಿದ್ದತ ಪುಕ್ಕಡೆ ಒತ್ತೊಂದಾಯ್ ಬುಕ್ಕ ಮಲ್ಪುಂದಾಯ್ ಅತ್ತೆ ಈತ ಏರೆಗೆ ಎಂಚ ಈರು ಹೊಂದಾಣಿಕೆ ಮಲ್ತೊನ್ನ ಎಂಚ ಹೊಂದಾಣಿಕೆ ಬಂಡವೆ ಒತ್ತೊಂದಾಗ ಆಲೋಚನೆ ಮಲ್ಪೆ ಅಂದೆ ನಾನು ಒಂಜ ಕಾಂಡೆ 10 ಗಂಟೆಗೆ ಒಂಜ ಹಾಸ್ಯ ವೈಭವ ಇತ್ತಂಡ ಬೊಕ್ಕ ಮಧ್ಯಾಹ್ನದ ಬೊಕ್ಕ ಆಟ ಇತ್ತಂಡ ಮಾತ್ರ ಒತ್ತೊನ್ನ ತಂದೆ ಮಧ್ಯಾಹ್ನದ ಕಾರ್ಯಕ್ರಮ ಒಬ್ಬರು ಡಿಸ್ಟೆನ್ಸ್ ತೂವನ್ಬೆ ಒಲ್ಪಾಡ್ದು ಓಡೆಗಿಂದು ಇರಾಗ ಕಲ್ಲರ್ ಕರೆದು ಬೀಚ್ ರೋಡ್ ಪೂರ ಅಂದಾಂಡ ಒತ್ತೊನೊಲಿ ದಾಯಪಂಡ ರಪ್ಪ ಒಂಜಿ ಅರ್ಧ ಗಂಟೆ ಹೋದ್ ಬರಲಿ ನಮಕ್ ಜರ್ನಿಗೆ ಆತೆ ಟೈಮ್ ಬೋಡಪ್ಪ ಬಟ್ ದಿಂಜ ಲಾಂಗ್ ಇತ್ತಂದಾಂಡ ಒತ್ತೊಂಜಿ ಬರ್ಸದ ಟೈಮ್ ಪೂರ ಎಂಚ ಟ್ರಾವೆಲ್ ಮನ್ನ ಪ್ರಜ್ವಲ್ ಬೈಕ್ ಕಷ್ಟ ಪೂಜ ಕಷ್ಟ ಆಪುಂಡು ಕೆಲವು ಕಷ್ಟ ಆವಡೈತಿ ಜೀವನ ಉಂಡಂಚತ ಕೆಲವು ಕಷ್ಟ ಆವಡಿ ಬಾರೇಟೆ ವಾತರ ನಮಸ್ತೆ ಇನ್ನೊಂದು ಕರೆ ಇದೆ ನಮಸ್ತೆ ಸಂಜೀವ ಶೆಟ್ಟಿ ಪೆರಾಡಿ ಅತೆ ನಮಸ್ಕಾರ ಪ್ರಜ್ವಲ್ ರೇ ಚೂರ್ ಜೋರು ಬರ್ತಿರ್ಲಿ ಪ್ರಜ್ವಲ್ ರೇ ನಮಸ್ತೆ ಸರ್ ಪಲ್ಲೆ ನಮಸ್ಕಾರ ಪ್ರಜ್ವಲ್ ರೇ ನಾನು ಸಂಜೀವ್ ಶೆಟ್ಟಿ ಪೆರಾಡಿ ಅಂದು ಗೊತ್ತಾಂಡು ಬಂದ ಸರ್ ಇದನ್ನ ಬಗ್ಗೆ ಪೂರ್ವ ಬಾರಿ ಹೆಮ್ಮೆ ದಯಬಂಡ ಆವೇಶ ತೂಪುಂಡ ಹಾಸ್ಯದ ಮಟ್ಟಿಗೆ ನಾನು ಹೆಂಗೆ ಖುಷಿ ಆಪನು ಗುರ್ತಾನೆ ಶ್ರೀಧರಣ ಅಂದು ಗೊತ್ತಾಂಡು ಬಂಡಸಾಲೆ ಶ್ರೀಧರ ಬಂಡಾರ್ಲೆ ಯಕ್ಷರಸ ಮಾತ್ರ ನಿಖಲೊಂದು ಸೆಟ್ ಸುಂದರ ಬಂಗಾಡಿ ಕೊಡಪಲ್ಲವು ಕಡಬ ಮಾತ ಒಂಜಿ ಸೆಟ್ ಬಾರಿ ಶೋಕುಡು ಪೋಂದುಂಟು ದೇವರಿಗೆ ಗೆಡ್ಡೆ ಮಲ್ಪಾಡು ನಾನು ಆತ ಪುದಾರ ಎಂಗ್ಲ ತಾಲೂಕಿಗೆ ಒಂಜಿ ಹೆಮ್ಮೆ ನಿಖಿಲ್ ಮೆಚ್ಚು ಬರನ್ನ ಪಂಡ ವೈರ್ದು ಮಿತ್ತ ದಾಲ ಪನಿಯರೆಜ್ಜಿ ದಯ ಪಂಡ ಯಕ್ಷಗಾನ ಪಂಡ ಎಂಚಿನಂದ ಪನ್ಪುನ ಒಂಜಿ ಇಲ್ಲರ್ದೇ ಪೊಣ್ಣನ್ ಕೊಣತನಾರಿ ಆ ಇಲ್ಲದ ಮರ್ಮ ಇರಿ ಅಂಚ ಅಂದ ಈರು ಎಂಕ್ಲೇನು ಒತ್ತೊಂಡಾರನ್ನ ಪಂಡ ಎಂಕ್ಲೆಗೆ ಐದು ಮಿತ್ತದ ವಾರ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ದಾಲ ಬೋಡುಂದು ಇಜ್ಜಿಂದು ಇಜ್ಜಪ್ಪ ಇರ್ನ ಬಾರಿ ತುಂಬಳಿದ್ದೆ ಪನ್ಯಾನ ಇರ್ನ ಮಾತಾ ವಯಸ್ಸಲ್ಲ ಎಂಕ್ಲೆ ಬಾರಿ ಖುಷಿ ಆವಡ ದೇವರ ಎಡ್ಡ ಮಲ್ಪಾಡು ಆವಣ್ಣ ಅವು ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ ಸಂಜೀವ್ ಶೆಟ್ಟಿ ಪೆರಾಡಿ ಅವರೇ ತೊಲೆ ಮಾತೆಲ್ಲ ಪನ್ಮುಣಿಂಜಿನ ಬಂಡ ನಿಖಿಲ್ನ 4 ಜನ ಕಾಂಬಿನೇಷನ್ ಬಗ್ಗೆ ಐತೆ ಈ ಹಾಸ್ಯ ಕಾಂಬಿನೇಷನ್ ಅಂತ ಅನ್ಪಣದ ಈರೇಗ್ಲ ಅತಂದಂಡ ಕೊಡಪದ ಹೋಗ್ಲ ಹಿರೇಗ್ಲ ಬಂಗಾಡಿಗ್ಲ ಹಿರೇಗ್ಲ ನಮ್ಮ ಕಡಬ ಹಿರೇಗ್ಲ ನಿಖಿಲ್ ಒಂಜಿ ಕಾಂಬಿನೇಷನ್ ಐಡ್ ದುಂಬು ಈರ್ಲ ಸೀತಾರಾಮ ಇರ್ಲ ಜಯರಾಮಾಚಾರ್ಯ ಐತೆ ಮುಕ್ಲಿ ಈತ ಹಾಸ್ಯಗಾರನ ಬಗ್ಗೆ ಮಾತಾಡೋದಾದ ಪಾನ್ಪರ್ ಜಯರಾಮಾಚಾರ್ಯ ಎಂಜಿನ ಮನ್ಪುನು ಯಾನಿನಿ ಹಾಸ್ಯ ಮಲ್ಪುಣಂದ ಐಕ್ ಒಂಜಿ ಸ್ಫೂರ್ತಿ ಎಂಜಿನ ಮನ್ಪರು ಅವು ಜಯರಾಮಾಚಾರ್ಯ ಸೀತಾರಾಮಣ್ಣೆ ಎಂಕ್ಲೆಗ್ ಯಕ್ಷಗಾನಡು ಇಂಚಲ ಮಲ್ಪರ ಸಾಧ್ಯ ಉಂಡು ಮನ್ಪನೆ ತೋಜಾಯಿನಾರು ಸೀತಾರಾಮ್ ಕುಮಾರ್ ಪಂಡ ನವೀನ ಹಾಸ್ಯೋಡು ಬೊಕ ಆರ್ನಪುರ ಶಬ್ದ ಭಂಡಾರಲು ಸಾಹಿತ್ಯಲೆನು ಬೋದುನ ಕಂಠಪಾಠ ಮಲ್ಪುನ ಅಯ್ಯೋ ದೇವರ ಆರು ಯಕ್ಷಗಾನ ಗೊಂಜಿ ಶ್ರಮ ಬರ್ಪುನ ಉಂಡತ್ತೆ ಸೀತಾರಾಮೇರು ಅದ್ಭುತ ಅವ್ರ ಎಂಕ್ಲ ಅಕ್ಲೇನ್ ಎಂಕ್ಲಕ್ಕೆ ಕಂಪೇರ್ ಮಲ್ತೊಂಡ್ರ ಬುಜಿಂದು ದಾಯಿ ಕಂಪೇರ್ ಮಲ್ತೊಂಡ್ರ ಬುಜಿ ಒಂಡ ಒಂಜಿ ಎಂಚಿನ ಒಂಡ ಎಂಕಲ್ನ ಪೊಪ್ಪಡದಲ್ಲೇ ಜಾಸ್ತಿ ಎಜ್ಜಿದಾಕ್ಲು ಅಕ್ಲು ಎಂಕ್ಲೆಗೆ ಎಂಕ್ಲ ಆ ಲೆವೆಲ್ಡ್ ತೂ ಒಂದುಲ್ಲ ಅಕ್ಲೇನು ಅಂಚ ಅದು ನಮಕ್ಕ ಅವು ಅಕ್ಕಲ್ನ ಹೊಂದಾಣಿಕೆ ಅತ್ತು ನಮ್ಮ ಅಕ್ಕಲ್ನೊಟ್ಟಿಗೆ ಮೆಲ್ಲ 101 ಪೋಪುನಾತೆ ಒಂದು ಎಂಕಲ್ನ 4 ಜನ ಉಲಾಯ್ಡು ಎಂಕಲ್ನ ಒಂಜಿ ಹೊಂದಾಣಿಕೆ ಬಂಡ ಒಂಜಿ ಎಂಜ ಬಂಡ ಒಂಜಿ ಸಾಧಾರಣ ಒಂಜಿ 2 3 4 ವರ್ಷದ ಏಜ್ ಡಿಸ್ಟೆನ್ಸ್ ಬುಡ್ನ ಸಾಧಾರಣ ಮಾತಾರಲ್ಲ ಒಂದೊಂದು ವರ್ಷ ಹೆಚ್ಚು ಕಡಿಮೆ ಕಲ್ತದ್ದು ಬತ್ತನಕ್ಲು ಎಂಕ್ಲು ಧರ್ಮಸ್ಥಳ ಮಾತಾರಲ್ಲ ಅಂಚ ಅದು ಒಂಜಿ ಅಂಚಲ್ಲ ಬೊಕ್ಕ ತಿರುಗಾಟಲ್ಲ ಅಂಚೇನೆ ಒರಿಯಾಗ 1-2 ವರ್ಷದ ಡಿಸ್ಟೆನ್ಸ್ ಆತೆ ಬುಡ್ನೊಂದಂಡ ಏಜ್ದ ಬೊಕ್ಕ ಸಾಧಾರಣ ಒಂಜಿ ಮನಸ್ಥಿತಿ ಪೂರ ಒಂಜಿ ಲೆಕ್ಕ ಇತ್ತು ನಡೆದವ್ರ ಎಂಕ್ಲೆಗೆ ಒಂಜಿ ಹೊಂದಾಣಿಕೆ ಪೋನುಂಡು ಈ ಹೊಂದಾಣಿಕೆ ಏತಾಗತ್ತೆ ಐತೆ ಪಡ್ಡರ್ ಯಕ್ಷಗಾನಡು ಒಂಜಿ ಉಂಡಿಗೆ ಆಯಂದು ನಂಬಿಯಾಗ ಪುಜಿ ಮನ್ಮಂಚಿತ್ನ ಉಂಡು ಪರೋಕ್ಷವಾದ ಯಕ್ಷಗಾನ ಪ್ರತಿ ಉಂಡು ಅಂದ್ ಅಂಚಿತ್ತಿನ ಟೈಮ್ ಈ ಹೊಂದಾಣಿಕೆ ಏತ ಅಗತ್ಯ ಒಂಜಿ ಹೊಂದಾಣಿಕೆ ಖಂಡಿತ ಅಗತ್ಯ ಹೊಂದಾಣಿಕೆ ಇಜ್ಜಿಂದ ಇಂದೇ ಯಕ್ಷಗಾನ ಪನ್ಪುನವು ಇಂಚ ಆದಾಪುನವತ್ತು ಯಕ್ಷಗಾನ ಇಂಚತ್ತು ಯಕ್ಷಗಾನ ಏಪಲ ಇಂಚ 5 ಬೆರಳು ಸೇರ್ನ ಮಾತ್ರ ಯಕ್ಷಗಾನ ಪಂಡ 5 ಬೆರಳು ಮಾತ್ರ ನಮಕ್ ತೋಜುನ ಕೆಲವರ ಮಲ್ಲ ಬೆರಳು ಮಾತ್ರ ತೋಜು ಕೆಲವರ ಎಲ್ಲಿ ಬೆರಳು ತೋಜು ಅಂಚ ಮತ್ತೊಂದು ಕರೆ ಇದೆ ನಮಸ್ತೆ ಸುಂದರ್ ರೈ ಮಂದಾರವಲ್ಲೇರು ನಮಸ್ತೆ ಸುಂದರಣ್ಣ ಬಾರಿ ಖುಷಿ ಅಂದ್ರೆ ಎಂಕಲ್ನ ಸುದ್ದಿ ಚಾನೆಲ್ ಕುಳ್ಳಿದಾರು ಒಂಜಿ ಯಕ್ಷರಂಗದ ಒಂಜಿ ಎಲ್ಲ ಪ್ರಾಯದವರಿ ಮಲ್ಲ ಕಲಾವಿದೆ ಎಂದು ಬಂದ ಎಂಕ್ಲಿಗೆ ಬಾರಿ ಅಭಿಮಾನ ಆಯ್ತು ಎಲ್ಲ ಪ್ರಾಯದವರಿ ಮಲ್ಲ ಕಲಾವಿದೆ ದಯಪಂಡ ಯಕ್ಷರಂಗೋಡು ಬಹುಶಃ ಸರ್ವಾಂಗೀಣ ಕಲಾವಿದೆ
ಪೂರಾ ಪಾತ್ರವಲ್ಲ ಮಲ್ಪುನಂಚಿನ ಒಂಜಿ ಸಾಮರ್ಥ್ಯ ಇತ್ತಿನಂಚಿನವರಿಗೆ ಕಲಾವಿದೆ ಗುರುವಾಯನಕೆರೆ ಪ್ರಜ್ವಲ್ ಕುಮಾರ್ ಎಂಕ್ ಡಿಸ್ಕನೆಕ್ಟ್ ಆಗುಂಡು ಅದನ್ನ ಓಕೆ ಓಕೆ ಅಂಚೆ ಅದು ಪುನಃ ಒಂಜಿ ಬಾರಿ ಅಭಿಮಾನದ ಎಂಕ್ಲ ಪುತ್ತೂರದ ಎಂಕ್ಲ ಸುದ್ದಿಗೆ ಎಂಕ್ಲ ಪೆರ್ಮೆದ ಒಂಜಿ ಸುದ್ದಿ ಚಾನೆಲ್ಗೆ ಒಂಜಿ ಅಭಿಮಾನದ ವಿಚಾರ ದಯಪಂಡ ಪ್ರಜ್ವಲ್ ಕುಮಾರ್ನ ಬಾರಿ ಬಿಸಿ ಶೆಡ್ಯೂಲ್ಡ್ ನಮ್ಮ ಚಾನೆಲ್ ದೊಟ್ಟಿಗೆ ಬರ್ತದೆ ಕುಳ್ಳುದೇ ಇರೋದು ಬಂತ ಬಹುಶಃ ಎಂಕ್ಲಿಗೆ ಮಾತ ಖುಷಿ ಇದ್ದಾನೆ ಅನ್ಪಾರು ಪ್ರಜ್ವಲ್ ಪಾತಿರ್ಲಿ ಈಗ್ಲೇ ಪಾತಿರ್ಲಿ ಅಂತೆ ಈರ್ನ ಪಾತೆರ ಮಲ್ಲ ಐಕ್ ನಮ್ಮ ದಾಲ ಪಾತೆರ ಈರ್ನ ಆಶೀರ್ವಾದ ಈರ್ಲೆಕ್ಕಂತ ಕಲಾವಿದರನೊಟ್ಟಿಗೂ ನಮ್ಮ ಕೋಡೆ ಮುರಾಣಿಪುರ ಒಟ್ಟಿಗೆ ಇತ್ತ ಬಂದ್ಪುಣವೇ ಸಂತೋಷ ಎನ್ನ ಲೆಕ್ಕಂತನ ಕಲಾವಿದೆಯಿಂದ ಬಂತೀನಿ ಹೇಳಿದ್ರು ನಿಖಲ್ ನಂಚಿನ ಒಂಜಿ ಯಕ್ಷರಂಗದ ಕಲಾವಿದರನೊಟ್ಟಿಗೆ ಯಾನ್ ಒಂಜಿ ಸಿನಿಮಾನ ನಾಟಕದ ಕಲಾವಿದೆಲ್ಲ ಬರ್ತು ಸೇರೊಂದೆಂದು ಬಂದ ಎಂಕ್ಲ ಒಂಜಿ ಬಾರಿ ಅವ ಒಂಜಿ ಅಭಿಮಾನ ಎಂಕ್ಲೆ ಗಿಡ ಇಜ್ಜಿ ಎಂಕ್ಲ ಇರೇನು ಕೇವಲ ಈರ್ನ ಕಲಾ ಪ್ರಕಾರದ ವಿಷಯ ಪನ್ನತ್ತನ್ನ ಕಲಾವಿದಾಗ ನಿಜವಾದ ಕಲಾವಿದೆ ಎಂದು ತೋಜುನಂಚ ಆಯನ ವ್ಯಕ್ತಿತ್ವದ ತೋಜುನ ಎಂಕ್ಲೆಗ್ ಸುಂದರಣ್ಣನ ಕಲಾವಿದೆ ಎಂದು ಪನ್ಪುನ ಎಂಕ್ಲು ಸುಂದರಣ್ಣನ ಒತ್ತೊನ್ನದಾಯ ಪಂಡ ಖಾಲಿ ಈರ್ ಮೋನೆಗೆ ಬಣ್ಣ ಪಾಡ್ನ ಕಾರಣಕ್ಕೆ ಮಾತ್ರ ಸುಂದರಣ್ಣನ ವ್ಯಕ್ತಿತ್ವನು ಎಂಕ್ಲು ಮೆಚ್ಚಿ ಬಾಂಡ್ ಎಂಕ್ಲ ಐಕೆ ಈರೆಗೆ ರೆಸ್ಪೆಕ್ಟ್ ಕೊರ್ಪುನ ಐಕೆ ಈರ್ನ ಎಂಕ್ಲೆಗೆ ಈರ್ ಪಂಡ ಒಂಜಿ ಬೇತನ ಅಭಿಮಾನ ಬರ್ರ ಕಾರಣ ಅವು ಈರ್ನ ಆ ಚಾರಿತ್ರ್ಯ ವ್ಯಕ್ತಿತ್ವ ಹೊರ್ತೊಂದಾರತ ಎಂಕ್ಲೆಗೆ ಅವು ಒಂಜಿ ಬಾರಿ ಒಂಜಿ ದಯಬಂಡ ಇಂಚಿಂಚಿನ ಸವಾಲೇನು ಪೂರ ಬರಿಕ್ ಬಾಡ್ದು ಬತ್ತದು ಎತ್ತೇತೋ ಸ್ಪರ್ಧೆಲೇನೆಲ್ಲ ಪಿರಾವು ಮಾಡ್ದು ಒಂಜಿ ಯಕ್ಷರಂಗುಡು ಅದ್ಭುತ ಇನ್ನಿ ಅನಿವಾರ್ಯ ಕಲಾವಿದೆ ಪ್ರತಿ ಪ್ರಸಂಗಗಳ ಅವು ತುಳು ಪ್ರಸಂಗ ಆವಡು ಕನ್ನಡ ಪ್ರಸಂಗ ಆವಡು ಹೂವೆ ಆವಡು ಪೌರಾಣಿಕ ಪ್ರಸಂಗ ಆವಡು ಐಕ್ ಮಾತ್ರ ಇನ್ನು ಅನಿವಾರ್ಯ ಪ್ರಜ್ವಲ್ ಗುರುವಾಯನಕೆರೆ ಅಂದ್ಕೊಂಡ ಬಹುಶಃ ಇಷ್ಟೇ ಮುಚ್ಚೂರು ಸ್ವಲ್ಪ ಇಲ್ಲು ಮಲ್ತೊಂದು ಇತ್ತಾರನಲ್ಲ ಗುರುವಾಯನಕೆರೆ ಪಂಪಿನ ಒಂಜಿ ಆ ಊರಿಗೆ ಒಂಜಿ ಮಲ್ಲ ಗೌರವ ಕಣತದಾರಿ ಎಂಕ್ಲಿಗೆ ಬಾರಿ ಅಭಿಮಾನ ಉಂಟು ಎಂಗೆಲ್ಲ ಬೆಳ್ತಂಗಡಿ ತಾಲೂಕಿಗೆ ಮಲ್ಲ ಒಂಜಿ ಹೆಮ್ಮೆ ಸರ್ ಖಂಡಿತ ಖಂಡಿತ ದಾಯಂದು ಬಂದ ಒಂಜಿ ಅದ್ಭುತ ಇನ್ನ ಕಲಾವಿದೆ ದಾಯ ಬಂದ ಪ್ರಜ್ವಲ್ ಕುಮಾರ್ನೊಟ್ಟಿಗೆ ಯಾನ್ ಸುಮಾರು ಆಟೋಡು ಪುರ ಯಾನ್ ವೇಷ ಪಾಡ್ದೆ ಬೊಕ್ಕ ಐತ ಒಟ್ಟಿಗೆ ಎನ್ನೊಂಜಿ ಸೀರಿಯಲ್ ಇತ್ತು ಸುಮಾರು 25 ವರ್ಷಕ್ಕೆ ತುಂಬು ಒಂಜಿ ಗೊತ್ತಾನಗ ಬರ್ತಾನ ಪನ್ಪಿನ ಒಂಜಿ ಧಾರಾವಾಹಿಡು ಪ್ರಜ್ವಲ್ ಕುಮಾರ್ ಎನ್ನೊಟ್ಟಿಗೆ ಎನ್ನ ಸೀರಿಯಲ್ ಆಕ್ಟ್ ಮಲ್ತದೆ ಎಂಕ್ಲಿಗೆ ಬಾರಿ ಅಭಿಮಾನ ಅವರ ಒಂಜಿ ವಿದೇಶ ಪ್ರವಾಸಕ್ಕೆ ಎನ್ನ ನಾಟಕ ತಂಡ ಪೋನಾಗ ಪ್ರಜ್ವಲ್ ಕುಮಾರ್ ಆರ್ನಲ್ ಒಂಜಿ ಯಕ್ಷಗಾನ ಪ್ರಸಂಗ ಎಂಕ್ಲು ಒಟ್ಟಿಗೆ ಪಿದೈ ದೇಶಕ್ಕೆ ಪೋತ ಒರಿ ಯಕ್ಷಗಾನ ಕ್ಷೇತ್ರ ಅದ್ಭುತ ಕಲಾವಿದನ ನಿಖಿಲ್ ಪರಿಚಯ ಮಲ್ತೀನಿ ಬಂಡ ಇನಿ ಸುದ್ದಿ ಚಾನೆಲ್ಗೆ ಒಂಜಿ ಅಭಿಮಾನ ಯಾನ್ ಬಂತೆ ಬಂದ ಒರಿ ಗ್ರಾಮೀಣ ಪ್ರದೇಶ ಕಲಾವಿದೆ ಇತ್ತು ಮಲ್ಲ ಮಟ್ಟುಗು ಬೊಲೆ ಹೊಡುಂದಾಂಡ ಬೊಕ್ಕ ಒಂಜಿ ಮಲ್ಲ ಪುದಾರಕನ ಹೊಡುಂದಾಂಡ ಇತ್ತು ಮಾತ ಒಡೆ ಮುಟ್ಟ ಅಂದ್ ಬಂಡ ಪ್ರಜ್ವಲ್ ಕುಮಾರ್ಗೆ ಇತ್ತಿನಂಜಿ ಪೌರಾಣಿಕ ಪ್ರಸಂಗದ ಜ್ಞಾನ ಬೊಕ್ಕ ಒಂಜಿ ಇಚ್ಚದ ತುಳು ಪ್ರಸಂಗಗಳು ಯಾರು ಪಾತೆರ್ನಂಚಿನ ಪಾತೆರದ ಶೈಲಿ ಪೂರ ಇಂಚಿನ ಅಂದ್ಕೊಂಡೆ ಎಂಕ್ಲಗೇರ ಮಲ್ಲ ಕಲಾವಿದೇರೊಂಜಿ ರಂಗಸ್ಥಳ ತುಯಿಲೇಕ ಆಪುಂಡು ಬಾರಿ ಖುಷಿ ಆತಂಡು ಪ್ರಜ್ವಲ್ ಕುಮಾರ್ ಎಂಕ್ಲ ಏಪಲ ಒಟ್ಟಿಗೆ ಒಡನಾಟ ಒಪ್ಪುನು ಆಂಡೊಂಜಿ ಚಾನೆಲ್ದು ಕುಳ್ಳುನಾಗ ಒಂಜಿ ಬಾರಿ ಒಂಜಿ ಎಡ್ಡೆ ವಿಷಯ ಬಂದ ಮಾತರೆಗ್ಲ ಒಂಜಿ ಆಯೋಗ ಪುರ ಸಿಕ್ಕುಜಿ ಚಾನೆಲ್ದು ಕುಳ್ಳುದು ಪಾತೆರ್ನಂಚಿನ ಒಂಜಿ ಕಲಾವಿದೆ ಅವಡು ಒಂಜಿ ಕ್ಷೇತ್ರ ಒಂಜಿ ಮಲ್ಲ ಪುದಾರಿತ್ತನಾಗ ಬಟ್ ಒಂಜಿ ಮಲ್ಲ ಸಾಧನೆ ಮಲ್ತನಕ್ಲಿಗೆ ಮಾತ್ರ ಈ ಅವಕಾಶ ದಿಕ್ಕೇರ ಸಾಧ್ಯ ಅಂತೆ ಅದು ಪುನಗ ಪ್ರಜ್ವಲ್ ಅನ್ನಗ ಸುಂದರ್ ರೈ ಬಂದಾರನ್ನ ಪರವಾದ ಬೊಕ್ಕ ತುಳು ರಂಗಭೂಮಿದ ಮಾತ ಕಲಾವಿದರ್ನಲ್ಲ ಪರವಾದ ಮಲ್ಲ ಸೊಲ್ಮೇಲು ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಧನ್ಯವಾದ ಸುಂದರಣ್ಣ ಪಾತರ್ನೆಕ್ ತಲೆ ಆಯ್ತು ಒಂಜಿ ಕಾಂಬಿನೇಷನ್ದ ಬಗ್ಗೆ ಪಾತಿರೀರಿ ಎಡ್ದು ಬೊಕ್ಕ ಇರ್ನ ವ್ಯಕ್ತಿತ್ವದ ಬಗ್ಗೆ ಪಾತಿರೀರಿ ಬೊಕ್ಕ ಎಲ್ಯ ಪ್ರಾಯದ ಮಲ್ಲ ಕಲಾವಿದೆಯನ್ನು ಒಂಜಿ ಪುಗಾರ್ತೆ ಅವು ಇರೆಗೆ ಇತ್ತನವೇ ತೇಂದು ಮಂಡ ಮಾತೆರ್ಲ ಪನ್ಪೇರು ಎಲ್ಯ ಪ್ರಾಯದ ಮಲ್ಲ ಕಲಾವಿದವನ್ನು ಚಿಂತ ಪುಗಾರ್ತೇನೆ ಇರೇ ಕೊಡ್ತೀರಿ ಇತ್ತೆ ಎಂಗ್ಲ ಕಾಂಬಿನೇಷನ್ದ ಬಗ್ಗೆ ಪಾತಿರುಂತ ಇನ್ನ ಟೈಮ್ ಸೆನ್ಸ್ದ ಬಗ್ಗೆ ಪಾತಿರುಂತ ಪಂಡ ಏತ್ ಇಂಪಾರ್ಟೆಂಟ್ ಅಂತ ಏತ್ ತಯಾರಿ ಮಲ್ಪೊಡು ಸರ್ ಇತ್ತೆ ಇನಿ ಎಂಗ್ಲ ಒಂಜಿ ತಯಾರಿ ಮಲ್ತಂಡ ಎಲ್ಲದ ಪ್ರಸಂಗನೇ ಬೇತೆಪುಡು ಈ ಇತನಿಗೆ ಒಂಜಿ ನಾನು ಒಂಜಿ ಪ್ರಶ್ನೆಗೇನು ಈ ಸೋಷಿಯಲ್ ಮೀಡಿಯಾದ ಅದನ್ನ ಒಂಜಿ ಬರ್ಕೊಂಡು ಅತ್ತಂದಂಡ ಇತ್ತೆ ಶೆಡ್ಡಿಗೆ ಹೋಗುವ ತದನ್ನೊಂಜಿ ಈ ರೀಸೆಂಟ್ ಟೈಮುದ ತದನ್ನೊಂಜಿ ಪ್ರಚಲಿತ ವಿದ್ಯಮಾನ ನಡತಿನ ಅಂಚಿತ್ತೇನೆ ಕೊನಪರತ ಅವು ಎಂಚ ಒಂದೇ ಯಕ್ಷಗಾನ ಕಲ್ತದ ಮುಗ್ಗ್ಯಾರ ಅಂದಾಲಜಿ ಯಕ್ಷಗಾನ ಪುನಃ ಕಡಲ್ ಐಟ್ ಆಯ್ ಎನ್ನ ಯಾನೊಂಜಿ ಒಂಚೂರು ಕಲ್ತದೆ ಮಾರೆ ಅಂದ್ ಏಪ ಎಣ್ಣಿ ಆಡೆ ಪೋಯ್ ಎಂದು ಲೆಕ್ಕ ಅವಾಗ ನಮ್ಮ ಐಟ್ ನಿರಂತರವಾದ ನಮ್ಮ ಐಟ್ ಅಧ್ಯಯನ ಮಲ್ತೊಂದೇ ಪೋಡು
ಪ್ರತಿ ಒಂಜಿ ಬಾಲೆಡಲ ನಮ್ಮ ಕಲ್ಪರ ನಮ್ಮ ಏರ್ದ ಕಲ್ಪರ ಉಂಡು ಒಂದು ಕೇನಿಯರಿಜ್ಜಿ ಪ್ರತಿ ಒರಿ ಎಡಲ ಕಲ್ಪರ ಉಂಡು ಪ್ರತಿ ಒಂಜೆಟ್ಲ ಕಲ್ಪರ ಉಂಡು ಐಟ್ ನಮಕ್ ಹೋಗ್ಬೋದು ಎಡ್ಡೆಂತನ ಆತನ ಪೆಜ್ಜಿದ್ ಐನು ಸಮಾಜಕ್ಕೆ ಏತು ಕೊರ್ರೆ ಆಪುಡು ಆತನ ಉಪಯೋಗ ಮಲ್ತೊಂಡು ಎನ್ನ ಪಾಲಿಸಿ ಕಲ್ತದ ಮುಗ್ಗ್ಯಾರ ಸಾಧ್ಯ ಅಜ್ಜಿ ಐನು ಪಾಡ್ನ ಎಂಚಂದ ಪಂಡ ಓ ಎಂಜಿನ ಪಂಡ ಕೆಲವು ಪಾತ್ರలు ಎಂತು ನೋಡು ಮಾತ್ರ ಪಾತ್ರలు ಸಂದರ್ಭಲು ಆ ಸಂದರ್ಭಡು ಕೆಲವು ನೋಟ್ ಮಲ್ಪರ ಆಪುಂಡು ಇಡೇ ಡೇಟ್ ನೋಟ್ ಮಲ್ಪರ ಅಂದ್ ಇತ ನೋಟ್ ಮಲ್ಪನೇಟು ನಿಖಿಲ್ನೆಟ್ ಒಂಜ 4-5 ಜನ ಬಾರಿ ಪಂಟರ್ಸದ ಅಂದ್ ಪಂಡ ಪೌರಾಣಿಕ ಪ್ರಸಂಗಗ್ ಒಂಜಿ ಚೌಕಟ್ಟುಂಡು ಅವು ಇಂಚೆನೆ ಎಂದು ಪನ್ಪುನ ಒಂಜಿ ಚೌಕಟ್ಟುಂಡು ಅತ್ತಂದ ಸಾಮಾಜಿಕ ಪ್ರಸಂಗಗ್ ಯಕ್ಷಗಾನಗ್ ಒಂಜಿ ಚೌಕಟ್ಟುಂಡು ಎಂಕುಲಿತ್ತೊಂಜಿ ಪ್ರೋಗ್ರಾಮ್ ಮಲ್ತೊಂದುಲ್ಲ ಯಕ್ಷ ತೆಲಿಕೆ ಅಂದ್ ಅವು ನಮ ಇಕ್ ದಾನ ಮಲ್ದ ಪಂಡ ಅವು ಯಕ್ಷಗಾನದ ಒಂಜಿ ಬೇಸಿಕ್ಡ್ ಮಾತ್ರ ಅಂತಂದು ಯಕ್ಷಗಾನ ಅಂದ್ಕೆಂಡೆ ಯಕ್ಷಗಾನ ಅತ್ತು ಅವೊಂಜಿ ಹಾಸ್ಯ ಪ್ರಹಸನದ ಲೆಕ್ಕ ಅವು ಎಂಕ್ಲೆಗೆ ಭಾರಿ ಅನುಕೂಲ ಪಂಡ ಇಂಚಿನ ಈ ಪ್ರಚಲಿತ ವಿದ್ಯಮಾನಲೇನು ಪುರ ಕೊರಿಯರ ಬಾರಿ ಪೊರ್ಲು ಅನುಕೂಲ ಅವನುಂಡು ಅಂಚಾದ ಒಂಚೂರು ಜನಕ್ಲೆಗ್ಲ ಮುಟ್ಟಾತಂಡು ಮತ್ತೆ ಆಯ್ಕೆ ನೆರ್ಪಣಕ್ಕೆಲ್ಲ ಉಳ್ಳೇರು ಅವು ಮಾತೆಟ್ಲ ಉಂಟಾತಿ ಅಂದು ಅಂಚಾದ ಆಯ್ಕೆ ಎಡ್ಡೆ ಹಾಳ ಪನ್ಪುನ ರಡ್ಡಲ ಬರೋನುಂಡು ಬಟ್ ಅಂಕ್ಲು ಆಯ್ನಾತ್ ಎಡ್ಡೆನು ಕೊರ್ದು ಜನಕಲೆಗೆ ಒಂಜಿ ಎಡ್ಡೆ ಸಂದೇಶನ ಕೊರೋಡು ಪನ್ಪುನ ಒಂಜಿ ಉದ್ದೇಶಡು ಮಲ್ತೊಂದನು ಅವು ಕಾರು ದನಿಕಲ್ಲ ಐನೇ ಬಂತನ ನಮ್ಮ ಕೊಡ್ಲಾದ ದನಿಕಲ್ಲ ಪೊರ್ಲು ಮಲ್ಪಲಿ ನಮ್ಮ ಒಂದು ತುಳುನಾಡದ ಜನಕಲೆಗೆ ಒಂಜಿ ಪೊರ್ಲದ ಒಂದು ಸಂದೇಶ ತಿಕ್ಕೊಡು ಸಪೂರ ಎತ್ತಾರ ದಪ್ಪ ಆತಾರ ಎಂಚ ಬುಡೆದಿರಕ್ಕೆ ನೋಡು ಬುಡೆದಿರಕ್ಕೆ ನೋಡು ಅಲ್ಲಿ ಕೊಣತ್ ಪಾಡ್ನ ಫುಡ್ ಆದಿಪ್ಪು ಅಂದ ಎಡೆ ಮಲ್ತ್ಪಾಡ್ಯಾರ ದಾದ ಬಂತು ಸ್ಪೆಷಲ್ ಇಪ್ಪು ಸ್ಪೆಷಲ್ ನೀರು ದೋಸೆ ಸೇಮ್ಯದ ಅಡ್ಡಿ ಒತ್ತನ ಯಾನ್ಕೇನಿದೆ ಅವನ ದಪ್ಪ ಯಾರೇ ಕಾರಣ ಅದ ದಪ್ಪ ಯಾರ ಕಾರಣ ಬಂಡ ಒಂಜಿ ಎಂಜಿನ ಬಂಡ ಇತ್ತಂಚೂರು ಬೆನ್ಪುನ ಕಮ್ಮಿ ಆಡು ಈ ಯಕ್ಷಗಾನ ಬುಡ್ದು ದಾದ ಬೆನ್ಪರು ಬೆನ್ಪುನ ದಾಲಜ್ಜಿ ಇಲ್ಲ ಜೆತೊಂದೆ ಮುಖ ಬೇತೆ ಬೇಲೆ ದಾಲಜ ಬೇತೆ ಎಂಕ ದಾಲಜ್ಜಿ ಯಾನು ಪೂರ್ಣ ಪ್ರಮಾಣದ ಯಕ್ಷಗಾನದ ವೃತ್ತಿಪರ ಕಲಾವಿದೆ ವೃತ್ತಿಪರ ಎಂಕ ಬೇತೆ ಬಾಕಿ ದಾಖಲೆಕ್ಕ ಬಜ್ಜೈದ ತೋಟ ಅಮ್ಮೇರ್ ಮಲ್ತಿನ ಆಸ್ತಿ ದಾಲಜ್ಜಿ ಯಾನ್ ಇಪ್ಪುನ ಎನ್ನ ಸಂಪಾದನೆ ಬಂಡದ ಇಪ್ಪುನ ಮುಚ್ಚೂರುಡು 10 ಸೆನ್ಸ್ ಜಾಗೆ ಐಟೊಂಜಿ ಇಲ್ಲಿ ಆತೆ ಬೇತ ದಾಲಜ್ಜಿ ಎಂಕ ಯಕ್ಷಗಾನ ಪೂರ ಕೊರ್ತುಂಡು ಕೊರೊಂದುಂಡು ಕಲಾ ಮಾತೆ ಓ ಇನಿ ಮುಟ್ಟ ಕೈ ಬಿಡ್ತಿದ್ದಲ್ಲ ಯಕ್ಷಗಾನ ಕಲಾವಿದರ ಸಂಘಟನೆಲು ಪುರ ಎಂಚೋಲ್ಲ ಆ ಒಂಜಿ ನೆರವು ಕೊರ್ಪುನ ಉಂಡು 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 ಎಡ್ಡುಂಡು ಐಟ್ ಬಾರಿ ಪುದಾರಡಿತನ ಎಂಕಲ್ ನಾನು ಭಾಗತೇರ್ನ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಎಡ್ಡೆ ಸ್ಪಂದಿಸ ಒಂದುಲ್ಲೇರು ಮಾತಾ ಕಲಾ ಪೋಷಕಿಯರ್ನ ಅನುಗ್ರಹಡು ಬೊಕ್ಕ ಭಾಗವತೇರ್ನ ಮುತಾಲಿಕೇಡು ನನೊಂಜಿ ಎಂಚಿನ ಆಪುಂಡು ಬಂಡ ಪ್ರತಿ ಒಂಜಿ ಸಂಘಟನೆಡ್ಲ ಫಲಾನುಭವಿಯಿಂದ ಪನ್ಪುನ ಏರುಲ್ಲಿ ನಿಜವಾದ ಫಲಾನುಭವಿ ಆವುಡೈನ ಏರು ಲ್ಯಾಗ್ ಕೆಲವು ಕೊಡ್ಡು ತಿಕ್ಕುಜಿ ಕೆಲವು ಸಂಘಟನೆಲೆಡು ಈ ಎಂಕಲ್ನ ಭಾಗವತೇರ್ನ ಫೌಂಡೇಶನ್ದ ಒಂಜಿ ಉದ್ದೇಶ ಎಡ್ಡೆ ಬೇಲೆ ಎಂಜಿನ ಬಂಡ ಭಾಗವತೇರ್ ಕಲಾವಿದೆ ಆಯ್ನೆಡ್ದವರ ನಿಜವಾದ ಅರ್ಹೆ ಏರು ಹಾಗೆ ಫಲ ಸಂದೊಂದುಂಡು ಅವೊಂಜಿ ಮಲ್ಲ ಬೇಲೆ ಮಟ್ಟಿಗೆ ಪಾತೆರಜ್ಜಿ ಅಂಚೆನೆ ನನೊಂಜಿ ನಮ್ಮ ಉಡುಪಿಡು ಯಕ್ಷಗಾನ ಕಲಾರಂಗ ಬಂಡದುಂಡು ಎಡ್ಡೆ ಬೇಲೆ ಮಲ್ತೊಂದುಲ್ಲೇರು ಮಸ್ತ್ ವರ್ಷದಿಂಚಿ ಬಾರಿ ಎಡ್ಡೆ ಬೇಲೆ ಮಲ್ತೊಂದುಲ್ಲೇರು ಕಲಾವಿದರಿಗೆ ಫಸ್ಟ್ಗೆ ಬಸ್ ಪಾಸ್ತ ಬೊಕ್ಕ ವಿಮೆತ್ತ ಐಡ್ದು ಬೊಕ್ಕ ಇಲ್ಲು ಕಟ್ಟುನ ಅಕ್ಲೆಗ್ ಒಂಜಿ ಆತ ಮಲ್ಲ ಮಟ್ಟದ ಅಂದತ್ತು ಒಂಜಿ ಆತ ಅಕಲ್ನ ಸಾಧ್ಯ ಆಯ್ನಾತು ಕಿಂಚಿತ್ ಸಹಾಯ ಮಲ್ತದು ಯಕ್ಷಗಾನ ಕಲಾರಂಗ ಅಂದು ಒಂಜಿ ಭಾರಿ ಸ್ಪಂದಿಸೊಂದುಂಡು ಐಡ್ದು ಬೊಕ್ಕ ಇತ್ತೆ ನಮ್ಮ ಸರ್ಕಾರದ ಪೂರ ಕೆಲವು ಉಂದ ಆಯ್ನೆಡ್ದವರ ಯಕ್ಷಗಾನ ಅಕಾಡೆಮಿ ಆತುಂಡು ಅಕಾಡೆಮಿ ಹಿಡ್ದು ಪೂರ ಬೆನೊಂದುಲ್ಲೆ ರೈತ ಉಲಾಯಿ ಅವೇ ಟೋಟಲ್ ಆದ ಎಂಜಿನ ಆಪುಂಡು ಬಂಡ ಪ್ರತಿ ಒಂಜಿ ಕೋಡಿಡ್ಲ ನಮ್ಮ ಬಗ್ಗೆ ನಮ್ಮ ಕಲೆನು ಅಲ್ಪ ಸ್ಥಾಪಿತ ಮಲ್ಪರ ಒಂಜಿ ಸರಿಯಾಯಿನ ನಾಲೆಜ್ ಇತ್ತನೇ ಬೋಡಾಯಿನಿ ಅಲ್ಪ ತೊಜಿಪ ಹೊಡತೆ ಯಕ್ಷಗಾನಗ ಇಂಚ ಪೂರ ಖರ್ಚು ಉಂಡು ನೆನ್ಪು ಈತ ಪೂರ ತೊಜಿಪ ಹೊಡು ಐನ್ ತೊಜಿಪವನೇ ಅಲ್ಪ ಅಕಾಡೆಮಿಕ್ ಆದು ಏರು ಉಲ್ಲೆಂದು ಪನ್ಪುನೆತ್ತ ಮಿತ್ತು ನಮಕ್ ಏತ್ತು ಸೌಲಭ್ಯ ಬತ್ತಣಂದು ಪನ್ಪುನ ಅವನಿಗಂಟ ಬೊಕ್ಕ ಸಾಧಾರಣವಾದ ಇತ್ತ ತುಲೆ ಅವೇ ಭಾಗವತರ್ನ ಫೌಂಡೇಶನ್ ಇತ್ತ ಮುರಾಣಿ ಆಂಡ್ ಸಾಧಾರಣ ಒಂಜಿ 10-16 ಕೋಟಿ ಮುಟ್ಟ ಅವರ ಮಾತೆರೆಗಳ ಕೊರಿಯರು ಸುಮಾರು ಜನಕ್ಕೆ ಇಲ್ಲು ಕಟ್ಟಿನಕ್ಲೆ ಪೂರ ಹೆಲ್ಪು ಎಲ್ಲ ಇಲ್ಲು ಕಟ್ಟದೆ ಎಂಕ್ಲ ಒಂದು ಜಾತು ಭಾಗವತರ್ನ ಯಾನ್ ಬಾರಿ ಮುಟ್ಟದಯ ಏನು ಹಿಡ್ದವ್ರೆ ಎಂಕ್ಲ ಒಂದು ಜಾತ ಹೆಲ್ಪು ಮುಟ್ಟದಯ ಪಂಡ ಆರೋಗ್ಯ ಅಂತರಂಗ ಹೋಗು ಬಾರಿ ಮುಟ್ಟ ಇತ್ತನ ಕಲಾವಿದರಿಂದ ಕೆಲವುಲ್ಲೇರು ಯಾನು ಕೋಡಪದವದಾರು ಎಂಕ್ಲೊಂಜಿ 4 ಜನ ಬಾರಿ ಯಾರಿಗೂ ಮುಟ್ಟದ ಆಸೆ ಅದಕ್ಕೊಂದು ಲೆಕ್ಕ ಅಂಚ ಅದು ಆರ ಮನಸ್ಸಿಗೆ ಮುಟ್ಟದಾಕಲೊಂದು ಅಂಚ ನಮಕೊಂಜಿ ಆರನ ಲೆಕ್ಕದ ಒಂಜಿ ಆತ ಸಹಾಯ
ಬೊಕ್ಕ ನಮಕಾರು ಸಹಾಯ ಮಲ್ತೇರಂದತ್ತು ನಮ್ಮ ಪಿರೌಡು ನಮ್ಮೊಟ್ಟಿಗೆ ಏಪಲ ಒಲ್ಲೇರು ಎಂಕ ಖುಷಿ ಅಂಜಮಂಡ ಯಾನು ಫಸ್ಟ್ ಉಸರಿಜನ್ನಪ್ಪ ಕಾರ ಒಂಜಿ ಪಾತ್ರವಂತರು ಏಪಲ ಈ ದಾಳ ಪೋಡಿ వచ్చి ಯಾನ್ ನಿನ್ನ ಪಿರೌಡಿ ಯಾನುಲ್ಲೆ ನಿಕ್ ಏಪ ಬಂಗ್ನಾನಗಲ ಪಿರ ತಿರ್ಗದ ಅನ್ನಂದೋರ ಲೆಪ್ಪು ಯಾನುಲ್ಲೆ ಅಂದ್ಮಂತೇರು ಅಂಚದ ಆ ಒಂಜಿ ಪಾತ್ರ ಯಾವತ್ತ ಎಂಕ್ಲೆಗೆ ಅವೇ ಎಂಕ್ಲು ಇತ್ತ ವಾ ಬೇಲೆ ಮಲ್ಪನಲ್ಪಲ್ಲ ಎಂಕ್ಲು ಪೋಡಿಗೆಜ್ಜಂದ ದಾಯ ದುಂಬು ಒಪ್ಪ ಅಂದ್ಗೆಂಡ ಎಂಕ್ಲು ನೋಟು ಭಾಗವತರುಲ್ಲೇರು ಬೊಕ್ಕದಾನೆ ಈ ಮೇಟು ದೇವರ ಲೆಕ್ಕಂತ ಯಜಮಾನ್ರುಲ್ಲೇರು ಬೊಕ್ಕದಾನೆ ಉಂಡು ಜೀವನ ಪೊರ್ಲುಡ ಪೋನುಂಡು ಓಕೆ ಈತೆ ನಮ್ಮ ಮುಮ್ಮೇಳದ ಬಗ್ಗೆ ಮಸ್ತ್ ಬಾತಿರಿಯ ಹಿಮ್ಮೇಳ ಅಂತ ಪನ್ಕೊಂಡು ಎಷ್ಟು ಪ್ರಾಮುಖ್ಯತೆ ಪಂಡ ಭಾಗವತಿಯರು ಖಂಡಿತ ಚೆಂಡೆ ಮತ್ತಳೆ ಅವೇ ಪಂಡತೆ ಅನೇಕಡೆ ಪಂಡತೆ ಯಾಪಲ ಯಕ್ಷಗಾನ ಇಂಚ ಅಪನತ್ತು ಇಂಚ ಇಂದೆ ಒಂದು ಭಾಗವತೇರು ಒಂದು ಹಿಮ್ಮೇಳ ಒಂದು ಹಾಸ್ಯಗಾರರು ಒಂದು ಶ್ರೀವೇಷ ಒಂದು ವರಿನ ವೇಷಲು ಒಂದು ಪೂರ ಮುಷ್ಟಿಡಿತನ ಮಾತ್ರ ವಾಚಿಕ ನಾಟ್ಯ ಗಾಯನ ಒಂದು ಪೂರ ಸೇರ್ನ ಮಾತ್ರ ಯಕ್ಷಗಾನ ಅಪನ ಅಂಚಾದ ಮುಮ್ಮೇಳ ಏತು ವಿಜೃಂಭಿಸೋಡನ್ನಲ್ಲ ಈಗ ಹಿಮ್ಮೇಳ ಪೂರಕವಾದ ಬೋಡೆ ಬೋಡು ಖಂಡಿತ ಬೋಡು ಹಿಮ್ಮೇಳದ ಅಕ್ಲೆ ಇಜ್ಜೇರು ನನ್ನ ಮುಮ್ಮೇಳದ ಅಕ್ಲೆಗ್ಲ ದಾಲ ಮಲ್ಪರಾಪುಜಿ ಮುಮ್ಮೇಳ ಸರಿ ಇಜ್ಜಿಂದ ಹಿಮ್ಮೇಳದ ಅಕ್ಲೆಗ್ಲ ತನ್ನ ಅಕ್ಲೆಗೆ ತೊಡಗಿಸೋಂಡ್ರ ಒಂಚೂರು ಬಂಗ ಆಪು ಓಕೆ ಬಾರಿ ಮಸ್ತ್ ಪಾತೆರಿ ನಮ್ಮ ಒಂಜಾತ್ ಕರೆಲ್ಲ ಬತ್ತನ ಒಂಜಾತ್ ಪಾತೆರ್ ಪಾಯ ಐತ ಒಟ್ಟುಗೂ ಈರ್ನ ಲೈಫ್ ಜರ್ನಿಲ ಒಂದೊಂತೆ ಕೇಂಡ ಪೂರ್ತಿ ಕೇಂದ್ರ ಆತುಜಿ ಪಂಡ ಈರೆಗೆ ಎಂಕಲ್ನೇ ಒಂಜಿ ಕಾರ್ಯಕ್ರಮ ಈರ್ ಭಾಗ್ಯ ರುಲ್ಲರ್ ಈರ್ನ ಲೈಫ್ ಜರ್ನಿನ ಎಂಕಲ್ನ ಕುಡೊಂಜಿ ಕಾರ್ಯಕ್ರಮ ಕಟ್ಟದ ಕೊರ್ರೊಲ್ಲೇರ್ ಎಂಕಲ್ನ ಐಕ್ಲ ಇರ್ ಬರುಡು ಬತ್ತದು ಎಂಕಲ್ನೊಟ್ಟಿಗೂ ಪಾಲ್ ಪಾಡೋಡು ಅಂತ ಪಂಡದ ಇರಡ ಕೇನೊಂದು ಆಯ್ತು ಅವು ಕೇನೇರಜ್ಜಿ ನಮ್ಮ ಊರದ ಚಾನಲ್ ಆಯ್ ನಡೆದವ್ರು ನಮ್ಮ ಬರೋಡಿ ಬರಂದ ಉಪಾಯ ಬುಡೋಡೆ ಕರ್ತವ್ಯ ನಮ್ಮ ಬರೋಡಾಯ್ನ ಅಂಚಾದು ಬರ್ಪ ಖಂಡಿತ ಬರ್ಪ ಎಂಗ್ಲ ಪೇಪರ್ ಓದೊಂದುಲ್ಲಾರು ಮುಚ್ಚೂರಿಗೆ ಬರೊಂದಿಜ್ಜಿ ಇಂದಿರ ರಂಗಂಬ್ರಾಂಡದ ಮುಚ್ಚೂರಿಗೆ ಪೇಪರ್ ತಲುಪಿಸುವ ವ್ಯವಸ್ಥೆ ಮಾಡ್ಲಾಗುದು ಅಂಡ ಒಂದು ಈತ್ ಜನಟ ಮಸ್ತ್ ಜನಟ ಪಾತೆರ್ಪಾಯ ಮಸ್ತ್ ಜನ ಪಾತೆರೀರಿ ಇರ್ನ ಬಗ್ಗೆ ಈರ್ಲ ಒಂಜಾತ್ ವಿಷಯದ ಬಗ್ಗೆ ಪಟ್ಟೊಂಡರು ಬೊಕ್ಕ ಮಾತೆರ್ಲ ಪನ್ಪುನು ಪ್ರಜ್ವಲ್ ಆರೋಗ್ಯ ಕಾಪಾಡಿಕೊಳ್ಳಿ ಎಂಕಲ್ ಐನೆ ಅನ್ಪು ಖಂಡಿತ ನಿಖಲ್ನ ಮಾತೆರ್ನಲ್ಲ ಆ ಪ್ರೀತಿದ ಆಶೀರ್ವಾದನೆ ಏನನ್ನು ಇಡೆಮುಟ್ಟ ಎತ್ತದನ್ನು ಕೊಣತ್ತು ನನಾತ್ ದುಂಬು ಕೊನಪ್ಪನಲ್ಪ ನಿಖಲ್ನ ನಿರೀಕ್ಷೆದ ಲೆಕ್ಕ ಯಾನು ಪೋಂದುಲ್ಲೇನಂದು ಗೊತ್ತಿಜ್ಜಿ ಬಟ್ ಯಾನು ನಿಖಲ್ನ ನಿರೀಕ್ಷೆಗೆ ಓಲ್ಲ ಹಾಳು ಪುದಾರ್ ಬರ್ಪು ಲೆಕ್ಕ ಮಲ್ಪುಜಿಂದ ಪನ್ಪುರಂಚಿತ್ನೊಂಜಿ ಭರವಸೆದ ಪಾತ್ರನ ಕೊರೊಲಿ ಅಂಚೆನ ನಡಪ್ಪುವೆ ಅಂದು ಆತ ಪಂಡದು ಏನನ್ನು ಇಡೀ ಲೆಪ್ಪಡವರ ನಿಖಲು ಚಾನಲ್ ದಕ್ಲು ಮಸ್ತು ಜನ ಐಟ್ ಏರು ಆರು ಬೇರಂದು ಪನ್ಪುನ ಪುದಾರ್ ಪಂಡಂದ ಅವರಿಯನ ಪುದಾರ್ ಪಂಡೆ ಅವರಿಯನ ಪಂಡಿಜಿಂದ ಆಪುಂಡು ಅಂಚಾದ ಮುಖ್ಯಸ್ಥರಿರ್ದ ಪತ್ತಿನ ಪ್ರತಿವರಿಯಾಗಲ ನೆಟ್ ಪ್ರತಿವರಿ ಸದಸ್ಯರಿಗಲ ಮಾತೆರೆಗಲ ಯಕ್ಷಗಾನದ ಪರವಾದ ಕಲಾವಿದರನ ಪರವಾದ ಎನ್ನ ಇಲ್ಲದಕ್ಕಲ್ನ ಪರವಾದ ಎನ್ನ ಅನಂತನಂತ ಕೃತಜ್ಞತೆಲು ಓಕೆ ಎಂಕಲೊಟ್ಟಿಗೆ ಈತ್ ಪುರ್ತು ಬತ್ತಾರೆ ಪಾತದ ಕುಲ್ದರು ಪಾತೆರಿಯರು ಒಂಜಾತ ಜನ ಕರೆ ಸ್ವೀಕಾರ ಮಲ್ತ ಒಂಜಾತ ಜನ ಕರೆ ಮಲ್ತೊಂದೇ ಅಲ್ಲೇರು ಎಂಕಲ್ನ ಸಮಯದ ಹಿರೇಗ್ಲ ಒಂಜಿ ಆಟ ಉಂಡು ಪನ್ನ ಕಾರಣಕ್ಕೆ ನಾನು ಒಂಜಿ ದಿನ ಯಕ್ಷಗಾನದ ವಿಷಯ ಬಿಡ್ತು ಯಕ್ಷಗಾನದ ಒಟ್ಟಿಗೂ ಜನಕುಲ್ಡ ಪಾತ್ರರಂದು ಒಂಜಿನ ಕುಲ್ಲಾರುಂಡು ಸರಿ ಐಕಲ್ ಒಂಜಿ ಲೆಪ್ಪಗ ಜನಕುಲ್ಡನೆ ಬತ್ತರ್ನು ಬೆತ್ತದಾಲ್ ಜಂಕಲ್ದಾಲ್ ಫಸ್ಟ್ ಜನಕ್ಕೆ ಏನ್ರ ಜೀರ್ಲ ಅಕಲ್ಲ ರಡೇ ಕಾಂಬಿನೇಷನ್ ಇನ್ನೇನು ಮಲ್ಪ ಅದೇನು ಮಸ್ತ್ ಜನಕ್ಕೆ ಕರೆ ಸ್ವೀಕಾರ ಮಲ್ತೊಂದು ಜೀರು ಬಿಸಿ ಬರೋದು ಪಂಡರ್ದಾಂಡ ಖಂಡಿತವಾದಲ್ಲ ನಿಕ್ಲೆಗೆ ಒಂಜಿ ದಿನ ಪ್ರಜ್ವಲ್ ರೇರನ್ನು ಕುಲ್ಲದು ಆರ್ನೊಟ್ಟಿಗೂ ನನಂಜಿ 2 ಜನ ಹಾಸ್ಯದ ಅಕ್ಲೆನ್ ಕುಲ್ಲದು ನಿರಂತರ ನಿಕ್ಲನೊಟ್ಟಿಗೂ ನಿಕ್ಲೆಗ್ಲ ಒಂಜಿ ಕಾಂಬಿನೇಷನ್ ಲೆಕ್ಕ ಪಾತೆರ್ಪಾಗ ಅನ್ಮನ್ ಮಂಚಿತ್ತ ಭರವಸೆನ ಕೊರೊಂದು ಇಲ್ಲಿಯ ತನಕ ಕನ್ನಡ ತುಳು ಮಿಕ್ಸ್ ಆದ್ಬೋದುಂಡು ಇಲ್ಲಿಯ ತನಕ ನಮ್ಮ ಜೊತೆಗೆ ಭಾಗವಹಿಸಿದ ಅಂತ ಈತ್ನೇ ಟೆಂಗ್ಲೊಟ್ಟಿಗೆ ಬರ್ತದ ಭಾಗವಹಿಸಲಿಕ್ಕೆ ಇದಕ್ಕೆ ಮೋಕೆದ ಸೋಲ್ಮೇಲು ಇದು ಪ್ರತಿ ವಾರ ಇಂತಹದೊಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇನ್ನೊಬ್ಬ ಕಲಾವಿದರ ಜೊತೆಗೂ ಇದೇ ರೀತಿಯಾಗಿ ಮಾತನಾಡ್ತಾ ನಿಮ್ಮ ಮುಂದೆ ನಿಮ್ಮ ಅಭಿಮಾನದ ಮಾತುಗಳನ್ನು ಅವರಿಗೂ ಹೇಳಲಿಕ್ಕೆ ಜೊತೆಗೆ ಅವರು ಕೂಡ ಅಭಿಮಾನಿಗಳ ಬಗ್ಗೆ ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಮುಂದೆಯೂ ಕೂಡ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇವೆ. ಈ ನಿಮ್ಮ ಪ್ರೋತ್ಸಾಹ ಸಲಹೆ ಸೂಚನೆಗಳು ನಿರಂತರವಾಗಿರಲಿ. ಯಾವುದೇ ರೀತಿಯಂಥ ಕಾಮೆಂಟ್ಸ್ ಇದ್ರೂ ಕೂಡ ಹಾಕಬಹುದು. ಓದ್ತಾ ಇರಿ ಸುದ್ದಿ ನ್ಯೂಸ್, ಬೆಳ್ತಂಗಡಿ ಸುದ್ದಿ ಬಿಡುಗಡೆಯ ಪತ್ರಿಕೆ, ಪುತ್ತೂರಿನ ಪತ್ರಿಕೆ ಮತ್ತು ಸುಳ್ಯದ ಪತ್ರಿಕೆ, ಜೊತೆಗೆ ವೆಬ್ ನ್ಯೂಸ್ಗಳನ್ನು ನಿರಂತರವಾಗಿ ಆಗಾಗ ಕ್ಷಣದ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀವಿ ಸುದ್ದಿ ವೆಬ್ಸೈಟ್ನಲ್ಲಿ. ಅದರ ಜೊತೆಗೆ ಚಾನಲ್ನಲ್ಲೂ ಕೂಡ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇರ್ತೀವಿ. ಅವುಗಳನ್ನೆಲ್ಲವನ್ನು ಕೂಡ ನೋಡ್ತಾ ಇರಿ, ನಮ್ಮನ್ನು ಪ್ರೋತ್ಸಾಹಿಸ್ತಾ ಇರಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೀನಿ. ಧನ್ಯವಾದ.